ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ತಲುಪಿಸುವಂತ ಶಕ್ತಿನ ನನಗೆ ಗುರು ಪರಂಪರೆಯ ಮೂಲಕ ನನಗೆ ಕರುಣಿಸ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 3ನೇ ಹಂತದ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕರ್ತರು ಆದ ಪೂಜ್ಯ ನಾಮನೀಶ್ ದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಇದ್ದೀನಿ. ಹರೇ ಕೃಷ್ಣ. ಮಾತಾಜಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ. ನಾವ್ ಯಾವ ಪುಸ್ತಕವನ್ನ ನಾವು ಇವಾಗ ಕಲ್ತ್ಕೊತಾ ಇದೀವಿ? ಭಕ್ತಿ ರಸಾಮೃತ ಸಿಂಧು ಮಾತಾಜಿ. ಅದನ್ನ ಬರ್ದಿರೋರು ಯಾರು? ರೂಪ ಗೋಸ್ವಾಮಿ ಅವರು. ರೂಪ ಗೋಸ್ವಾಮಿ. ಯಾರು ಮಾತಾಜಿ? ಭಕ್ತಿ ರಸಾಮೃತ ಸಿಂಧುವನ್ನ ಬರ್ದಿರೋರು ಯಾರು? ರೂಪ ಗೋಸ್ವಾಮಿ ಅವರು ಮಾತಾಜಿ. ರೂಪ ಗೋಸ್ವಾಮಿಯವರು. ಅದನ್ನ ಅವರು ಏನು ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿರೋದು ಶ್ರೀಲ ಪ್ರಭುಪಾದರು. ಅದರ ಸಂಕ್ಷಿಪ್ತ ರೂಪವನ್ನ ಮಾತ್ರ ಅವರು ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ. ಸೊ ನಮ್ಗೆ ಆ ಶುದ್ಧ ಭಕ್ತಿಯ 6 ಲಕ್ಷಣಗಳು ಯಾವ್ದು ಅಂತ ಹೇಳ್ಬಿಟ್ಟು ಜ್ಞಾಪಿಸ್ಕೋತೀರಾ? ಹರೇ ಕೃಷ್ಣ ಮಾತಾಜಿ. ಕ್ಲೇಶಾಗ್ನಿ, ಸಾಂದ್ರಾನಂದ, ಶುಭದ, ಸಾಂದ್ರಾನಂದ, ಸುದುರ್ಲಭ, ಮೋಕ್ಷ ಲಘುಕೃತ್, ಕೃಷ್ಣಾಕರ್ಷತಿ. ಇನ್ನೊಬ್ರು ಯಾರಾದ್ರೂ ಹೇಳಿ. ಸರ್ವಾನಂದ, ಫಸ್ಟ್ ಕ್ಲೇಶಾಗ್ನಿ, ಆಧ್ಯಾತ್ಮಿಕ, ಶುಭದ, ಆದಿದೈವಿಕ, ಸಾಂದ್ರಾನಂದ, 4ನೇದು ಸುದುರ್ಲಭ, ಮೋಕ್ಷ ಲಘುಕೃತ್, ಕೃಷ್ಣಾಕರ್ಷತಿ. ಕೃಷ್ಣಾಕರ್ಷತಿ. ಸೊ ಇದು ತುಂಬಾ ಮುಖ್ಯವಾದದ್ದು. ಸೊ ಇದನ್ನ ಇಲ್ಲಿ ಅಂದ್ರೆ ನಾವು ಈಗ ಶುದ್ಧ ಭಕ್ತಿಗೆ ಬಂದಿದ ತಕ್ಷಣನೇ ಅಥವಾ ನಾವು ಈ ಮಾರ್ಗದಲ್ಲಿ ನಾವು ಶುರು ಮಾಡಿದ ತಕ್ಷಣ ನಾವು ಮೊದಲ 2 ನಾವು ಅನುಭವಿಸ್ತೀವಿ. ನಾವು ಆಕ್ಚುಲಿ ಅದನ್ನ ನಮ್ಮ ಅನುಭವಕ್ಕೆ ಬರುತ್ತೆ, ಕ್ಲೇಶಾಗ್ನಿ ಮತ್ತೆ ಶುಭದ. ಸೊ ನಾವ್ ಇನ್ನ ಮುಂದುವರಿತದ್ದಂಗೆ ಭಕ್ತಿ ಮಾರ್ಗದಲ್ಲಿ ಬೇರೆದನ್ನು ಸಹ ನಮ್ಗೆ ಅನುಭವಕ್ಕೆ ಬರ್ಲಿಕ್ಕೆ ಶುರುವಾಗುತ್ತೆ. ಸೊ ನಾವು ನಿನ್ನೆ ದಿವಸ ಏನನ್ನ ತಿಳ್ಕೊಂಡ್ವಿ ನಾವು? ಹರೇ ಕೃಷ್ಣ ಮಾತಾಜಿ. ನಿನ್ನೆ ಪಾಪಕ್ಕೂ ಮತ್ತೆ ಅಪರಾಧಕ್ಕೂ ಇರೋ ವ್ಯತ್ಯಾಸ ಹೇಳಿದ್ರಿ ಮಾತಾಜಿ. ಅಪರಾಧ ಅಂತಂದ್ರೆ ಭಕ್ತಿ ಸೇವೆಗೆ ವಿರುದ್ಧವಾಗಿ ಮಾಡೋದು. ಪಾಪಗಳು ಅಂತಂದ್ರೆ 4 ನಿಷಿದ್ಧ ಪಾಪಗಳನ್ನ ಮಾಡೋದು. ಈ ಜೂಜಾಡೋದು, ಆಮೇಲೆ ಪಾನ ಮಾಡೋದು, ಸ್ತ್ರೀಯರ ಸಂಘ, ಆಮೇಲೆ ಅನೈತಿಕ ಸಂಬಂಧ ಅದೆಲ್ಲ ಮಾಡೋದು. ಜೂತಂ ಪಾನಂ ಸ್ತ್ರೀಯಂ ಶೂನಂ. ಆಮೇಲೆ ಈ 4 ಪಾಪಗಳೇ ಮದರ್ ಇದ್ದಾಗೆ ಪಾಪಗಳಿಗೆಲ್ಲ. ಈ ಪಾಪಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅವ್ರ ಆಟೋಮೆಟಿಕ್ ಆಗಿ ಎಲ್ಲಾ ಪಾಪಗಳನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರಿ ಮಾತಾಜಿ. ಅಪರಾಧಗಳು ಅಂತಂದ್ರೆ ಅದೇ ಭಕ್ತಿ ಸೇವೆಗೆ ವಿರುದ್ಧವಾಗಿ ಮಾಡೋ ಅಪರಾಧಗಳು.
ಆ ಅಪರಾಧಗಳನ್ನ ಕೃಷ್ಣನಿಗೆ ಮಾಡಿದ್ರು ಕೂಡ ಸಹಿಸ್ತಾನೆ, ಆದ್ರೆ ನಾಮಕ್ಕೆ, ಹರಿನಾಮಕ್ಕೆ ಅಪರಾಧ ಮಾಡಿದ್ರೆ ಮಾತ್ರ ಕೃಷ್ಣ ಸಹಿಸಲ್ಲ ಅಂತ ಹೇಳಿದ್ರಿ. ಹ್ಮ್ ಹರೇ ಕೃಷ್ಣ ಮಾತಾಜಿ. ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಆಗೋದಿಲ್ಲ. ಹರಿ ಬೋಲ್ ನಂದಿನಿ. ಹರೇ ಕೃಷ್ಣ. ಹರೇ ಕೃಷ್ಣ ಅಲ್ವಾ. ಸೊ ಇವಾಗ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಪಾಪ ಅನ್ನೋದು ಅಂದ್ರೆ ಈ ಭೌತಿಕವಾದ ಒಂದು ವಿಚಾರಕ್ಕೆ ಬರುತ್ತೆ. ಅಪರಾಧ ಅನ್ನೋದು ಈ ಆಧ್ಯಾತ್ಮಿಕ ವಿಚಾರಕ್ಕೆ ಬರುತ್ತೆ. ಅಪರಾಧ ಅಂದ್ರೆ ನಾವು ಶ್ರೀಮತಿ ರಾಧಾರಾಣಿಯಿಂದ ನಾವು ದೂರ ಅದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಲ್ವಾ. ಸೊ ಇವಾಗ ನಮ್ಗೆ ಅಪರಾಧಗಳನ್ನ ನಾವು ಅದಕ್ಕಿಂತ ಮುಂಚೆ ನಮ್ಗೆ ಹೇಗೆ ಭಕ್ತಿಯನ್ನ ಮಾಡ್ಬೇಕು ಅಂತ 64 ವಿಧದಲ್ಲಿ ನಮ್ಗೆ ಭಕ್ತಿಯನ್ನ ನಮ್ಗೆ ಹೇಗೆ ಮಾಡ್ಬೇಕಂತ ನಮ್ಗೆ ತಿಳಿಸಿಕೊಟ್ರು ಅಲ್ವಾ. ಸೊ ಅದಾದ್ಮೇಲೆ ನಮ್ಗೆ ಈ ಭಕ್ತಿ ಮಾಡ್ತಾ ಇದ್ದಾಗ ನಾವ್ ಏನ್ ಅಪರಾಧಗಳನ್ನ ಮಾಡ್ಬೋದು ಅದನ್ನ ನಾವು ಹೇಗೆ ಅದನ್ನ ನಾವು ಅಂದ್ರೆ ಆ ಜ್ಞಾನ ಇದ್ರೆ ಅಷ್ಟೇ ನಾವು ಅದನ್ನ ಮಾಡೋದಿಲ್ಲ ಅಲ್ವಾ. ಸೊ ಅಪರಾಧ ಯಾವುದು ಅದನ್ನ ನೀವು ಮಾಡ್ಕೂಡ್ದು ಅನ್ನೋದನ್ನ ನಮ್ಗೆ ಅರ್ಥ ಮಾಡಿಸಿದ್ರು. ಈಗ ಇನ್ನ ಇಲ್ಲಿ ಅಧ್ಯಾಯ 9ರಲ್ಲಿ ಭಕ್ತಿ ತತ್ವಗಳ ವಿಚಾರ ಇನ್ನಷ್ಟು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲೊಂದು ತುಂಬಾ ಮುಖ್ಯವಾಗಿರುವಂತ ಒಂದು ವಿಚಾರ ಬರ್ತಾ ಇದೆ. ಇಲ್ಲಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವಾಗ ಯಾರನ್ನೋ ಒಬ್ಬರ ಭಕ್ತರನ್ನ ನಿಂದನೆ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ. ಸೊ ಆ ಜಾಗದಲ್ಲಿ ನಾವಿರ್ತೀವಿ ಅನ್ಕೊಳ್ಳಿ. ಆಗ ನಾವ್ ಹೇಗೆ ಅಲ್ಲಿ ವ್ಯವಹರಿಸ್ಬೇಕು ಅಥವಾ ನಾವ್ ಹೇಗೆ ರೆಸ್ಪಾಂಡ್ ಮಾಡ್ಬೇಕು ಆ ಸಿಚುಯೇಷನ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ. ನಿಮ್ಗೇನ್ ಅನ್ಸುತ್ತೆ, ಇವಾಗ ಅಲ್ಲಿ ಯಾರನ್ನಾದ್ರೂ ಒಬ್ರು ಭಕ್ತರನ್ನ ಬೈತಾ ಇರ್ತಾರೆ, ನೀವೂನು ಸಹ ಅದನ್ನ ಕೇಳಿಸ್ಕೊಂಡಿರ್ಬೇಕು ಅಥವಾ ಬೇಡ, ಬೇರೆ ಭಕ್ತರನ್ನ ಬೈಯೋದ್ ಬೇಡ ಬಿಡಿ, ಕೃಷ್ಣನನ್ನ ನಾವು ನೋಡಿದೀವಲ್ವಾ, ಅವ್ರನ್ನ ನಾವು ಏನೆಲ್ಲ ಅಂತಾರೆ ಕೃಷ್ಣನನ್ನ ಅಲ್ವಾ, ಸ್ತ್ರೀ ಲೋಲ ಅಲ್ವಾ, ರಸಿಕಾ, ಸೊ ಅವನು ರಣಚೋಡ್, ಆತರ ಏನೆಲ್ಲ ಅವನನ್ನ ಹೇಳ್ತಾರೆ ಕೃಷ್ಣನನ್ನ. ಅದನ್ನೆಲ್ಲ ಯಾರಾದ್ರೂ ಒಬ್ರು ಕೃಷ್ಣನನ್ನ ಏನ್ ಹೇಳ್ತಾರೆ ಮೂದಲಿಸ್ತಾ ಇದ್ದಾಗ ನೀವಲ್ಲಿ ಇರ್ತೀರಾ ಆ ಒಂದು ಜಾಗದಲ್ಲಿ, ಆಗ ನೀವ್ ಹೇಗೆ ನೀವು ಆ ಒಂದು ಸಿಚುಯೇಷನ್ ಅನ್ನ ಎದುರಿಸ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಮಾತಾಜಿ, ನಮ್ ಕೈಯಲ್ಲಿ ಆದ್ರೆ ಅದು ತಪ್ಪು ಅಂತ ಹೇಳ್ಬೇಕು. ನಮ್ ಕೈಯಲ್ಲಿ ಅದನ್ನ ವಿರುದ್ಧ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಆ ಜಾಗ ಖಾಲಿ ಮಾಡ್ಬೇಕು ಮಾತಾಜಿ. ಮಾತಾಜಿ. ಸೊ ಅದನ್ನೇ ನಮ್ಗೆ ಇವಾಗ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಲ್ವಾ. ಸೊ ನಮ್ಗೆ ಇವಾಗ ಅಷ್ಟು ಜ್ಞಾನ ಇದೆ, ನಾವ್ ಬೇರೆಯವ್ರ ಜೊತೆ ವಾದ ಮಾಡ್ಲಿಕ್ಕೆ ಆಗತ್ತೆ ಅಂತಂದ್ರೆ ನಾವು ವಾದ ಮಾಡ್ಬೋದು, ಇಲ್ಲ ಅಂತಂದ್ರೆ ನಾವು ಆ ಜಾಗವನ್ನ ಖಾಲಿ ಮಾಡ್ಬೇಕು. ಸೊ ನಮ್ಗೆ ಇನ್ನ ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, ನಾವು ಆ ಒಂದು ನಿಂದನೆಯನ್ನ ಕೇಳಿಸ್ಕೊಂಡಾಗ ನಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೇಕಂತ ಹೇಳ್ತಾರೆ. ಅಂದ್ರೆ ಜಸ್ಟ್ ನಾನು ವಿಚಾರ ಹೇಳ್ತಾ ಇದ್ದೀನಿ, ಬಟ್ ನಮ್ಗೆ ಈಸಿ ಆಗಿರೋದು ಏನು, ಅಲ್ಲಿ ಆ ಜಾಗವನ್ನ ಖಾಲಿ ಮಾಡೋದು ಅಲ್ವಾ. ಸೊ ಹರಿಹರಿ ನಮ್ಗೆ ಕೇಳಿಸ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ನೋಡಿದಿವಲ್ವ ಎಷ್ಟೊಂದು ಸಭೆಗಳಲ್ಲಿ. ಸೊ ಈ ತರ ಇವಾಗ ಫಾರ್ ಎಕ್ಸಾಂಪಲ್ ದುರ್ಯೋಧನ್ಗೆ ಆಗ್ಲಿ, ದುರ್ಯೋಧನ ತಪ್ಪು ಮಾಡ್ತಿದ್ರೆ ಆ ಸಭೆಯಲ್ಲಿ ಇರೋಂತಹ ನಾವ್ ಏನ್ ಹೇಳ್ತೀವಿ ಸಭ್ಯಸ್ಥರು ಅಂತ ಹೇಳ್ತೀವಲ್ಲ, ಅವ್ರು ಏನಾದ್ರೂ ದುರ್ಯೋಧನನಿಗೆ ಒಂದು ಬುದ್ಧಿವಾದ ಹೇಳಿದಾಗ ದುರ್ಯೋಧನ ಕೇಳಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಸಭೆಯಿಂದ ಹೊರಟೋಗ್ಬಿಡ್ತಾರೆ. ನಾವ್ ನೋಡಿದಿವಲ್ವಾ, ಎಷ್ಟೊಂದ್ ಸತಿ ನಾವ್ ನೋಡಿದೀವಿ. ಸೊ ಆತರ ನಾವು ಆ ಜಾಗವನ್ನ ಖಾಲಿ ಮಾಡ್ಬೇಕು. ಸೊ ಈ ನಿಂದನೆ ಮಾಡಿದಾಗ ನಾವ್ ಹೇಗ್ ನಡ್ಕೋಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಹರೇ ಕೃಷ್ಣ. ಯಾರಾದ್ರೂ ಓದಿ, ಇದು ತುಂಬಾ ದೊಡ್ಡ ಚಾಪ್ಟರ್ ಇದೆ, ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನಾಳೆ ಇದನ್ನ ನಾಗವೇಣಿ ಮಾತಾಜಿ ಅವರು ಇದೇ ಚಾಪ್ಟರ್ ನ ಕಂಟಿನ್ಯೂ ಮಾಡ್ತಾರೆ. ಹರೇ ಕೃಷ್ಣ ಮಾತಾಜಿ. ಒಬ್ರಾದ್ಮೇಲೆ ಒಬ್ರು ಓದಿ. ಓದಿ ಮಾತಾಜಿ. ಭಕ್ತಿ ತತ್ವಗಳ ವಿಚಾರ ಇನ್ನಷ್ಟು. ನಿಂದನೆ, ಭಗವಂತನ ಅಥವಾ ಅವನ ಪುತ್ರರ ನಿಂದೆಯನ್ನು ಸಹಿಸಿಕೊಳ್ಳಬಾರದು. ಈ ವಿಷಯವಾಗಿ ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ 74ನೇ ಅಧ್ಯಾಯ ಶ್ಲೋಕ 40 ಶುಕಮುನಿಗಳು ಪರೀಕ್ಷಿತ್ ರಾಜನ ಉದ್ದೇಶಿಸಿ, ಪ್ರಿಯ ದೊರೆಯೇ, ಭಗವಂತನನ್ನು ಮತ್ತು ಅವನ ಭಕ್ತರನ್ನು ಕುರಿತ ನಿಂದಾತ್ಮಕ ಪ್ರಚಾರವು ಕಿವಿಗೆ ಬಿದ್ದೊಡನೆ ವ್ಯಕ್ತಿಯು ಕೂಡಲೇ ಆ ಸ್ಥಳವನ್ನು ಬಿಟ್ಟು ಹೋಗದಿದ್ದರೆ ಅವನು ಎಲ್ಲ ಪುಣ್ಯ ಕಾರ್ಯ ಫಲಗಳಿಂದಲೂ ವಂಚಿತನಾಗುತ್ತಾನೆ ಎಂದಿದ್ದಾರೆ. ಭಗವಾನ್ ಹರೇ ಕೃಷ್ಣ ಮಾತಾಜಿ. ಓದಿವ್ರಂತೆ, ಒಂದ್ ಸೆಕೆಂಡ್ ಜಸ್ಟ್ ಈ ಪ್ಯಾರ ಹೇಳ್ಬಿಡ್ತೀನಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ನಾವು ಸಹಿಸ್ಕೋಬಾರ್ದು ಅಂತ ಹೇಳ್ತಾ ಇದಾರೆ. ಭಗವಂತ ಅಥವಾ ಭಕ್ತರ ನಿಂದನೆಯನ್ನ ನಾವು ಸಹಿಸ್ಕೋಬಾರ್ದು. ಅಕಸ್ಮಾತ್ ನಾವೇನಾದ್ರೂ ಅದನ್ನ ಕೇಳಿಸ್ಕೊಂಡು ಹಾಗೆ ಇದ್ರೆ ನೋಡಿ ಏನಾಗುತ್ತೆ ಅಂತ ಹೇಳ್ತಾ ಇದಾರೆ, ಎಲ್ಲ ಪುಣ್ಯ ಕಾರ್ಯ ಫಲಗಳಿಂದಲೂ ವಂಚಿತನಾಗುತ್ತಾನೆ ಅಂತ. ನಾವ್ ಎಷ್ಟು ಪುಣ್ಯ ಮಾಡಿರ್ತೇವೋ ಅದೆಲ್ಲವೂ ಸಹ ನಾಶವಾಗಿ ಹೋಗುತ್ತೆ. ನಾವೇನಾದ್ರೂ ಆತರ ಬೇರೆ ಅಂದ್ರೆ ಭಕ್ತರ ಬಗ್ಗೆ ಅಥವಾ ಭಗವಂತನ ಬಗ್ಗೆ ನಾವು ನಿಂದನೆಯನ್ನ ನಾವು ಕೇಳಿಸ್ಕೊತಾ ಇದ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಭಗವಾನ್ ಚೈತನ್ಯ ವಿರಚಿತ ಶಿಷ್ಟಾಷ್ಟಕ ಪದ್ಯ ಮಾಲಿಕೆಯ ಶ್ಲೋಕವೊಂದು, ಭಕ್ತನು ಮರಕ್ಕಿಂತ ಹೆಚ್ಚು ತಾಳ್ಮೆಯುಳ್ಳವನಾಗಿರಬೇಕು ಮತ್ತು ಒಂದು ಹುಲ್ಲು ಕಡ್ಡಿಗಿಂತ ಹೆಚ್ಚು ನಮ್ರನಾಗಿರಬೇಕು. ಅವನು ಎಲ್ಲರನ್ನೂ ಗೌರವಿಸಬೇಕು, ಆದರೆ ಸ್ವಂತಕ್ಕೆ ಯಾವ ಮರ್ಯಾದೆಯನ್ನು ಸ್ವೀಕರಿಸಬಾರದು. ಭಗವಾನ್ ಚೈತನ್ಯರು ಭಕ್ತರಾಗಿ ಅಷ್ಟು ವಿನಯಶೀಲರೂ ಸಾಧು ಸ್ವಭಾವದರು ಆಗಿದ್ದಾಗ್ಯೂ ನಿತ್ಯಾನಂದರ ಮೇಲೆ ದೌರ್ಜನ್ಯ ನಡೆದು ಅವರಿಗೆ ಗಾಯಗಳಾಯ್ತೆಂದು ತಿಳಿದು ಬಂದಾಗ ಅವರು ದುಷ್ಟರನ್ನು ಕೊಲ್ಲಲು ಹೋದರು. ಚೈತನ್ಯರ ಈ ನಡತೆ ಮಹತ್ವದ್ದಾಗಿದೆ. ವೈಷ್ಣವರು ನಮ್ರನು ಮೃದು ಸ್ವಭಾವದನು ಆಗಿರಬಹುದು, ತನ್ನ ವೈಯಕ್ತಿಕ ಘನತೆಗೆ ಕುಂದು ಬಂದರೂ ಸಹಿಸಿಯಾನು. ಆದರೆ ಕೃಷ್ಣ ಅಥವಾ ಕೃಷ್ಣ ಭಕ್ತರ ಪ್ರಶ್ನೆ ಬಂದಾಗ ವೈಷ್ಣವನು
ಯಾವ ಅವಮಾನವನ್ನು ಸಹಿಸಿಕೊಳ್ಳಾರ ಎಂಬುದನ್ನು ಈ ಪ್ರಸಂಗ ತೋರಿಸುತ್ತದೆ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ನಿಮ್ಗೆಲ್ಲರಿಗೂ ಇದು ಗೊತ್ತಿದೆ ಅಲ್ಲ, ಚೈತನ್ಯ ಚರಿತಾಮೃತದಲ್ಲಿ ಬರುವಂತ ಪ್ರಸಂಗ. ಇದು ನಾವು ತುಂಬಾ ಸತಿ ನಾವು ಎಕ್ಸಾಂಪಲ್ ಅನ್ನ ಗೊತ್ತಿದೆ ಕೊಟ್ಟಿದ್ದೀವಲ್ಲ. ಮಾತಾಜಿ. ಮಾತಾಜಿ ಅದ್ ಹೇಳ ಮಾತಾಜಿ. ತೃಣಾದಪಿ ಸಹಿಷ್ಣುನಾ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನಾ ಅಮಾನಿ ನಾಮಾನದೇನ ಕೀರ್ತನೀಯ ಸದಾ ಹರಿಹಿ. ಹರಿ ಬೋಲ್ ಮಾತಾಜಿ. ಸೊ ನಾವ್ ಯಾವಾಗ್ಲೂ ಶಿಕ್ಷಾಷ್ಟಕದಲ್ಲಿ ಇದನ್ನ ದಿನ ಅಲ್ವಾ 4:15 ಗಂಟೆಗೆ ನಾವು ಹೇಳ್ಕೊತಾನೆ ಇರ್ತೀವಿ. ಸೊ ನಾವ್ ಈ ಒಂದು ಮನಸ್ಥಿತಿಯಲ್ಲಿ ನಾವು ಚಾಂಟ್ ಮಾಡಿದ್ರೆ ಅಷ್ಟೇನೆ, ಅಥವಾ ನಾವು ಯಾರ ಹತ್ರನಾದ್ರೂ ಸರಿ ಗುರುಗಳ ಹತ್ರ ನಾವು ವಿದ್ಯೆನ ಕಲ್ತ್ಕೋಬೇಕಾದ್ರೂ ನಾವು ಇದೇ ಮನಸ್ಥಿತಿಲಿ ಇರ್ಬೇಕು ಅಲ್ವಾ. ಮರಕ್ಕಿಂತ ತಾಳ್ಮೆ ಇರಬೇಕು, ಮತ್ತೆ ಹುಲ್ಲು ಕಡ್ಡಿಗಿಂತ ನಾವು ಹೆಚ್ಚು ನಮ್ರರಾಗಿರ್ಬೇಕು ಅಲ್ವಾ. ಇವಾಗ ಹುಲ್ಲನ್ನ ನಾವು ದಾರಿಲಿ ನಡ್ಕೊಂಡು ಹೋಗ್ಬೇಕಾದ್ರೆ ತುಳಿತೀವಿ ಅಲ್ವಾ. ಸೊ ಮತ್ತೆ ಏನಾಗುತ್ತೆ, ಅದು ಸರಿ ಅಂದ್ರೆ ಮಾಮೂಲಿ ಸ್ಥಿತಿಗೆ ಅದು ಬರುತ್ತೆ. ಅಷ್ಟು ನಮ್ರತೆ ಆ ಹುಲ್ಲು ಕಡ್ಡಿಗೆ ಅಲ್ವಾ. ಮತ್ತೆ ಮರನೂ ಅಷ್ಟೇ, ಆ ಬಿಸಿಲು ಗಾಳಿ ಮಳೆ ಎಲ್ಲವನ್ನ ಸಹಿಸ್ಕೊಂಡು ಅದು ನಿಂತ್ಕೊಳುತ್ತೆ ಅಲ್ವಾ. ಬೇರೆಯವ್ರಿಗೆ ಅದು ನೆರಳನ್ನು ಸಹ ಕೊಡುತ್ತೆ, ಫಲಗಳನ್ನ ಕೊಡುತ್ತೆ ಅಲ್ವಾ. ಅಷ್ಟು ತಾಳ್ಮೆ ಇದೆ ಅದು. ಸೊ ಈ ತರ ಒಂದು ಮನಸ್ಥಿತಿಲಿ ನಾವ್ ಇರ್ಬೇಕು ಅಂತ ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ಮುಖ್ಯವಾಗಿ ಏನನ್ನ ಹೇಳ್ತಿದ್ದಾರೆ, ನಾವು ಬೇರೆಯವರಿಂದ ಯಾವತ್ತು ಗೌರವವನ್ನ ನಾವು ನಿರೀಕ್ಷಿಸಬಾರ್ದು, ಅದೇ ಸಮಯದಲ್ಲಿ ನಾವು ಬೇರೆಯವ್ರಿಗೆ ನಾವು ಗೌರವವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ, ಚೈತನ್ಯ ಮಹಾಪ್ರಭುಗಳು ಅವ್ರು ತುಂಬಾ ವಿನಯಶೀಲರು, ಸಾಧು ಸ್ವಭಾವದವರಾಗಿದ್ರು ಅಲ್ವಾ. ಆದ್ರೂ ಸಹ ಅವ್ರಿಗೆ ಇವಾಗ ನಿತ್ಯಾನಂದ ಪ್ರಭುವಿಗೆ ಯಾವಾಗ ಜಗಾಯ್ ಮದಾಯ್ ಅವರಿಂದ ಏನು ಹೊಡೆತ ಬಿತ್ತು ಅಂತ ಹೇಳ್ಬಿಟ್ಟು ರಕ್ತ ಸಹ ಬಂತು ಅಂತ ಗೊತ್ತಾಗಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಅವರು ತಮ್ಮ ಸುದರ್ಶನ ಚಕ್ರವನ್ನ ಅವರು ಪ್ರಯೋಗಿಸ್ಲಿಕ್ಕೆ ಹೋಗ್ತಾರೆ ಅಲ್ವಾ. ಅಂದ್ರೆ ಏನ್ ಅರ್ಥ ನೋಡಿ, ಅವ್ರಿಗೆ ಸಹಿಸ್ಕೊತಾ ಇಲ್ಲ ಅವ್ರೆಷ್ಟು ಸಾಧು ಸ್ವಭಾವದವರು. ಆದ್ರೆ ಇಲ್ಲಿ ಭಕ್ತನಿಗೆ ನಿತ್ಯಾನಂದ ಮಹಾಪ್ರಭುಗೆ ಈ ತರ ಆಯ್ತು ಅಂತ ಗೊತ್ತಾಗಿದ ತಕ್ಷಣನೇ ಅವ್ರು ಅದನ್ನ ಸಹಿಸ್ಕೊಂಡಲೇ ಅಲ್ಲಿ ಶಿಕ್ಷೆನ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದನ್ನ ನಮ್ಗೆ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದಾರೆ, ನಿಂದನೆನ ನಾವು ಸಹಿಸ್ಕೋಕೂಡ್ದು ಅಂತ ಹೇಳ್ಬಿಟ್ಟು. ಸೊ ಕೊನೆಗೆ ನಮಗೆ ಗೊತ್ತಿರೋ ಹಾಗೇನೆ ನಿತ್ಯಾನಂದ ಪ್ರಭುಗಳಲ್ಲೇ ಅವ್ರಿಗೆ ಅಡ್ಡ ಬರ್ತಾರೆ ಅಲ್ವಾ. ನೀವು ಈ ಒಂದು ಯುಗದಲ್ಲಿ ನೀವು ಈ ಯಾವುದೇ ಒಂದು ಶಸ್ತ್ರವನ್ನ ನೀವು ಹಿಡಿಯೋ ಹಂಗಿಲ್ಲ ಅಲ್ವಾ. ನಿಮ್ಮ ಶಸ್ತ್ರ ಏನು, ಈ ಯುಗದಲ್ಲಿ ಹರಿನಾಮನೇ ನಿಮ್ಮ ಶಸ್ತ್ರ ಅಲ್ವಾ. ಹರಿನಾಮ ಒಂದನ್ನೇ ನೀವು ಅಷ್ಟೇ ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ಅವರು, ನೀವೇನಾದ್ರೂ ಈಗ ಈ ಒಂದು ಸುದರ್ಶನ ಚಕ್ರವನ್ನ ಉಪಯೋಗಿಸಿ ಇವರಿಬ್ಬರನ್ನ ನಾಶ ಮಾಡಿದ್ರೆ ನೀವು ಇಡೀ ಕಲಿಯುಗದ ಜನಗಳನ್ನೆಲ್ಲ ನಾಶ ಮಾಡ್ಬೇಕು, ಯಾಕಂದ್ರೆ ಎಲ್ಲರೂ ಜಗಾಯ್ ಮದಾಯಿಗಳನ್ನೇ ಅಲ್ವಾ. ಸೊ ನೀವು ಬಂದಿರೋದು ಈ ಪತಿತಾತ್ಮರನ್ನ ಉದ್ಧಾರ ಮಾಡ್ಲಿಕ್ಕೆ. ಅದಕ್ಕೆ ನೋಡಿ ಚೈತನ್ಯ ಮಹಾಪ್ರಭುಗಳ ಆ ಒಂದು ಏನ್ ಹೇಳ್ತಾರೆ ಅವತಾರ, ಅದು ಎಲ್ಲದಕ್ಕಿಂತ ತುಂಬಾ ಕರುಣಾವತಾರ. ಇವಾಗ ಬೇರೆ ಒಂದು ಅವತಾರದಲ್ಲಿ ಅವರು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾ ಅಂತ ಬರ್ತಾರೆ, ಆದ್ರೆ ಇಲ್ಲಿರೋರೆಲ್ಲ ಕಲಿಯುಗದಲ್ಲಿ ಇರೋರೆಲ್ಲ ದುಷ್ಟರೇ ಅಲ್ವಾ. ಆ ದುಷ್ಟರನ್ನ ಉದ್ಧಾರ ಮಾಡ್ಲಿಕ್ಕೆ ಬಂದಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ಅಂತಹ ಒಂದು ಕರುಣೆಯ ಅವತಾರ, ಎಲ್ಲ ಅವತಾರಗಳಲ್ಲಿ ತುಂಬಾ ಕರುಣೆಯ ಅವತಾರ ಅಂದ್ರೆ ಚೈತನ್ಯ ಮಹಾಪ್ರಭುಗಳು. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಆದ್ರೂ ನೋಡಿ, ಅಂತಹ ಒಂದು ಕರುಣೆಯ ಅವತಾರ ಆಗಿರೋರು ಈಗ ನಿತ್ಯಾನಂದ ಪ್ರಭುವಿಗೆ ಏಟಾಯ್ತು ಅಂತಂದ್ರೆ ಅವರು ಸಹಿಸ್ಲಿಲ್ಲ ಅಲ್ವಾ. ಸೊ ಅದಕ್ಕೆ ಕೃಷ್ಣ ಅಥವಾ ಕೃಷ್ಣ ಭಕ್ತರ ಪ್ರಶ್ನೆ ಬಂದಾಗ ವೈಷ್ಣವನು ಯಾವ ಅವಮಾನವನ್ನು ಸಹಿಸಿಕೊಳ್ಳಲಾರ ಅನ್ನೋದನ್ನ ಇಲ್ಲಿ ಈ ಪ್ರಸಂಗ ತೋರಿಸುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ, ಕಂಟಿನ್ಯೂ ಮಾಡಿ ಮಾತಾಜಿ. ಪದ್ಮಾ ಮಾತಾಜಿ ಇದನ್ನ ಪದ್ಮಾ ಮಾತಾಜಿ ಇದನ್ನ ಕಂಪ್ಲೀಟ್ ಮಾಡಿ. ಓದ್ಲ ಮಾತಾಜಿ? ಓದಿ ಮಾತಾಜಿ. ಇಂತಹ ಅವಮಾನವಾಗುವ ಸಂದರ್ಭವನ್ನು ನಿಭಾಯಿಸಲು 3 ಹಾದಿಗಳಿವೆ. ಯಾವನೋ ಒಬ್ಬ ವ್ಯಕ್ತಿಯು ಮಾತಿನ ಮೂಲಕ ದೈವ ನಿಂದನೆಯಲ್ಲಿ ತೊಡಗಿದಾಗ ಆ ಸಮಯವನ್ನು ಆರಿಸುತ್ತಿರುವವನು ನಿಂದಕನನ್ನು ವಾದದ ದ್ವಾರ ಹಿಮ್ಮೆಟ್ಟಿಸುವ ಸಾಮರ್ಥ್ಯವುಳ್ಳವನಾಗಿರಬೇಕು. ಹಾಗೆ ನಿಂದಕನನ್ನು ಅಡಗಿಸುವ ಶಕ್ತಿ ಇಲ್ಲದವನು ಅಲ್ಲಿಯೇ ಸುಮ್ಮನೆ ನಿಲ್ಲಬಾರದು, ಆ ಕ್ಷಣವೇ ತನ್ನ ಜೀವವನ್ನು ತೊರೆಯಬೇಕು. ಈ 2 ಮಾರ್ಗಗಳನ್ನು ಅನುಸರಿಸುವುದು ಅವನಿಗೆ ಸಾಧ್ಯವಾಗದಾದಾಗ 3ನೆಯ ಹಾದಿಯೊಂದುಂಟು. ಅದೇಂದರೆ ನಿಂದಕನ ಸ್ಥಳವನ್ನು ಕೂಡಲೇ ತೆರವು ಮಾಡಿಬಿಡುವುದು. ಈ 3 ಮಾರ್ಗಗಳಲ್ಲಿ ಯಾವುದೊಂದನ್ನು ಪಾಲಿಸಲು ಭಕ್ತನು ಅಸಮರ್ಥನಾದಾಗ ಅವನು ತನ್ನ ಭಕ್ತಿಯ ಸ್ಥಾನದಿಂದ ಪತನ ಹೊಂದುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಲ್ವಾ, ಇವಾಗ ಅಕಸ್ಮಾತ್ ನಾವ್ ಇಂತಹ ಒಂದು ಸಂದರ್ಭದಲ್ಲಿ ನಾವಿದೀವಿ ಅಂದಾಗ ನಾವ್ ಹೇಗೆ ಅದನ್ನ ನಿಭಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ 3 ಮಾರ್ಗಗಳಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಒಂದು, ನಾವು ಅವ್ರನ್ನ ನಮ್ಗಷ್ಟು ಜ್ಞಾನ ಇದೆ ಅಂತಂದ್ರೆ ಅವ್ರನ್ನ ವಾದದಲ್ಲಿ ನಾವು ಅವ್ರನ್ನ ಹಿಮ್ಮೆಟ್ಟಿಸ್ಬೇಕು, ಯಾರ ಹತ್ರ ನಿಂದೆಯನ್ನ ಮಾಡ್ತಾ ಇದಾರೋ ಅವರ ಜೊತೆ. ಇಲ್ಲ ಅದಾಗದಿಲ್ಲ ಅಂತಂದ್ರೆ ನಾವು ಆ ಕ್ಷಣನೇ ನಾವು ಜೀವವನ್ನ ಕಳ್ಕೋಬೇಕು ಅಂತಂದ್ರೆ, ಅಂದ್ರೆ ಆತ್ಮಹತ್ಯೆನ ನಾವು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಜೀವವನ್ನ ತೊರೆಯಬೇಕು ಅಂದ್ರೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ 2 ಮಾರ್ಗ ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅನುಸರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ 3ನೇದು ಏನು ಅಂದ್ರೆ ನಾವು ಆ ಜಾಗವನ್ನ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ. ಈ 3ನ್ನು ನಾವು ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಾನೂ ಸಹ ಹೇಳ್ತಾ ಇದಾರೆ. ನಾವು ಭಕ್ತಿಯಲ್ಲಿ ನಾವು ಪತನ ಹೊಂದುತ್ತೀವಿ ಅಂತ ಹೇಳ್ತಾ ಇದಾರೆ. ಭಕ್ತಿಯ ಏನ್ ಮಾಡ್ತಾ ಇದೀವೋ
ನಾವು ಮತ್ತೆ ಈ ಭೌತಿಕ ಕಡೆಗೆ ನಮ್ಗೆ ಒಲವು ಶುರುವಾಗ್ಬಿಡುತ್ತೆ. ನಾವು ಭಕ್ತಿಯನ್ನ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ ಅಲ್ವಾ. ನೋಡಿ ತುಂಬಾ ಮುಖ್ಯವಾಗಿರೋದು ಇದು ನಿಂದನೆ ಅನ್ನೋದು. ಸೊ ನಾವು ಯೂಶಲಿ ನಾವು ಹಾಗೆ ಅಲ್ವಾ, ನಮ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ನಾವು ಮಾತಾಡ್ಕೊತಾ ಇರ್ತೀವಿ. ಸೊ ತುಂಬಾ ಹುಷಾರಾಗಿರ್ಬೇಕು ಅನ್ನೋದು ನಮ್ಗೆ ಇದರಿಂದ ಅರ್ಥ ಆಗುತ್ತೆ. ಹರೇ ಕೃಷ್ಣ. ಸೊ ಇವಾಗ ಮತ್ತೆ ನಮ್ಗೆ ವೈಷ್ಣವ ಎಟಿಕೇಟ್ ಅಂತ ನಾವು ಸದಾಚಾರ ಅಲ್ವಾ. ಸೊ ಆ ಸದಾಚಾರ ಏನು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾ ಇದಾರೆ. ತಿಲಕ ಹಾಕೋದು, ತುಳಸಿ ಮಣಿ ನಾವ್ ಏನಕ್ಕೆ ಹಾಕೋತೀವಿ ಅನ್ನೋದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ತಿಲಕ ಹಾಕೋಣದು, ತುಳಸಿ ಮಣಿ ನೀವು ನೋಡಿದೀರಾ ಅಲ್ವಾ, ವೈಷ್ಣವರು ಯಾವ ತರ ಡ್ರೆಸ್ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಏನ್ ಅನ್ಸುತ್ತೆ ತಿಲಕ ಯಾಕೆ ಹಾಕೋಬೇಕು ಅಥವಾ ತುಳಸಿ ಮಣಿ ಯಾಕೆ ಹಾಕೋಬೇಕಂತ ನೀವು ತಿಳ್ಕೊಂಡಿದೀರಾ? ಮಾತಾಜಿ ವೈಷ್ಣವರು ಅಂತ ಗೊತ್ತಾಗುತ್ತೆ ತಿಲಕ ಹಾಕೊಂಡ್ರೆ. ಓಕೆ, ಆಮೇಲೆ ಮಣಿ ಬಂದು ನನ್ಗೆ ಅನ್ಸುತ್ತೆ ನಮ್ಗೆ ರಕ್ಷಾ ಕವಚ ತರ ಇರುತ್ತೆ ಅಂತ. ಓಕೆ ಮಾತಾಜಿ. ಹಾ ಹರೇ ಕೃಷ್ಣ ಮಾತಾಜಿ. ತಿಲಕ್ ನೋಡಿದ್ರೆ ಕೃಷ್ಣನ್ ನೆನಪಾಗತ್ತೆ ಅಂತ. ಹಾ ಹರಿ ಬೋಲ್ ಮಾತಾಜಿ. ವೈಷ್ಣವರು ಅಂತ ಅರ್ಥ ಆಗುತ್ತೆ ಮಾತಾಜಿ ತಿಲಕ ನೋಡಿದ್ರೆ. ಹಾ. ಆಮೇಲೆ ನಮ್ದು ದೇಹ ಬಂದು ಅರ್ಧ ಭಾಗಕ್ಕೆ ಒಕ್ಕಳಿಂದ ಮೇಲಕ್ಕೆ ದೇಗುಲ ಅಂತ ಹೇಳ್ತಾರೆ ಮಾತಾಜಿ. ಹಾ. ಆ ದೇಗುಲ ಅಂತಂದ್ರೆ ದೇವಸ್ಥಾನಕ್ಕೆ ಸಮ ಅಂತ ಹೇಳ್ತಾರೆ. ಆ ತಿಲಕ 12 ಜಾಗದಲ್ಲಿ ಇಟ್ಕೋಬೇಕು ಅಂತ ಕೇಳಿದೀನಿ ಮಾತಾಜಿ ನಾನು. ಹಾ ಹರೇ ಮಾತಾಜಿ. ಕೃಷ್ಣ. ಅಂದ್ರೆ ದೇವಸ್ಥಾನವನ್ನ ಸಿಂಗರಿಸಿದ್ದ ಹಾಗೆ ಅಲ್ವಾ. ಭಗವಂತ ಎಲ್ಲಿದ್ದಾರೆ ಭಗವಂತ? ನಮ್ಮ ಹೃದಯದಲ್ಲೇ ಇದ್ದಾರೆ ಹಾ, ಮಾತಾಜಿ. ನಮ್ಮ ಹೃದಯದಲ್ಲಿ ಅವರು ವಾಸ ಮಾಡ್ತಿದ್ದಾರೆ ಅಲ್ವಾ. ನಮ್ಮ ದೇಹ ದೇಗುಲ, ಅಲ್ಲಿ ನಮ್ಮ ಹೃದಯ ಭಾಗದಲ್ಲಿ ಭಗವಂತ ವಾಸ ಮಾಡ್ತಾ ಇದ್ದಾರೆ. ಮತ್ತೆ ಈ ದೇಹ ಭಗವಂತನಿಗೆ ಸಂಬಂಧಪಟ್ಟಿರೋದು ಅಲ್ವಾ. ಸೊ ಅದಕ್ಕೆ ನಾವು ಅದನ್ನ ಡೆಕೋರೇಷನ್ ಮಾಡ್ಕೋಬೇಕು. ಸೊ ಭಗವಂತನಿಗೆ ಇದು ತಿಲಕ ಅಂದ್ರೆ ಅದು ಇಷ್ಟ. ಸೊ ಅದಕ್ಕೋಸ್ಕರ ನಾವು ಆ ತಿಲಕವನ್ನ ಅಂದ್ರೆ ಆ ಗೋಪಿ ಚಂದ್ರವನ್ನ ಉಪಯೋಗಿಸ್ಕೊಂಡು ನಾವು ತಿಲಕವನ್ನ ಇಟ್ಕೋತೀವಿ ಅಲ್ವಾ. ಊರ್ಧ್ವ ಪುಂಡ ಅಂತ ಹೇಳ್ತಾರೆ, ಮೇಲ್ಗಡೆ ಆ 2 ಲೈನ್ಸ್ ನಾವು ನೋಡ್ತೀವಲ್ವಾ, ಅದು ಏನನ್ನ ಸೂಚಿಸುತ್ತೆ? ಮತ್ತೆ ಕೆಳಗಡೆ ಇನ್ನ ಒಂದು ಮೂಗ್ ಮೇಲೆ ನಾವ್ ಇಟ್ಕೋತೀವಲ್ವಾ, ಅದು ಏನನ್ನ ಸೂಚಿಸುತ್ತೆ? ಕೇಶವಾಯ ಎಲೆ. ನಮಃ, ತುಳಸಿ ದೇವಾಯ ತುಳಸಿ ಎಲೆ ನಮಃ. ಸೂಚಿಸುತ್ತೆ. ಒಬ್ರೇಳಿ ಕೇಳಿಸ್ತಾ ಇಲ್ಲ ನನ್ಗೆ. ಕೇಶವಾಯ ನಮಃ ಅಂತೇಳಿ ಮಾತಾಜಿ ನಾಮಕ್ಕೆ ಕೆಳಗಡೆ ಅವೆರಡು. ಇಟ್ಕೊಳ್ಳೋದಿಕ್ಕೆ ತುಳಸಿ ಮಾತೆನ ಸೂಚನೆ ಮಾಡಿ. ಹಾ. ತುಳಸಿ ಆದ್ರೆ ಆ ಮಾತಾಯ 2 ನಮಃ. ಲೈನ್ಸ್ ಏನು ಅಂತಂದ್ರೆ ಭಗವಂತನ ಪಾದ ಕಮಲಗಳು, ಅದನ್ನ ಸೂಚಿಸುತ್ತೆ 2 ಲೈನ್ಸ್. ಮತ್ತೆ ಕೆಳಗಡೆ ಇಟ್ಕೊಳೋದು ಭಗವಂತನ ಪಾದಕ್ಕೆ ನಾವ್ ಏನ್ ಅರ್ಪಿಸ್ತೀವಿ? ತುಳಸಿ ಅರ್ಪಿಸ್ತೀವಿ ಅಲ್ವಾ. ಸೊ ಅದನ್ನ ಸೂಚಿಸುತ್ತೆ ತಿಲಕ. ಮತ್ತೆ ನಮ್ಗೆ ಮಾತಾಜಿ ಇನ್ನೊಬ್ರು ಮಾತಾಜಿ ಹೇಳ್ದಾಗೆ ತಿಲಕ ನೋಡಿದ ತಕ್ಷಣ ನಮ್ಗೆ ಯಾರ ಜ್ಞಾಪಕ ಬರುತ್ತೆ? ನಮ್ಗೆ ಅವ್ರು ಭಕ್ತರು ಇಲ್ದಲಿದ್ರು ಸಹ ತಿಲಕ ನೋಡಿದ ತಕ್ಷಣ ಅವರು ವೈಷ್ಣವರು ಅಂತ ಕೃಷ್ಣವರು ಅನ್ಕೋತಾರೆ, ಕೃಷ್ಣ ಅಂತ ಅವ್ರಿಗೆ ಜ್ಞಾಪಕ ಬರುತ್ತೆ ಅಲ್ವಾ. ಅಂದ್ರೆ ನಾವು ತಿಲಕವನ್ನ ಇಟ್ಕೊಳೋದ್ರಿಂದ ನಾವು ಬೇರೆಯವ್ರಿಗೆ ನಾವ್ ಇವಾಗ ಕೃಷ್ಣನ ನೆನಪು ಬರೋ ತರ ನಾವು ಮಾಡ್ತಾ ಇದೀವಿ ಅಲ್ವಾ. ಸೊ ಇಂಡೈರೆಕ್ಟ್ ಆಗಿ ನಾವು ಅವ್ರಿಗೆ ಸುಕೃತಿಯನ್ನ ಕೊಡ್ತಾ ಇದೀವಿ ನಾವು ಅವ್ರಿಗೆ ಅಲ್ವಾ. ಆಟೋಮೆಟಿಕ್ ಆಗಿ ಅವ್ರ ಬಾಯಲ್ಲಿ ಹರೇ ಕೃಷ್ಣ ಹರೇ ಹರೇ ಕೃಷ್ಣದವರು ಕೃಷ್ಣ ಅಂತ ಅಂತ ಹೇಳ್ತಾರೆ ಬರುತ್ತೆ. ಅಥವಾ ಅವ್ರು ಬಾಯಲ್ಲಿ ಜೋರಾಗಿ ಹೇಳಿಲ್ಲ ಅಂದ್ರೂ ಮನ್ಸಲ್ಲಾದ್ರೂ ಬರುತ್ತಾ? ಕೃಷ್ಣನ ನೆನಪು ಬರುತ್ತಾ ಅಲ್ವಾ. ಸೊ ನೀವು ಆತರ ನೀವು ಸಹಾಯವನ್ನ ಮಾಡ್ತಾ ಇದ್ದೀರಾ ಬೇರೆ ಜನರಿಗೆ ಅಲ್ವಾ. ಮತ್ತೆ ತುಳಸಿ ಮಣಿ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ತುಳಸಿ ಮಣಿ ಯಾಕೆ ಹಾಕೋಬೇಕು ನಾವು? ಯಮಧರ್ಮರಾಯನಿಂದ ತುಳಸಿ ಮಾಲೆ ಇದ್ರೆ ಯಮನು ಕೂಡ ನಮ್ಮ ಹತ್ರಕ್ಕೆ ಬರಲ್ಲ ಅಂತ ಹೇಳ್ತಾರೆ ಮಾತಾಜಿ ಅಲ್ವಾ. ಇನ್ನೊಂದು ಮಾತಾಜಿ, ಕಲಿತ ಜಾಸ್ತಿ ಇದು ಕ್ಲೇಶಗಳಿಂದ ನಾವು ಬಚಾವ್ ಆಗಕ್ಕೆ ಪಾರಾಗಕ್ಕೋಸ್ಕರ ತುಳಸಿ ಮಣಿ ಹಾಕೋಬೇಕು ಅಂತ ಹೇಳ್ತಾರೆ. ಏನ್ ಪ್ರಭುಜಿ? ಈ ಜಾಸ್ತಿ ಕಲಿಯುಗದಲ್ಲಿ ಜಾಸ್ತಿ ಪಾಪ ಮತ್ತೆ ಇದು ಒಂಥರ ತಾಮಸಿಕ ಗುಣ ಜಾಸ್ತಿ ಇರುತ್ತೆ. ಅದರಿಂದ ನಮ್ಮನ್ನ ರಕ್ಷಣೆ ಮಾಡ್ಕೊಳಕ್ಕೆ ತುಳಸಿ ಸಾತ್ವಿಕ ಅದನ್ನ ಹಾಕೋಬೇಕು ಅಂತ ಹೇಳ್ತಾರೆ ಮಾತಾಜಿ. ಓಕೆ, ಮತ್ತೆ ಇನ್ಯಾರಾದ್ರು? ಹರೇ ಕೃಷ್ಣ. ನೀವ್ ಹೇಳಿದ್ರೆ ಜ್ಞಾಪಕ ಇರೋದು, ಇಲ್ಲಾಂದ್ರೆ ಜ್ಞಾಪಕ ಇರಲಿಲ್ಲ. ಎಲ್ಲಾನು ಒಂದೇ ತರ ಅನಿಸ್ತಿರುತ್ತೆ, ಸೇಮ್ ಆನ್ಸರ್ಸ್ ಅನಿಸ್ತಾ ಇರುತ್ತೆ. ಯಮನ ದೂತರು ಸಮೀಪ ಬರೋದಿಲ್ಲ ಮಾತಾಜಿ. ಅದು ಹೇಳಿದ್ರು ಮಾತಾಜಿ ಹೇಳಿದ್ರು. ಇನ್ನೇನಾದ್ರು ಅದು ಬಿಟ್ಟು ತುಳಸಿ ಮಣಿನ ಹಾಕೊಂಡು ಇದ್ರೆ ನಾವ್ ಯಾವಾಗ್ಲೂ ಶುದ್ಧವಾಗಿ ಮಾತಾಡ್ತೀವಿ ಮತ್ತೆ ಶುದ್ಧವಾಗಿರ್ತೀವಿ. ನಾವು ಸ್ನಾನ ಮಾಡ್ಬೇಕಂತ ಅದನ್ನ ಬಿಚ್ಚಬಾರ್ದು ಅಂತ ಹೇಳಿದ್ರು ಮಾತಾಜಿ. ಅದನ್ನ ಹಾಕೊಂಡೆ ನಾವು ಸ್ನಾನ ಮಾಡೋದ್ರಿಂದಾನು ಅದು ನಾವು ಪರಿಶುದ್ಧರಾಗ್ತೀವಿ ಅಂತ ಕೇಳ್ಪಟ್ಟೆ. ಓಕೆ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ತುಳಸಿ ಪರಮ ಭಕ್ತೆ ಭಗವಂತಂದು. ಆ ಭಗವಂತನ ಭಕ್ತರ ಸಂಘ ಸಿಗತ್ತೆ ನಮ್ಗೆ ಪ್ರತಿದಿನ ಅದನ್ನ ನಾವು ಧರಿಸೋದ್ರಿಂದ. ಈಗ ನಮ್ಮನ್ನ ನೋಡಿದ ತಕ್ಷಣ ನಾವು ಅವ್ರು ನೋಡಿದ ತಕ್ಷಣ ಹರೇ ಕೃಷ್ಣ ಅಂತ ಹೇಳ್ತೀವಿ ಮಾತಾಜಿ. ಎಂತ ಪ್ರತಿದಿನನು ಹರೇ ಕೃಷ್ಣ ಅಂತ ಅನ್ನೋದ್ ತಕ್ಷಣ ಬಂದ್ಬಿಡುತ್ತೆ ನಮ್ ಬಾಯಿಗೆ ಅವಾಗ. ಓಕೆ ಮಾತಾಜಿ, ಸರ್ ಧನ್ಯವಾದಗಳು. ಸರ್ ನಮ್ಗೆ ಪ್ರಭುಪಾದ್ರು ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ, ಇವಾಗ ನೀವು ಸಾಕು ನಾಯಿನ ನೋಡಿದೀರಾ ಮತ್ತೆ ಬೀದಿ ನಾಯಿನ ನೋಡಿದೀರಾ ಅಲ್ವಾ. ನೀವು ಸಾಕು ನಾಯಿ ಬೀದಿ ನಾಯಿ ಅಂತ ಹೇಗ್ ಕಂಡಿಡಿತೀರಾ? ಬೆಲ್ಟ್ ಹಾಕಿರ್ತೀವಿ ಮಾತಾಜಿ. ಯಾರಿಗ್ ಬೆಲ್ಟ್ ಹಾಕಿರ್ತೀರಾ? ನಾಯಿ ಕುತ್ತಿಗೆ.
ಯಾರಿಗೆ ಹಾಕ್ತೀರಾ? ಸಾಕು ನಾಯಿಗೋ ಬೀದಿ ನಾಯಿಗೆ? ಮನೇಲಿ ಸಾಕಿರೋದಕ್ಕೆ ಸಾಕು ಬೆಲ್ಟ್ ನಾಯಿಗೆ. ಹಾಕಿರ್ತೀವಿ ಹಾ, ಮಾತಾಜಿ. ಸಾಕು ನಾಯಿಗೆ. ಸೊ ಒಂದು ಬೆಲ್ಟ್ ಇರುತ್ತೆ ಅಂದ್ರೆ ನಿಮ್ಗೆ ಅದ್ ನೋಡಿದ ತಕ್ಷಣ ಏನ್ ಅನ್ಸುತ್ತೆ? ಸಾಕ್ತಾ ಇದಾರೆ ಆ ನಾಯಿ ಅಂದ್ರೆ ಅಂತ. ಏನ್ ಅರ್ಥ? ಸಾಕ್ತಿದ್ದಾರೆ ಅಂದ್ರೆ ಏನ್ ಅರ್ಥ? ಅದನ್ನ ಚೆನ್ನಾಗಿ ನೋಡ್ಕೊಂತ ಇದಾರೆ ಯಾರ್ ಅಂದ್ರೆ ಬೀದಿ ನೋಡ್ಕೊತಾ ಇದ್ದಾರೆ? ಎಲ್ಲ ಆಗಿರೋದು. ಯಾರ್ ನೋಡ್ಕೊತಾ ಇದ್ದಾರೆ? ಅದ್ರ ಓನರ್ ಮಾತಾಜಿ. ಹಾ, ಅಂದ್ರೆ ಏನ್ ಅರ್ಥ? ಒಬ್ಬ ಮಾಸ್ಟರ್ ಇದ್ದಾನೆ ಅಂತ ಅರ್ಥ. ಹಾ, ಅದನ್ನ ಅಲ್ವಾ? ನಾವು ಮುಟ್ಬಾರ್ದು ಅಥವಾ ಅದನ್ನ ಬೇರೆಯವರು ಇವಾಗ ಬೀದಿ ನಾಯಿಗಳನ್ನೆಲ್ಲ ಎತ್ಕೊಂಡು ಅಂದ್ರೆ ಹೋಗ್ತಾರಲ್ಲ ಅದು ಆ ಅನಾಥ ತರ ಅಲ್ಲ, ಅದು ಅನಾಥ ಅಲ್ಲ, ಅದಕ್ಕೊಬ್ಬ ಮಾಸ್ಟರ್ ಇದ್ದಾನೆ ಅಂತ ಅರ್ಥ. ಅದೇ ತರ ಒಡೆಯ ಇದ್ದಾನೆ ಅಂತ. ಹಾ, so ಇವಾಗ ನಾವಿವಾಗ ಕೃಷ್ಣನನ್ನ ನಾವಿವಾಗ ಏನಂತ ಒಡೆಯ ಸ್ವೀಕರಿಸಿದ್ವಿ? ಒಡೆಯ ಅಂತ ಒಡೆಯ. ಸ್ವೀಕರಿಸಿದ್ದೀವಿ ಅಲ್ವಾ? ನಾವ್ ಇದನ್ನ ಹಾಕೊಳ್ಳಿಲ್ಲ ಅಂದ್ರೆ ನಾವ್ ಅನಾಥರು ಅಂತ. ಸೊ ನಾವ್ ಇದು ಬೆಲ್ಟ್, ಕುತ್ತಿಗೆಗೆ ಬೆಲ್ಟ್ ಹಾಕಿದ ತಕ್ಷಣನೇ ನನಗೆ ಒಬ್ಬ ಮಾಸ್ಟರ್ ಇದ್ದಾನೆ ಅಲ್ವಾ, ನಾನು ಅವರ ಸೇವಕ ಅಂತ, ನನ್ನ ದಾಸ, ಅವರ ದಾಸ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಅದಕ್ಕೆ ಇದು ತುಂಬಾ ಮುಖ್ಯ, ಆ ಒಂದು ಬೆಲ್ಟ್. ಅಂದ್ರೆ ನನಗೆ ಯಾವಾಗ್ಲೂ ನನ್ನ ದಾಸ ನನ್ನ ಸ್ಥಾನ, ಆ ಶಾಶ್ವತ ಸ್ಥಾನ ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ಜ್ಞಾಪಿಸ್ತಾ ಇರ್ತೀವಿ. ಇವಾಗ ಹೇಗೆ ನಮ್ಮ ಹೆಸರು ದೀಕ್ಷೆ ಆಗಿದ ತಕ್ಷಣ ನಮ್ಮ ಹೆಸರು ಬದಲಾಯಿಸ್ತಾರೆ ಅಲ್ವಾ, ದಾಸ ದಾಸಿ ಅಂತ ಬರುತ್ತೆ ಅಲ್ವಾ. ನಾವ್ ಯಾವಾಗ್ಲೂ ನಮ್ಗೆ ಜ್ಞಾಪಿಸ್ತಾ ಇರ್ತಾರೆ. ನಿಮ್ಗೆ ಈ ಭಕ್ತಿ ಮಾರ್ಗದಲ್ಲಿ, ಇಲ್ಲಿ ಈ ಕೃಷ್ಣ ಪ್ರಜ್ಞೆಯಲ್ಲಿ ಏನೆಲ್ಲ ಇದೆ ಭಕ್ತಿ ಕಾರ್ಯಗಳು, ಪ್ರತಿಯೊಂದು ಸಹ ನಮ್ಮನ್ನ ಜ್ಞಾಪಿಸ್ತಾ ಇರ್ತದೆ. ಕ್ಷಣ ಕ್ಷಣಕ್ಕೂ ನೀನು ಒಡೆಯ ಅಲ್ಲ, ನೀನು ದಾಸ, ನೀನು ಒಡೆಯ ಅಲ್ಲ, ದಾಸ ಅಂದ್ರೆ ನಮ್ಗೆ ಜ್ಞಾಪಿಸ್ತಾ ಇರುತ್ತೆ ಅಲ್ವಾ. ಆದ್ರೂ ನಾವ್ ಎಷ್ಟು ಮಾಯೆಯಲ್ಲಿ ಬಿದ್ದ್ಬಿಟ್ಟಿದೀವಿ ಅಂತಂದ್ರೆ ನಾವು ಅದನ್ನು ಸಹ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅಲ್ವಾ. ಪ್ರಭುಪಾದರು ನಮ್ಗೆ ಅಥವಾ ಚೈತನ್ಯ ಮಹಾಪ್ರಭುಗಳ ಈ ಒಂದು ಮಾರ್ಗದರ್ಶನ ಏನಿದೆ ಅಷ್ಟು ಚೆನ್ನಾಗಿದೆ. ಆಕ್ಚುಲಿ ನಮ್ಮನ್ನ ಯಾವಾಗ್ಲೂ ನಮ್ಮ ಆ ಒಂದು ಸ್ಥಾನದಿಂದ ನಾವು ಪತನ ಹೊಂದ್ಲಿಕ್ಕೆ ಅದು ಬಿಡದೇ ಇಲ್ಲ. ಸೊ ಅದಕ್ಕೆ ಇದು ತುಂಬಾ ಮುಖ್ಯ, ಆ ತುಳಸಿ ಮಾಲೆನ. ಆದ್ರೆ ಏನಂತಂದ್ರೆ ಎಲ್ಲರೂ ಹಾಕೋಣೋ ಹಾಗಿಲ್ಲ. ಸೊ ಸಿಂಗಲ್ ರೌಂಡ್ ಹಾಕೋಬಹುದು ಅಂತ ಹೇಳ್ತಾರೆ. ಆದ್ರೆ ಅಟ್ಲೀಸ್ಟ್ ಬೆಳ್ಳುಳ್ಳಿ, ಈರುಳ್ಳಿ ಅದೆಲ್ಲ ತಿನ್ಬಾರ್ದು, ಅಂದ್ರೆ ಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದು ಮಾಲೆ ಹಾಕೋಬೇಕು ಅಂತಂತಂದ್ರೆ, ಸೊ ಅದೊಂದು ರೂಲ್ಸ್ ಇದೆ. ಇವಾಗ ನಾವು ಹರಿನಾಮವನ್ನ ಯಾರು ಬೇಕಾದ್ರೂ ಹೇಳ್ಕೊಬೋದಲ್ವಾ. ಸೊ ಆತರ ಈ ತುಳಸಿ ಮಣಿಯಿಂದ ಮಾಡಿರುವಂತ ಮಾಲೆನ ಎಲ್ಲರೂ ಹಾಕೋಣೋ ಹಾಗಿಲ್ಲ. ಸೊ ಅಟ್ಲೀಸ್ಟ್ ಮಿನಿಮಮ್ ಇಷ್ಟು ರೆಗ್ಯುಲೇಷನ್ಸ್ ಅನ್ನ ಅವರು ಫಾಲೋ ಮಾಡ್ತಾ ಇರ್ಬೇಕು, ಅವಾಗಷ್ಟೇ ಅದನ್ನ ಹಾಕೋಬಹುದು. ಸೊ ದೀಕ್ಷೆ ಆದವ್ರು ಮಾತ್ರನೇ 3 ರೌಂಡ್ಸ್ ಹಾಕೋತಾರೆ. ಸೊ 3 ರೌಂಡ್ಸ್ ಏನಾದ್ರು ನೀವು ನೋಡಿದ್ರೆ ಅವ್ರು ದೀಕ್ಷೆ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಅರ್ಥ ಮಾಡ್ಕೋಬಹುದು. ಹರೇ ಕೃಷ್ಣ ಮಾತಾಜಿ. ಹಾ, ಮಾತಾಜಿಗೂ ಪ್ರಭುಜಿಗಳಿಗೆ 12 ಕಡೆ ತಿಲ್ಕ ಇಟ್ಕೋಬೇಕು ಅಂತ ಹೇಳ್ತಾರಲ್ಲ ಮಾತಾಜಿ. ಮಾತಾಜಿಗಳಿಗೂ ಸೇಮ ಮಾತಾಜಿ, ಅದೇ 12 ಕಡೆ ತಿಲ್ಕ ಇಟ್ಕೋಬೇಕಾ? 12 ಕಡೆ ಇಟ್ಕೋಬೇಕು ಮಾತಾಜಿ. ಸೊ ಕೇಶವಾಯ ನಮಃ. ಸೊ ಎಲ್ಲಿ ಹಣೆಗೆ ಇಟ್ಕೋತೀವಿ, ಹೊಟ್ಟೆ ಮೇಲೆ, ಹೊಕ್ಳತ್ರ. ಸೊ ಕೇಶವಾಯ ನಮಃ, ನಾರಾಯಣಾಯ ನಮಃ. ಅದ್ರ ಮೇಲ್ಗಡೆನೆ ಮಧ್ಯದಲ್ಲಿ ಒಕ್ಕಳ ಮೇಲೆ ಅದು ನಾರಾಯಣ ನಮಃ, ಅದ್ರ ಮೇಲ್ಗಡೆ ಬಂದು ಮಾಧವಾಯ ನಮಃ. ಮತ್ತೆ ಇಲ್ಲಿ ಕುತ್ತಿಗೆ ಹತ್ರ ಗೋವಿಂದಾಯ ನಮಃ. ಅದಾದ್ಮೇಲೆ ಹೊಕ್ಕಳಿನ ಪಕ್ಕದಲ್ಲಿ ವಿಷ್ಣುವೇ ನಮಃ. ಅದಾದ್ಮೇಲೆ ತೋಳಲ್ಲಿ ಕೆಳಗಡೆ ಮತ್ತೆ ಮೇಲೆ ಸಾರಿ, ನಂಗೆ ತುಂಬಾ ಕೆಮ್ಮಿದೆ, ಕ್ಷಮಿಸಿ ನನ್ನನ್ನ. ಸರ್ ಮತ್ತೆ ಅದಾದ್ಮೇಲೆ ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ. ಸೊ ಅದು ಬಲಗಡೆ ತೋಳ್ ಮೇಲೆ. ಅದಾದ್ಮೇಲೆ ಮತ್ತೆ ಎಡಗಡೆ ಒಕ್ಕಳ ಮೇಲೆ ವಾಮನಾಯ ನಮಃ. ಅದಾದ್ಮೇಲೆ ಎಡಗಡೆ ಕೆಳಗಡೆ, ಅದೇ ತೋಳಲ್ಲೇನೆ ಕೆಳಗಡೆ ಮೇಲ್ಗಡೆ ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ. ಮತ್ತೆ ಬೆನ್ನಲ್ಲಿ ಸೊ ಮೇಲೆ ಕೆಳಗಡೆ ಸೊ ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ಮಿಕ್ಕಿದ್ದನ್ನ ನಾವು ತಲೆಯಲ್ಲಿ ಈ ಶಿಖಾ ಇಟ್ಕೊತಾರಲ್ಲ ಆ ಜಾಗದಲ್ಲಿ ವಾಸುದೇವಾಯ ನಮಃ ಅಂತ. ಸೊ 12 ಕಡೆ ನಾವು ಈ ದೇಹವನ್ನ ಅಲಂಕಾರ ಮಾಡ್ಕೋಬೇಕು ನಾವು ಭಗವಂತನ ಸಂತೋಷಕ್ಕೆ. ಮತ್ತೆ ನಮ್ಗೆ ಇನ್ನ ತುಂಬಾ ಕಾರಣಗಳನ್ನ ಕೊಡ್ತಾರೆ. ಆ ಜಾಗ ಎಲ್ಲ ತುಂಬಾ ಸೂಕ್ಷ್ಮ ಜಾಗ. ಸೊ ಅದನ್ನೆಲ್ಲ ನಾವು ಈ ಒಂದು ನಾಮ ಹೇಳ್ತಾ ನಾವು ಒಂದು ತಿಲಕವನ್ನ ಹಾಕೊಂಡ್ರೆ ಅದು ನಮ್ಗೆ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ, ರಕ್ಷಣೆಯನ್ನ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ದೀಕ್ಷೆ ತಗೊಂಡ್ಮೇಲೆ ಇಟ್ಕೋಬೇಕಾ ಮಾತಾಜಿ? ಇಲ್ಲ ಮಾತಾಜಿ, ಇಟ್ಕೋಬಹುದು, ಯಾರು ಬೇಕಾದ್ರೂ ಇಟ್ಕೋಬಹುದು. ದೀಕ್ಷೆಗೂ ಅದಕ್ಕೂ ಏನು ಇದಿಲ್ಲ. ಯಾರು ಬೇಕಾದ್ರೂ ಈ ದೇಹವನ್ನ, ಭಗವಂತನ ಒಂದು ದೇವಾಲಯವನ್ನ ಯಾರು ಬೇಕಾದ್ರೂ ಅಲಂಕಾರ ಮಾಡ್ಕೋಬಹುದು. ಆದ್ರೆ ಈ ಮಣಿ ಮಾತ್ರನೇನೆ 3 ಸುತ್ತನ್ನ ಯಾರು ದೀಕ್ಷೆ ತಗೊಂಡಿರ್ತಾರೋ ಅವ್ರು ಹಾಕೋಬೇಕಂತ ಹೇಳ್ತಾರೆ ಮಾತಾಜಿ. ನೀವು ಬೇರೆದೆಲ್ಲ ಫಾಲೋ ಮಾಡ್ತಿದ್ರೆ ದೀಕ್ಷೆ ತಗೊಂಡಿಲ್ಲ ಅಂದ್ರೆ 2 ರೌಂಡ್ಸ್ ಹಾಕೋಬಹುದು. ಇಲ್ಲ ಅಂತಂದ್ರೆ 1 ರೌಂಡ್ ಹಾಕೋಣಕ್ಕೆ ನಾನು 1 ರೌಂಡ್ ಹಾಕೊಂಡಿದ್ದೀನಿ ಮಾತಾಜಿ. ಮಾತಾಜಿ. ಓಕೆ ಮಾತಾಜಿ. ಬಟ್ ಆದಷ್ಟು ಅದೇ ಈರುಳ್ಳಿ ಬೆಳ್ಳುಳ್ಳಿ, ಯಾಕಂದ್ರೆ ಅವರು ಭಕ್ತೆ ಅಲ್ವಾ, ಏನು ತಿನ್ನಲ್ಲ. ಹಾ ಮಾತಾಜಿ, ಎಲ್ಲ ಫಾಲೋ ಬಿಟ್ಬಿಟ್ಟಿದ್ದೀನಿ ಮಾತಾಜಿ. ಮಾಡ್ಬೋದು ಮಾತಾಜಿ. ಎಲ್ಲ 2 ರೌಂಡ್ಸ್ ನೀವು ಹಾಕೋಬಹುದು. ನೀವು ಪ್ರಸಾದವನ್ನೇ ತಿಂತಾ ಇದ್ದೀರಾ, ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಏನಿಲ್ಲ ಅಂತಂದ್ರೆ ನೀವು 2 ರೌಂಡ್ಸ್ ಹಾಕೋಬಹುದು ಮಾತಾಜಿ. ಹರೇ ಕೃಷ್ಣ. ಇದನ್ನ ಯಾರಾದ್ರೂ ತುಳಸಿ ಮಾಲೆ ಮಾತಾಜಿ, ತುಳಸಿ ಮಾಲೆ ಹಾಕೊಳ್ಳೋದ್ರಿಂದ ಹೆಲ್ತ್ ಗೆ ಏನಾದ್ರೂ ಉಪಯೋಗನ? ಮಾತಾಜಿ ಹೆಲ್ತ್ಗೆ ಅಂತಂದ್ರೆ ಇವಾಗ ನಾವು ಪವಿತ್ರರಾಗ್ತಾ ಬರ್ತೀವಿ ಮಾತಾಜಿ, ಅಷ್ಟನ್ನ ಹೇಳ್ಬೋದು. ಪವಿತ್ರರಾಗ್ತಾ ಬರ್ತೀವಿ ನಾವು.
ತಿಲಕ ಎಲ್ತಲ್ಲಿ ಏನಾದ್ರೂ ಓದ್ಲಾ ಮಾತಾಜಿ? ತಿಲಕ ಹಾಗೂ ತುಳಸಿ ಮಣಿಗಳು. ವೈಷ್ಣವನಾದವನು ತನ್ನ ದೇಹವನ್ನು ತಿಲಕ ಹಾಗೂ ತುಳಸಿ ಮಣಿಗಳಿಂದ ಹೇಗೆ ಅಲಂಕರಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಪದ್ಮಪುರಾಣದಲ್ಲಿ ವರ್ಣನೆ ಇದೆ. ಅದು ಹೀಗೆ: ಕುತ್ತಿಗೆಗೆ ತುಳಸಿ ಮಣಿಗಳನ್ನು ಕಟ್ಟಿಕೊಳ್ಳುವ ಹಾಗೂ ದೇಹದ 12 ಸ್ಥಾನಗಳು ವಿಷ್ಣು ದೇಗುಲಗಳು ಎಂದೆಣಿಸಿ ಅಲ್ಲಿ ವಿಷ್ಣುವನ್ನು ಸಂಕೇತಿಸುವ 4 ಚಿಹ್ನೆಗಳು. ವಿಷ್ಣುವು 4 ಕೈಗಳಲ್ಲಿ ಹಿಡಿದಿರುವ ಶಂಖ, ಗದೆ, ಚಕ್ರ ಹಾಗೂ ಪದ್ಮ ಧರಿಸಿ ಹಣೆಗೆ ವಿಷ್ಣು ತಿಲಕವನ್ನು ಇಟ್ಟುಕೊಳ್ಳುವ ಜನರನ್ನು ಜಗತ್ತಿನಲ್ಲಿ ವಿಷ್ಣು ಭಕ್ತರೆಂದು ಅರ್ಥ ಮಾಡಿಕೊಳ್ಳಬೇಕು. ಅಂತಹವರ ಇರುವಿಕೆಯು ಜಗತ್ತನ್ನು ಪವಿತ್ರವನ್ನಾಗಿ ಮಾಡುತ್ತದೆ ಹಾಗೂ ಅಂತಹವರು ಎಲ್ಲೇ ನೆಲೆಸಿದ್ದರೂ ಆ ಸ್ಥಳವನ್ನು ವೈಕುಂಠವನ್ನಾಗಿ ಮಾಡುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಅಲ್ಲ, ಒಬ್ರು ಮಾತಾಜಿ ಏನೋ ಕೇಳ್ತಾ ಇದ್ರು, ಬಟ್ ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಅದರಿಂದ ಆರೋಗ್ಯದಲ್ಲಿ ಖಂಡಿತ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ತುಳಸಿಯನ್ನ ಎಷ್ಟಕ್ಕೆಲ್ಲ ಉಪಯೋಗಿಸ್ತಾರೆ ಅಲ್ವಾ? ಸೊ ನೀವು 2 ಶ್ಲೋಕಗಳನ್ನ ನೀವು ಇಲ್ಲಿ ಅರ್ಥ ಮಾಡ್ಕೋಬಹುದು. ನಾವು ತುಳಸಿ ಪೂಜೆ ಮಾಡಿದಾಗ ನಾವು ಯಾವ ಶ್ಲೋಕವನ್ನ ಹೇಳ್ತೀವಿ? ಶ್ಲೋಕವನ್ನ ವೃಂದಾಯ ತುಳಸಿ ದೇವಿಯಾಯ ಪ್ರಿಯಾಯ ಮಾತಾಜಿ ವಾಯ್ಸ್ ಪ್ರದೇ ದೇವಿ ಸತ್ಯವತಿ ನಮೋ ನಮಃ. ಅಲ್ಲಿ ಏನನ್ನ ಕೇಳ್ಕೊತಾ ಇದೀವಿ ಪ್ರಭುಜಿ? ವೃಂದಾಯ ತುಳಸಿ ದೇವಿಯ ವಿಷ್ಣು ಭಕ್ತಿ, ಕೃಷ್ಣ ಭಕ್ತಿ ಕೊಡೋದು. ಕೃಷ್ಣ ಭಕ್ತಿ ಕೊಡು ಅಂತ ಕೇಳ್ಕೊತಾ ಇದೀವಿ ಅಲ್ವಾ? ನಾವಿವಾಗ ಮಹಾರಾಜನ ಹತ್ರ ಹೋಗ್ಬಿಟ್ಟು ನಾವು ಯಾವ್ದೋ ಒಂದು ಚಿಕ್ಕ ವಸ್ತುವನ್ನ ನಾನು ಕೇಳ್ಕೊಂಡ್ರೆ, ಅಥವಾ ನಾವು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ನನಗೆ ಯಾವ್ದೋ ಒಂದು ಟಿಕೆಟ್ ಸಿಗ್ತಾ ಇಲ್ಲ, ಯಾವ್ದೋ ಒಂದು ಮೂವಿಗೆ, ಬ್ಲಾಕ್ ಬಸ್ಟರ್ ಮೂವಿ, ಅದನ್ನ ನಾನು ಇವತ್ತು ಫಸ್ಟ್ ಶೋನೇ ನೋಡ್ಬೇಕು, ನನಗೆ ಟಿಕೆಟ್ ಕೊಡ್ಸಿ ಅಂತ ನಾವು ಹೋಗಿ ಕೇಳ್ಕೊಂಡ್ರೆ ಯಾವ ತರ ಇರುತ್ತೆ ಅಲ್ವಾ? ಸೊ ನಾವು ತುಳಸಿ ಮಾತೆ ಹತ್ರ ನಾವು ಏನನ್ನ ಕೇಳ್ಕೋಬೇಕು? ಅವಳು ಶುದ್ಧ ಭಕ್ತಳು, ನಾವು ಭಕ್ತಿಯನ್ನ ನಾವು ಕೇಳ್ಕೋಬೇಕು ಅಲ್ವಾ? ನಮ್ಗೆ ಬೇಕಾಗಿರೋದೇ ಅದು ಭಕ್ತಿ. ನಾವಿವಾಗ ಭಕ್ತಿ ಮಾರ್ಗಕ್ಕೆ ಬಂದಿದೀವಿ. ಸೊ ಆರೋಗ್ಯ ಎಲ್ಲ ತಂತಾನೆಗೆ ಬರುತ್ತೆ. ಅದನ್ನೇ ನಮ್ಗೆ ಇಲ್ಲಿ ಇಷ್ಟು ಹೇಳ್ಕೊಡ್ತಾ ಇರೋದು ಅಲ್ವಾ? ನೀವು ಬೇರೆದಕ್ಕೆಲ್ಲ ನೀವು ಏನು ಕೇಳ್ಕೊಳಕ್ಕೆ ಹೋಗ್ಬೇಡಿ. ನೀವು ರಾಜನ ಸ್ಥಾನದಲ್ಲಿ, ರಾಜನ ಆಸ್ಥಾನಕ್ಕೆ ಹೋಗ್ಬಿಟ್ರೆ ನಿಮ್ಗೆಲ್ಲ ಸಿಗುತ್ತೆ. ಭಕ್ಷ್ಯ ಭೋಜ್ಯ ಎಲ್ಲನೂ ಸಿಗುತ್ತೆ, ಆರೋಗ್ಯ ಎಲ್ಲವೂ ಸಿಗುತ್ತೆ, ಎಲ್ಲ ಭಾಗ್ಯಗಳು ಸಿಕ್ಬಿಡುತ್ತೆ ಅಲ್ವಾ? ನೀವು ಭಕ್ತಿಯನ್ನ ಮಾಡಿ, ಅದನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ಬಿಡಿ ಅಲ್ವಾ? ನೀವು ಭಕ್ತಿ ಮಾಡಿದ್ರೆ ಎಲ್ಲವೂ ಸರಿಯಾದ ಜಾಗದಲ್ಲಿ ಹೋಗಿ ಬೀಳುತ್ತೆ. ಕೃಷ್ಣ ನೋಡ್ಕೋತಾರೆ ನಿಮ್ಮನ್ನ ಅಲ್ವಾ? ಏನ್ ಹೇಳಿದಾರೆ? ನಾನು ಇರೋದನ್ನ ನಾನು ಕಾಪಾಡ್ತೀನಿ, ಇಲ್ದರೆ ಇರೋದನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ನಮ್ಗೆ ಭಕ್ತಿಯನ್ನ ಯಾರು ಕೊಡ್ತಾರೆ? ಅವ್ರನ್ನ ನಾವು ಇವಾಗ ಯಾವಾಗ್ಲೂ ಆಶ್ರಯ ಮಾಡ್ತಾ ಇರ್ಬೇಕು. ತುಳಸಿ ಮಾತೆ ಅಲ್ವಾ? ನನ್ನ ಹತ್ರ ಇಲ್ದಲೇ ಇರೋದು ನಾನು ಯಾರಿಗೂ ಕೊಡಕ್ ಆಗೋದಿಲ್ಲ ಅಲ್ವಾ? ನನ್ಗೆ ಯಾರಾದ್ರೂ ಭಿಕ್ಷುಕರು ಬಂದು ನಂಗೆ ದುಡ್ಡು ಕೊಡು ಅಂತ ಕೇಳಿದ್ರೆ ನನ್ನ ಹತ್ರ ಇರ್ಬೇಕು ತಾನೆ ಕೊಡೋದಿಕ್ಕೆ ಅಲ್ವಾ? ಅವರೆಲ್ಲರೂ ಸಹ ಶುದ್ಧ ಭಕ್ತರು. ನಾವು ಅವರನ್ನ ನಾವು ಶರಣಾದ್ರೆ, ಅವ್ರನ್ನ ಆಶ್ರಯಿಸಿದ್ರೆ ಅವ್ರು ನಮ್ಗೆ ಭಕ್ತಿಯನ್ನ ಕೊಡ್ತಾರೆ ಅಲ್ವಾ? ನಮ್ಗೆ ಇವಾಗ ಗುರು ಪರಂಪರೆಯಲ್ಲಿ ಹೇಗೆ ಭಕ್ತಿ ಬರುತ್ತೆ ಅಂತಂದ್ರೆ, ನನ್ನ ಹೃದಯದಲ್ಲಿರುವಂತಹ ಪರಮಾತ್ಮ ನಿಮ್ಮ ಹೃದಯಕ್ಕೆ ಅಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ ಅಲ್ವಾ? ಪರಮಾತ್ಮನಿಗೆ ಮಾತ್ರನೇ ಎಲ್ಲ ಗೊತ್ತಾಗ್ತಾ ಇರೋದು ಅಲ್ವಾ? ನನಗೇನ್ ಅನ್ನಿಸ್ತಿದೆ, ನಿಮ್ಗೇನ್ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಅದ್ರ ಹೃದಯದಿಂದ ಹೃದಯಕ್ಕೇನೆ ಅದು ಟ್ರಾನ್ಸ್ಫರ್ ಆಗೋದು ಭಗವಂತ ಅಲ್ವಾ? ನನ್ನ ಹತ್ರ ಭಗವಂತ ಇಲ್ಲ, ಭಗವಂತನ ಪ್ರೀತಿ ಇಲ್ಲ ಅಂದ್ರೆ ನಾನು ನಿಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ತುಂಬಾ ಮುಖ್ಯವಾಗಿರೋದು ನೀವು ಭಕ್ತಿನ ನೀವು ಕೇಳ್ಕೋಬೇಕಾಗತ್ತೆ ಅಲ್ವಾ? ಸೊ ನೀವು ಇನ್ನ ಒಂದು ವೇದದಲ್ಲಿ ಬರುವಂತಹ ಶ್ಲೋಕಗಳಿದೆ ಅಲ್ವಾ? ಯಾರಿಗಾದ್ರೂ ಗೊತ್ತಿದ್ಯಾ? ನಾವು ತುಳಸಿಗೆ ಈ ಶ್ಲೋಕವನ್ನ ಕಲ್ತ್ಕೊಳ್ಲಿಕ್ಕಿನ ಮುಂಚೆ ಯಾವ ಶ್ಲೋಕವನ್ನ ಹೇಳ್ತಿದ್ವಿ ಅಂತ ಹೇಳ್ಬಿಟ್ಟು? ಬೃಂದಾಯ ತುಳಸಿ ದೇವಿ ಅದು ಇವಾಗ ಹೇಳ್ತಾ ಇದೀವಿ ಮಾತಾಜಿ. ಮೊದ್ಲು ತುಳಸಿ ಕಟ್ಟೆ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಏನ್ ಹೇಳ್ತಾ ಇದ್ವಿ? ನಮಸ್ತುಳಸಿ ಕಲ್ಯಾಣಿ ನಮೋ ನಮೋ ಮೋಕ್ಷ ಮೋಕ್ಷಪ್ರದೇ ದೇವಿ ನಮ ಸಂಪತ್ ಪ್ರದಾಯಿನಿ. ಏನ್ ಕೇಳ್ಕೊತಾ ಇದೀವಲ್ಲ ನಾವು? ಮೋಕ್ಷಪ್ರದೇ ದೇವಿ, ಸಂಪತ್ ಪ್ರದಾಯಿನಿ ಬೇಕಾದು ನಮ್ಗೆ. ನಾವ್ ಈ ಶ್ಲೋಕದಲ್ಲಿ ಏನನ್ನ ಕೇಳ್ಕೊತೀವಿ? ಇನ್ನ ಉನ್ನತವಾದನ್ನ ಕೇಳ್ಕೊತಾ ಇದೀವಿ ನೋಡಿ, ಅಷ್ಟೇ. ಅದೇ ಡಿಫ್ರೆನ್ಸ್ ಇರೋದು. ಇದು ವೇದದಲ್ಲಿ ಬರುವಂತ ಶ್ಲೋಕ, ಇದು ಭಕ್ತಿ ಮಾರ್ಗದಲ್ಲಿ ಬರುವಂತಹ ಶ್ಲೋಕ. ಅಲ್ಲೇನ್ ತಪ್ಪು ಮಾಡ್ತಿಲ್ಲ ನಾವು. ಸಂಪತ್ತನ್ನ ಕೇಳ್ಕೊತಾ ಇದೀವಿ, ಮೋಕ್ಷವನ್ನ ಕೇಳ್ಕೊತಾ ಇದೀವಿ. ನಾವ್ ಇದಕ್ಕಿಂತ ಮುಂಚೆ ಏನ್ ಅರ್ಥ ಮಾಡ್ಕೊಂಡ್ವಿ? ಭಕ್ತಿ ಮೋಕ್ಷವನ್ನ ಮೀರ್ಸುತ್ತೆ ಅಂತ ನಾವು ಕೇಳ್ಕೊಂಡ್ವಿ ಅಲ್ವಾ? ನನ್ನ ಹತ್ರ 100 ರೂಪಾಯಿ ಇದೆ ಅಂದ್ರೆ ಏನ್ ಅರ್ಥ? 50 ರೂಪಾಯಿ 25 ರೂಪಾಯಿ ಇದೆ ಅಂತ ಅರ್ಥ ಅಲ್ವಾ? ಅದಕ್ಕೆ ನಾವು ಭಕ್ತಿಯನ್ನ ನಾವು ಕೇಳ್ಕೋಬೇಕು. ಭಕ್ತರಾದವ್ರಿಗೆ ಎಲ್ಲಾನು ಇರುತ್ತೆ ಮಾತಾಜಿ. ಅವ್ರ ಹತ್ರ 100 ರೂಪಾಯಿ ಇದ್ದಂಗೆ. 100 ರೂಪಾಯಿ ಇದ್ರೆ ಅಂದ್ರೆ ಕಂಪ್ಲೀಟ್ ಇದ್ದ ಹಾಗೆ. 100 ರೂಪಾಯಿ ಇದೆ ಅಂತಂದ್ರೆ ಅವ್ರ ಹತ್ರ 50 ರೂಪಾಯಿನೂ ಇದೆ, 25 ರೂಪಾಯಿನೂ ಇದೆ ಅಂತ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇಲ್ಲಿ 12 ಜಾಗದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಸೊ ಯಾರೇ ಆಗ್ಲಿ ತಿಲಕವನ್ನ ಇಟ್ಕೊಂಡಿದ್ರೆ ಅವ್ರನ್ನ ನೋಡಿದಾಗ ವಿಷ್ಣು ಭಕ್ತರು ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಅಂತವ್ರಿಂದ ಏನ್ ಪ್ರಯೋಜನ ಅಂತ ನಮ್ಗೆ ಅನ್ಸುತ್ತೆ. ತಿಲಕ ಇಟ್ಕೊಂಡ್ಬಿಟ್ರೆ ಏನ್ ಪ್ರಯೋಜನ
ಅಂತಂದ್ರೆ ನೋಡಿ, ಅಂತವ್ರು ಈ ಜಗತ್ತನ್ನೇ ಪವಿತ್ರವನ್ನಾಗಿ ಮಾಡ್ತಾರೆ ಅವರು. ಈ ಜಗತ್ತನ್ನೇ ವೈಕುಂಠವನ್ನಾಗಿ ಅವರು ಮಾರ್ಪಡಿಸ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರಲ್ವಾ. ಪ್ರಭುಪಾದ್ರೆ ಏನ್ ಹೇಳಿದ್ರು, ಸೊ ಎಲ್ಲರೂ ಇವಾಗ ಕೃಷ್ಣ ಪ್ರಜ್ಞೆಗೆ ಬರೋದು ಬೇಡ, ಅಟ್ಲೀಸ್ಟ್ ಒಂದು ಅರ್ಧ ಭಾಗದಷ್ಟು ಜನರಾದ್ರೂ ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ಬಿಟ್ರೆ ಈ ಒಂದು ಭೌತಿಕ ಪ್ರಪಂಚವನ್ನೇ ನಾವು ವೈಕುಂಠವನ್ನಾಗಿ ಮಾರ್ಪಡಿಸ್ಬೋದು ಅಂತ ಹೇಳಿದ್ರು ಅಲ್ವಾ. ಇವಾಗ ನೋಡಿ, ಮನೆಯಲ್ಲೇನೆ ಆಗ್ಲಿ, ಇವಾಗ ಒಬ್ರು ಕೃಷ್ಣ ಪ್ರಜ್ಞೆಗೆ ಬಂದ್ರೆ, ಇವಾಗ ಯಾರೋ ಒಬ್ರು ಜಗಳ ಮಾಡಕ್ ಬಂದ್ರು, ಕಾಲ್ ಕೆರ್ಕೊಂಡು ಜಗಳ ಮಾಡಕ್ ಬಂದ್ರು, ನಾವು ಜಗಳ ಮಾಡಕ್ ಹೋಗೋದಿಲ್ಲ ಅಲ್ವಾ. ಅದು ಜಗಳ ಮುಂದುವರಿಯುತ್ತಾ, ನಾವು ಕ್ಷಮಿಸ್ಬಿಡ್ತೀವಿ ಅಲ್ವಾ. ಯಾಕಂದ್ರೆ ನಮ್ಗೆ ಭಕ್ತಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ನಮ್ಗೆ ಉನ್ನತ ಗುರಿ ಇದೆ. ಉನ್ನತ ಗುರಿ ಇದ್ದಾಗ ಚಿಕ್ಕದನ್ನೆಲ್ಲ ನಾವು ಬಿಟ್ಬಿಡ್ತೀವಿ. ಆಯ್ತು ಬಿಡು, ನಾವು ಆರ್ಗ್ಯೂ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವ್ರ ಹತ್ರ, ಸಾಕಲ್ವಾ. ಇಲ್ಲಾಂದ್ರೆ ಏನಾಗುತ್ತೆ, ಮನೆಯಲ್ಲಿ ಅದು ಒಂದು ಚಿಕ್ಕ ಒಂದು ವಿಚಾರವೇ ದೊಡ್ಡ ಬೆಟ್ಟವಾಗಿ ಬೆಳೆಯುತ್ತೆ ಅಲ್ವಾ. ಒಬ್ರಿದ್ರೆ ಸಾಕು, ಮನೆನೇ ವೈಕುಂಠ ಆಗತ್ತೆ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಅಲ್ವಾ. ಸೊ ಮತ್ತೆ ನಾವೆಲ್ಲದಕ್ಕೂ ನಾವು ಆಯ್ತು, ನಾನು ಕೃಷ್ಣನಿಗೋಸ್ಕರ ಕೆಲಸ ಮಾಡ್ತಾ ಇದೀನಿ, ಇವರು ಕೃಷ್ಣನ ಒಂದು ಅಂಶ ಅಲ್ವಾ, ನನಗೆ ಕೃಷ್ಣ ಇವರನ್ನ ಕೊಟ್ಟಿದ್ದಾರೆ, ಇವ್ರನ್ನ ನಾನು ನೋಡ್ಕೋಬೇಕು, ಇವರ ಸೇವೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲವನ್ನೂ ಕೃಷ್ಣನಿಗೋಸ್ಕರ ಮಾಡ್ಲಿಕ್ಕೆ ನಾವು ಶುರು ಮಾಡ್ತೀವಿ. ಆಗ ಅವ್ರು ಕ್ರಮೇಣ ಅವ್ರ ಮನಸ್ಸು ಮಾರ್ಪಾಡಾಗತ್ತೆ ಅಲ್ವಾ. ನೀವು ಯಾರಿಗೇ ಆಗ್ಲಿ ಸೇವೆ ಮಾಡ್ಲಿಕ್ಕೆ ಶುರು ಮಾಡಿ ಅಲ್ವಾ, ಅವ್ರ ಮನಸ್ಸು ಎಷ್ಟು ಚೆನ್ನಾಗಿ ಮಾರ್ಪಾಡಾಗುತ್ತೆ ಅಂತಂದ್ರೆ ಆಶ್ಚರ್ಯ ಆಗತ್ತೆ ಅಲ್ವಾ. ನಾವ್ ಯಾರನ್ನೇ ಆಗ್ಲಿ ಗುದ್ದಾಟ ಮಾಡಿ ನಾವು ಅವ್ರನ್ನ ಗೆಲ್ಲಿಕ್ ಆಗೋದಿಲ್ಲ ಅಲ್ವಾ. ನಾವು ಅವ್ರಿಗೆ ಸೇವೆಯನ್ನ ಮಾಡಿ ಪ್ರೀತಿಯನ್ನ ತೋರ್ಸೆ ನಾವು ಗೆಲ್ಬೇಕು. ಅದನ್ನೇ ನಮ್ಗೆ ಇಲ್ಲಿ ಈ ಮಾರ್ಗ ಹೇಳ್ಕೊಡ್ತಾ ಇರೋದು, ಕೃಷ್ಣ ಪ್ರಜ್ಞೆ ಹೇಳ್ಕೊಡ್ತಿರೋದು ಅದನ್ನೇನೆ ನಮ್ಗೆ. ನಾವ್ ಯಾವಾಗ ಕೃಷ್ಣನನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತೀವಿ, ಆಗ ಎಲ್ಲರನ್ನು ಪ್ರೀತಿಸ್ಲಿಕ್ಕೆ ನಾವು ಶುರು ಮಾಡ್ತೀವಿ. ಅದು ತುಂಬಾ ಮುಖ್ಯವಾಗಿರುವಂತಹ ಒಂದು ವಿಚಾರ ಈ ಒಂದು ಕೃಷ್ಣ ಪ್ರಜ್ಞೆದು. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಓದಿ ಮಾತಾಜಿ, ಕಂಟಿನ್ಯೂ ಮಾಡಿ. ನಂದಿನಿ ಮಾತಾಜಿ. ಕೃಷ್ಣ ಮಾತಾಜಿ. ಸ್ಕಂದ ಪುರಾಣದಲ್ಲಿಯೂ ಮೇಲಿನಂತಹದೇ ಒಂದು ವಚನವಿದೆ. ತಿಲಕ ಅಥವಾ ಗೋಪಿಚಂದನವನ್ನು ಇದೊಂದು ಬಗೆಯ ಮಣ್ಣು. ಹರೇ ಕೃಷ್ಣ. ಪ್ರಭುಜಿ ಮ್ಯೂಟ್ ಮಾಡ್ಕೊಳ್ಳಿ, ಶ್ರೀಕಾಂತ್ ಪ್ರಭುಜಿ. ಇದೊಂದು ಬಗೆಯ ಮಣ್ಣು, ಹೋಲಿಕೆಯಲ್ಲಿ ಸವಳು ಮಣ್ಣಿನಂತಿರುವ ಇದನ್ನು ಬೃಂದಾವನದ ಕೆಲವೆಡೆಗಳಲ್ಲಿ ತಯಾರಿಸಲಾಗುತ್ತದೆ. ಧಾರಣ ಮಾಡಿಕೊಂಡು ದೇಹದ ಮೇಲೆಲ್ಲ ಪ್ರಭು ನಾಮಗಳನ್ನು ಬರೆದುಕೊಂಡು ಕುತ್ತಿಗೆ ಹಾಗೂ ಎದೆಯ ಮೇಲೆ ತುಳಸಿ ಮಣಿಗಳನ್ನು ಧರಿಸುವ ಜನರ ಬಳಿ ಯಮದೂತರು ಎಂದಿಗೂ ಬರಲಾರರು. ಯಮದೂತರು ಯಮರಾಜನ ಭಟರು. ಇವರು ಪಾಪಿಗಳನ್ನು ಶಿಕ್ಷಿಸುತ್ತಾರೆ. ವೈಷ್ಣವರು ಎಂದೂ ಯಮದೂತರಿಂದ ಕರೆಯಲ್ಪಡುವುದಿಲ್ಲ. ಶ್ರೀಮದ್ ಭಾಗವತದಲ್ಲಿ ಅಜಾಮಿಳನ ವಿಮೋಚನಾ ಪ್ರಸಂಗವಿದೆ. ತನ್ನ ದೂತರು ವೈಷ್ಣವರ ಬಳಿ ಸುಳಿಯಬಾರದೆಂದು ಯಮರಾಜನು ಕಟ್ಟಾಜ್ಞೆ ನೀಡಿದ್ದಾನೆಂದು ಉಪಾಖ್ಯಾನದಲ್ಲಿ ಹೇಳಿದೆ. ಯಮರಾಜನ ಕಾರ್ಯಕ್ಷೇತ್ರದ ಪರಿಧಿಯಿಂದ ವೈಷ್ಣವರು ದೂರದಲ್ಲಿದ್ದಾರೆ. ಹರೇ ಕೃಷ್ಣ. ಧನ್ಯವಾದ ಅಲ್ವಾ. ಇಲ್ಲಿ ನಾವು ಏನನ್ನ ತಿಳ್ಕೊತಾ ಇದೀವಿ, ಸ್ಕಂದ ಪುರಾಣದಲ್ಲೂ ಸಹ ಈ ಒಂದು ತಿಲಕದ ಬಗ್ಗೆ ಅವರು ಹೇಳ್ತಾ ಇದಾರೆ, ವಿಚಾರ ಬರುತ್ತೆ. ಮತ್ತೆ ನಮ್ಗೆ ಇಲ್ಲೊಂದು ಎಕ್ಸಾಂಪಲ್ ಏನನ್ನ ಕೊಡ್ತಾ ಇದಾರೆ. ಸೊ ಈ ತಿಲಕ ಹಾಕೊಂಡಿರೋರ ಹತ್ರ ಯಮದೂತರು ಹತ್ರನೂ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅಜಮಿಳನ ಒಂದು ಪ್ರಸಂಗದಲ್ಲಿ ಯಮಧರ್ಮರಾಯ ಅವರು ತನ್ನ ದೂತರಿಗೆ ಅವರು ಕಟ್ಟಾಜ್ಞೆ ಮಾಡಿದ್ದಾರೆ, ನೀವು ವಿಷ್ಣು ದೂತರ ಹತ್ರ ನೀವು ಸುಳಿ ಕೂಡ್ದು ಅಂತ ಹೇಳ್ಬಿಟ್ಟು ಅವರು ಕಟ್ಟಾಜ್ಞೆ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಆ ಒಂದು ದೇಹವನ್ನು ತ್ಯಾಗ ಮಾಡಿದಾಗ್ಲೂ ಸಹ ವೈಷ್ಣವರು ವಿಷ್ಣು ದೂತರು ಬರ್ತಾರೆ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಹೊರತು ಯಮದೂತರು ಬರೋದಿಲ್ಲ. ಅಕಸ್ಮಾತ್ ಅರ್ಧ ಬರ್ಧ ಅವರು ಭಕ್ತಿಯಲ್ಲಿ ಇದ್ರೂ ಸಹ ಏನ್ ಹೇಳ್ತಾರೆ ಅಂತಂದ್ರೆ, ಇವಾಗ ಬೇರೆಯವ್ರನ್ನ ಅವರು ಪಾಶ ಹಾಕೊಂಡು ಎಳ್ಕೊಂಡು ಹೋಗ್ತಾರೆ ಅಲ್ವಾ. ಮತ್ತೆ ಅವ್ರ ಕೈಯಲ್ಲೆಲ್ಲನೂ ಸಹ ಚೂಪಾಗಿರೋ ನಾವ್ ಇವಾಗ ಹೇಗೆ ಗ್ಲೌಸ್ ಹಾಕೋತೀವೋ ಆ ತರದ್ದು ಶಾರ್ಪ್ ಇರೋಂತಹ ಒಂದು ಏನ್ ಹಾಕತಾರೆ ಅವರು, ಒಂದು ಶೀಲ್ಡ್ ಹಾಕೊಂಡಿರ್ತಾರಂತೆ, ಅದರಲ್ಲಿ ಒಡ್ದು ಬಡ್ದು ಮಾಡಿ ಎಳ್ಕೊಂಡು ಹೋಗ್ತಾರಂತೆ ಅವರು. ಆದ್ರೆ ಯಾರು ಭಕ್ತರಾಗಿರ್ತಾರೋ ಅವರು ತುಂಬಾ ಗೌರವದಿಂದ ಅವ್ರು ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಯಮಧರ್ಮರಾಯನ ಆ ಒಂದು ಆಫೀಸ್ಗೆ ಎಲ್ಲರೂ ಹೋಗ್ಲೇಬೇಕು. ಸೊ ಅಂದ್ರೆ ಪರಿಪೂರ್ಣ ವೈಷ್ಣವರು ಬಿಟ್ಟು ಹೇಳ್ತಾ ಇದೀನಿ. ಸೊ ಎಲ್ಲರನ್ನೂ ಸಹ ಹೋಗ್ಲೇಬೇಕು. ಆಮೇಲೆ ನಮ್ಮ ಒಂದು ಆ ಪಾಪ ಪುಣ್ಯವನ್ನ ತುಲನೆ ಮಾಡಿ ಅವ್ರು ನಮ್ಮನ್ನ ಎಲ್ಲಿಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಅವರ ಒಂದು ಆಫೀಸಲ್ಲಿ 3 ಡೋರ್ ಇರುತ್ತಂತೆ. ಸೊ ಅವರು ನಾವೇನ್ ಮಾಡಿದೀವಿ ಪಾಪ ಪುಣ್ಯ ಅದರ ಒಂದು ಆಧಾರದ ಮೇಲೆ ಅವ್ರು ನಮ್ಗೆ ಕಳಿಸ್ತಾರಂತೆ. ಅದೋಲು ಅಂದ್ರೆ ಅಂದ್ರೆ ಏನ್ ಹೇಳ್ತಾರೆ, ನರಕಕ್ಕೋ ಅಥವಾ ಊರ್ಧ್ವ ಲೋಕಕ್ಕೋ ಅಥವಾ ಮತ್ತೆ ಭೂಮಿ ಮೇಲೆ ಹುಟ್ಟೋದಕ್ಕೋ ಅವರು ನಮ್ಗೆ ಆ ಬಾಗಿಲಿಂದ ಅವರು ನಮ್ಗೆ ಕಳಿಸ್ತಾರಂತೆ. ಸೊ ಇದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಯಾರಾದ್ರೂ ಪರಿಪೂರ್ಣ ಭಕ್ತರು ವೈಷ್ಣವರು ಯಾರಿರ್ತಾರೋ ಅವರು ದೇಹತ್ಯಾಗ ಮಾಡಿದಾಗ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಯಮದೂತರು ಬರೋದೇ ಇಲ್ಲ. ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರೋದು ವಿಷ್ಣು ದೂತರು. ಇದನ್ನ ನಾವು ಅಜಮಿಳನ ಪ್ರಸಂಗದಲ್ಲಿ ನಾವು ನೋಡಿದೀವಿ. ಮತ್ತೆ ಆ ಪ್ರಸಂಗದಲ್ಲಿ ಯಮರಾಜ ಕಟ್ಟಾಜ್ಞೆ ಮಾಡಿದ್ದಾನೆ, ನೀವು ಸುಳಿ ಕೂಡ್ದು ಅಂತ ಹೇಳ್ಬಿಟ್ಟು ಕಟ್ಟಾಜ್ಞೆ ಮಾಡಿದ್ದಾರೆ. ಹರೇ ಕೃಷ್ಣ. ಅದಕ್ಕೆ ಎಷ್ಟೊಂದು
ಆಕ್ಚುಲಿ ಸ್ಟೋರೀಸ್ ಎಲ್ಲ ಇರುತ್ತೆ. ಸೊ ಒಬ್ಬ ಅವನು ತುಂಬಾ ಪಾಪ ಮಾಡಿರ್ತಾನೆ. ಅವನು ಏನು ಒಂದು ಮರದ ಕೆಳಗಡೆ ಅವನು ಮಲ್ಕೊಂಡಿರ್ತಾನೆ. ಆ ಸಮಯದಲ್ಲಿ ಅವನ ದೇಹ ಅವನು ಬಿಡೋ ತರ ಆಗತ್ತೆ. ಅಲ್ಲಿ ಮೇಲೆ ಆದ್ರೆ ಅವನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಇವಾಗ ಯಮದೂತರು ಬರೋದಿಲ್ಲ, ವಿಷ್ಣುದೂತರು ಬರ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಮೇಲೆ ಒಂದು ಹಕ್ಕಿ ಇರೋದು, ಹಕ್ಕಿ ಪಿಚ್ಚಿಗೆ ಇರುತ್ತಲ್ಲ, ಅದನ್ನ ಅವನ ಹಣೆ ಮೇಲೆ ಹೋಗಿ ಬೀಳೋ ತರ ಬಿದ್ಬಿಟ್ಟಿರ್ತಂತೆ ಆ ಹಕ್ಕಿ ಪಿಚ್ಚಿಗೆ. ಸೊ ಅದು ಒಂದು ಅದು ಯಾವ ತರ ಅಂತಂದ್ರೆ ತಿಲಕ ತರ ಆಗೋಗ್ಬಿಟ್ಟಿರುತ್ತಂತೆ. ಸಿಲ್ಕ್ ತರ ಕಾಣಿಸ್ತಾ ಹಾ ಇರುತ್ತೆ ಕಾಣಿಸ್ತಾ ವೈಟಿಗೆ. ಇರುತ್ತೆ. ಹಾ ಹೌದು, ಅಂದ್ರೆ ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಅವರು, ಆಯ್ತಾ? ಅದೇ ಅಂತ ಅಲ್ಲ, ನಮ್ಗೆ ಅರ್ಥ ಮಾಡಿಸ್ಲಿಕ್ಕೆ, ಆ ತಿಲಕದ ಮಹತ್ವವನ್ನ ನಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಅವರು ಹೇಳ್ತಾ ಇದ್ದಾರೆ. ಸೊ ಆ ತಿಲಕ ಇದೆ ಅಂತಂದ್ರೆ ಯಮದೂತರು ಸುಳಿಯೋದೇ ಇಲ್ಲ ನೋಡಿ, ಅವನು ಏನೂ ಭಕ್ತಿನೇ ಮಾಡಿಲ್ಲ ಅಲ್ವಾ? ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡ್ಕೋಬಹುದು. ಹರೇ ಕೃಷ್ಣ ಮಾತಾಜಿ, ಇದನ್ನ ಓದಿ ಮಾತಾಜಿ. ನಾನೇ ಓದ್ಲಾ ಹೋಗ್ತೀನಿ ಮಾತಾಜಿ? ಓದಿ ಮಾತಾಜಿ, ಮುಗಿಸ್ಬಿಡಿ ನಂದಿನಿ ಮಾತಾಜಿ, ಇದು ಈ ಪೇಜ್ ಮುಗಿಸ್. ಪದ್ಮಪುರಾಣದಲ್ಲಿ ಈ ಮಾತುಗಳು ಬರುತ್ತವೆ. ಶ್ರೀಗಂಧ ಚೂರ್ಣವನ್ನು ಮೈಗೆ ಲೇಪಿಸಿಕೊಂಡು ಪ್ರಭುವಿನ ಪವಿತ್ರ ನಾಮಗಳನ್ನು ಮೈಮೇಲೆ ಬರೆದುಕೊಂಡ ವ್ಯಕ್ತಿಯು ಎಲ್ಲ ಪಾಪಕರ್ಮ ಪ್ರತಿಕ್ರಿಯೆಗಳಿಂದಲೂ ಮುಕ್ತನಾಗುತ್ತಾನೆ. ಮರಣಾನಂತರ ದೇವೋತ್ತಮ ಪರಮಪುರುಷನ ಸಹವರ್ತಿಯಾಗಿರಲು ನೇರವಾಗಿ ಕೃಷ್ಣ ಲೋಕಕ್ಕೆ ಹೋಗುತ್ತಾನೆ. ಹರೇ ಕೃಷ್ಣ. ನೋಡಿ, ಇದಕ್ಕಿಂತ ನಮ್ಗೆ ಏನ್ ಬೇಕು ಅಲ್ವಾ? ನಮ್ಗೆ ನಾವಿಲ್ಲಿ ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದೀವಿ, ಅದಕ್ಕೆಲ್ಲ ಏನ್ ಕಾರಣ ಅಂತ ನಾವು ತಿಳ್ಕೊಂಡ್ವಿ. ನಾವು ಮಾಡಿರುವಂತಹ ಪಾಪ ಅಲ್ವಾ? ಪಾಪದಿಂದನೇ, ನಾವು ಮಾಡುವಂತಹ ಪಾಪ ಕರ್ಮದಿಂದನೇ ನಮ್ಗೆ ಈ ಎಲ್ಲ ಕಷ್ಟಗಳನ್ನ ನಾವು ಅನುಭವಿಸ್ತೀವಿ. ಆದ್ರೆ ನಾವ್ ಇಲ್ಲಿ ತಿಲಕ ಹಾಕೊಂಡಿದ ತಕ್ಷಣನೇ ನಾವೆಲ್ಲ ಕರ್ಮಗಳಿಂದ ಮುಕ್ತರಾಗ್ತೀವಿ ಅಂತಂದ್ರೆ ನಾವ್ ಯಾಕೆ ತಿಲಕ ಹಾಕೋಬಾರ್ದು ಅಲ್ವಾ? ಮತ್ತೇನಾಗುತ್ತೆ, ಮರಣ ನಂತರ ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ನಾವು ಗೋಲೋಕ ವೃಂದಾವನಕ್ಕೆ ಹೋಗ್ತಾ ಇದೀವಿ. ನಮ್ಗೆ ಇನ್ನೇನ್ ಬೇಕು ಅಲ್ವಾ? ಸೊ ಅದನ್ನ ನಮ್ಗೆ ಇಲ್ಲಿ ಪದ್ಮ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಹೂಮಾಲೆಗಳು. ನಾವು ಭಗವಂತನಿಗೆ ಹಾಕಿರೋ ಹೂಮಾಲೆಗಳನ್ನ ನಾವು ಹೇಗೆ ಅದಕ್ಕೆ ಗೌರವವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದನ್ನ ಯಾರಾದ್ರೂ ಬೇರೆಯವರು ಓದಿ, ಹೂಮಾಲೆಗಳು. ನಾನ್ ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ಹೂಮಾಲೆಗಳು. ಪೂಜಾ ಮೂರ್ತಿಗೆ ಅರ್ಪಿಸಲಾದ ಹೂವಿನ ಹಾರಗಳನ್ನು ವ್ಯಕ್ತಿಯು ಧರಿಸಬೇಕೆಂಬುದು ಇನ್ನೊಂದು ನಿಯಮ. ಈ ಸಂಬಂಧದಲ್ಲಿ ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ 6ನೇ ಅಧ್ಯಾಯ ಶ್ಲೋಕ 46 ಉದ್ಧವನಾಡಿದ ವಚನವಿದೆ. ಅವನು ಕೃಷ್ಣನನ್ನುದ್ದೇಶಿಸಿ, ಪ್ರಿಯ ಕೃಷ್ಣ, ನೀನು ಧರಿಸಿ ಅನುಭವಿಸಿ ಬಿಟ್ಟ ಪುಷ್ಪಹಾರಗಳು, ಸುಗಂಧ ತೈಲಗಳು, ವಸ್ತ್ರಗಳು ಹಾಗೂ ಆಭರಣಗಳೇ ಮೊದಲಾದವನ್ನು ನಾನೀಗ ಬಳಸಲು ತೆಗೆದುಕೊಂಡಿದ್ದೇನೆ. ನೀನು ಉಳಿಸಿದ ಆಹಾರ ಪದಾರ್ಥಗಳನ್ನಷ್ಟೇ ನಾನು ಉಂಡಿದ್ದೇನೆ. ಕಾರಣ ನಾನು ನಿನ್ನ ದಾಸಾನುದಾಸ. ಆದ್ದರಿಂದ ಐಹಿಕ ಶಕ್ತಿಯ ಪ್ರಭಾವವು ನನ್ನ ಮೇಲಾಗುವುದಿಲ್ಲ ಎಂಬುದು ನನಗೆ ನಿಶ್ಚಯವಾಗಿದೆ ಎಂದಿದ್ದಾನೆ. ಈ ಶ್ಲೋಕದ ಭಾವಾರ್ಥ ಹೀಗಿದೆ: ಯಾರು ದೇಹವನ್ನು ತಿಲಕ ಅಥವಾ ಗೋಪಿ ಚಂದನ ಅಥವಾ ಶ್ರೀಗಂಧ ಚೂರ್ಣದಿಂದ ಅಲಂಕರಿಸಿಕೊಳ್ಳುವ ನಿಯಮವನ್ನು ಪಾಲಿಸುತ್ತಾನೋ ಮತ್ತು ಯಾರು ಕೃಷ್ಣಾರ್ಪಿತವಾದ ಹಾರಗಳನ್ನು ಧರಿಸುತ್ತಾನೋ ಅವನು ಮಾಯೆಯ ಶಕ್ತಿಯಿಂದ ಪರಾಜಿತನಾಗುವ ಪ್ರಶ್ನೆಯೇ ಇಲ್ಲ. ಮರಣ ಸಮಯದಲ್ಲಿ ಯಮರಾಜನ ದೂತರು ಅವನನ್ನು ವಿಚಾರಣೆಗೊಳಪಡಿಸುವ ಮಾತೂ ಇಲ್ಲ. ವ್ಯಕ್ತಿಯೊಬ್ಬನು ವೈಷ್ಣವ ತತ್ವಗಳೆಲ್ಲವನ್ನೂ ಒಪ್ಪಿಕೊಳ್ಳದಿರಬಹುದು. ಹೀಗಿದ್ದು ಅವನು ಕೃಷ್ಣಾರ್ಪಿತ ನೈವೇದ್ಯದ ಉಳಿಕೆ ಭಾಗವನ್ನು ಅಥವಾ ಕೃಷ್ಣ ಪ್ರಸಾದವನ್ನು ಭುಂಜಿಸಿದಲ್ಲಿ ಕ್ರಮೇಣ ವೈಷ್ಣವನ ನೆಲೆಗೇರಲು ಅರ್ಹನಾಗುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ವಾ? ನೋಡಿ, ಇಲ್ಲಿ ನಮ್ಗೆ ಈ ಹೂಮಾಲೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ಇಲ್ಲಿ ಇಸ್ಕಾನ್ ದೇವಸ್ಥಾನದಲ್ಲಿ ನೀವು ಎಸ್ಪೆಷಲಿ ರಾತ್ರಿ ಶಯನಾರತಿ ಸಮಯಕ್ಕೆ ಹೋದ್ರೆ ಭಗವಂತನ ಮೇಲೆ ಹಾಕಿರೋ ಎಲ್ಲ ಹಾರಗಳನ್ನ ಅವರು ಕೊಟ್ಬಿಡ್ತಾರೆ. ಸೊ ಇವಾಗ ರಾತ್ರಿ ಹೊತ್ತು ಅಂದ್ರೆ ನೈಟ್ ಡ್ರೆಸ್ ಭಗವಂತನಿಗೆ ಹಾಕ್ಬಿಟ್ಟು ಅವರು ಶಯನ ಅಂತಂದ್ರೆ ಜೋಕಾಲಿಯಲ್ಲಿ ಅವರು ಮಲಗಿಸ್ತಾರೆ, ಅಥವಾ ಒಂದು ಮಂಚದ ಮೇಲೆ ಮಲಗಿಸ್ತಾರೆ. ಸೊ ಅಂದ್ರೆ ಆ ಆಹಾರವನ್ನ ನಾವು ತಗೊಂಡು ನಾವ್ ಏನ್ ಮಾಡ್ಬೇಕು, ನಮ್ಗೆ ಅದನ್ನ ಅದಕ್ಕೆ ಯಾವ ತರ ಗೌರವನ ತೋರಿಸ್ಬೇಕಂತ ನಮ್ಗೆ ಗೊತ್ತಿಲ್ಲ ಅಲ್ವಾ? ಸೊ ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ಆ ಆಹಾರವನ್ನ, ಭಗವಂತನಿಗೆ ಹಾಕಿರುವಂತ ಆಹಾರವನ್ನ ನಾವ್ ಏನ್ ಮಾಡ್ಬೇಕು, ನಾವು ಆಗ್ರಹಣಿಸ್ಬೇಕು. ಮತ್ತೆ ನಾವ್ ಅದನ್ನ ನಾವು ಬೇಕಾದ್ರೆ ಹಾಕೋಬಹುದು. ಸೊ ಹಾಕೊಂಡ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ರೆ, ನಮ್ಗೆ ಮಾಯೆ ಹತ್ರನೂ ಸಹ ಸುಳಿಯೋದಿಲ್ಲ ಅಲ್ವಾ? ನಮ್ಗೆ ಮಾಯೆ ಹತ್ರ ಸುಳಿಯೋದಿಲ್ಲ ಅಂತಂದ್ರೆ ನಾವು ಈ 3 ಗುಣಗಳನ್ನ ನಾವು ಮೀರ್ತೀವಿ. 3 ಗುಣಗಳನ್ನ ಮೀರ್ತೀವಿ ಅಂತಂದ್ರೆ, ಸೊ ಯಮರಾಜರು ನಮ್ಮನ್ನ ಮುಟ್ಟೋದೇ ಇಲ್ಲ, ಯಮಧರ್ಮರಾಯನ ಭಟ್ಟರು ನಮ್ಮನ್ನ ಮುಟ್ಟೋದೇ ಇಲ್ಲ ನಮ್ಮನ್ನ ಅಲ್ವಾ? ಸೊ ಮತ್ತೆ ನಾವು ಭಗವಂತನ ಲೋಕಕ್ಕೆ ಹೋಗೋ ಒಂದು ಅರ್ಹತೆನ ನಾವು ಪಡಿತೀವಿ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಅದೊಂದೇ ಅಲ್ಲ ನೋಡಿ, ಇಲ್ಲಿ ಉದ್ಧವ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತ ಉಪಯೋಗಿಸಿರೋದು ಏನ್ ಬೇಕಾದ್ರೂ ಆಗಿರ್ಬೋದು. ಸುಗಂಧ ತೈಲ ಅಲ್ವಾ? ನೀವು 4:15 ಗಂಟೆಗೆ ಮಂಗಳಾರತಿ ಸಮಯದಲ್ಲಿ ನೀವು ನೋಡ್ಬೋದು. ಸೊ ಎಲ್ಲಾ ದೇವ್ರಿಗೂ ಸಹ ಅವರು ಆ ಸುಗಂಧ ದ್ರವ್ಯವನ್ನ ಅವರು ತೋರಿಸ್ತಾರೆ. ಅದಾದ್ಮೇಲೆ ಅವರು ಅದನ್ನ ಮತ್ತೆ ಭಕ್ತರಿಗೆ ಕೊಡ್ತಾರೆ. ಅಂದ್ರೆ ಭಗವಂತನಿಗೆ ಕೊಟ್ಟಾದ್ಮೇಲೆ ನಮ್ಗೆ ಕೊಡ್ತಾರೆ. ಸೊ ನಮ್ ಕೈ ಮೇಲೆ ಅವ್ರು ಹಚ್ಚುತ್ತಾರೆ. ಅದನ್ನ ನಾವು ಆಗ್ರಹಿಸ್ಬೇಕು. ಸೊ ಅಂದ್ರೆ ಭಗವಂತ ಏನೇ ಉಪಯೋಗಿಸಿದ್ರು ಸೊ ನಾವ್ ಅದನ್ನ ಉಪಯೋಗಿಸಿದಾಗ ಏನಾಗತ್ತೆ, ಮತ್ತೆ ಈವನ್ ಪ್ರಸಾದನೂ ಅಷ್ಟೇನೆ. ನಾವು ನೋಡಿದ್ರೆ ಪ್ರಭುಪಾದರು
ಯಾವ್ದಾದ್ರು ನೀವು ಪಿಕ್ಚರ್ಸ್ ನ ನೋಡಿದ್ರೆ ಅಥವಾ ವಿಡಿಯೋಸ್ ನ ನೋಡಿದ್ರೆ ಎಷ್ಟು ದೊಡ್ಡ ತಟ್ಟೆಯಲ್ಲಿ ಎಷ್ಟೊಂದು ಅವರು ಪ್ರಸಾದವನ್ನ ಕೊಡ್ತಾರೆ ಪ್ರಭುಪಾದರಿಗೆ. ಪ್ರಭುಪಾದರು ಅಷ್ಟೆಲ್ಲ ತಿನ್ನೋದಿಲ್ಲ ಅಲ್ವಾ, ಅವರು ಸ್ವಲ್ಪವನ್ನ ಮಾತ್ರ ಅವರು ಸ್ವೀಕರಿಸ್ತಾರೆ, ಮಿಕ್ಕಿದ್ದು ಮಹಾಪ್ರಸಾದ ಆಗತ್ತೆ ಅಲ್ವಾ. ಯಾಕಂದ್ರೆ ಭಗವಂತನಿಗೆ ಅರ್ಪಿಸಿರೋದನ್ನ ಅವರ ಭಕ್ತರು ತಿಂದಿರೋದನ್ನ ಸೊ ನಾವೇನಾದ್ರೂ ಅದನ್ನ ಸ್ವೀಕರಿಸಿದ್ರೆ ಏನಾಗುತ್ತೆ, ಅದು ಮಹಾ ಪ್ರಸಾದವಾಗುತ್ತೆ ಅಲ್ವಾ. ಆ ಒಂದು ಪ್ರಸಾದವನ್ನ ಸ್ವೀಕರಿಸಿದ್ರೆ ಏನಾಗತ್ತೆ, ಸೊ ಅವಾಗ್ಲೂ ಸಹ ನಮ್ಗೆ ಈ ಈ ಮಾಯೆಯಿಂದ ನಾವು ಮಾಯೆಗೆ ಒಳಗಾಗೋದಿಲ್ಲ ಅಲ್ವಾ, ನಾವು ಮಾಯೆಯನ್ನು ನಾವು ಮೀರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕೆ ಪ್ರಭುಪಾದರು ತನ್ನ ಶಿಷ್ಯರಿಗೆ ಅವರು ಅದನ್ನ ಕೃಪಾ ಕಟಾಕ್ಷ ಅದನ್ನ ಅವ್ರು ತೋರಿಸ್ತಾ ಇದ್ರು. ನಾವು ಆಕ್ಚುಲಿ ಉಚ್ಚಿಷ್ಟವನ್ನ ನಾವು ತಿನ್ಕೂಡ್ದು, ಅದು ತಮೋಗುಣದ ಆಹಾರ. ನಾವಿವಾಗೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಒಂದೇ ತಟ್ಟೆಯಲ್ಲಿ 4-5 ಸ್ಪೂನ್ ಹಾಕೊಂಡು ಪಾನಿಪುರಿ ಅಥವಾ ಸ್ನಾಕ್ಸ್ ಎಲ್ಲ ನಾವು ತಿಂದ್ಬಿಡ್ತೀವಿ ಅಲ್ವಾ, ಅದು ಉಚ್ಚಿಷ್ಟ. ಅವಾಗ ನಮಗೆ ಬೇರೆಯವ್ರ ಪಾಪ ನಮಗ್ ಬರುತ್ತೆ. ಆದ್ರೆ ಇಲ್ಲಿ ಮಹಾಭಕ್ತರ ಮಹಾಪ್ರಸಾದವನ್ನ ನಾವು ತಿಂದ್ರೆ ಏನಾಗತ್ತೆ, ಸೊ ನಾವು ಇಲ್ಲಿ ಭಕ್ತಿಯಲ್ಲಿ ಮುಂದುವರಿತೀವಿ, ನಾವು ಅವರ ಕೃಪಾ ಕಟಾಕ್ಷ ನಮ್ಗೆ ಆತರ ಸಿಗತ್ತೆ. ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಯಾರು ಹೇಳ್ತಾ ಇದಾರೆ, ಉದ್ದವ ಹೇಳ್ತಾ ಇರೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ಉಪಯೋಗಿಸಿರೋದನ್ನೆಲ್ಲ ಪುಷ್ಪಹಾರ, ಸುಗಂಧ ತೈಲ, ವಸ್ತ್ರ, ಆಭರಣ ಎಲ್ಲವನ್ನು ನಾನು ಇವಾಗ ಉಪಯೋಗಿಸ್ತಾ ಇದ್ದೀನಿ. ಮತ್ತೆ ನಮಗೆ ಇನ್ನ ಏನನ್ನ ತೋರಿಸುತ್ತೆ ಅಂದ್ರೆ ನನಗೆ ಅದು ದಾಸ, ನಾವು ಭಗವಂತನ ದಾಸ ಅನ್ನೋದನ್ನ ತೋರಿಸ್ತಾ ಇದೆ. ನಾನು ಇದಕ್ಕಿಂತ ಮುಂಚೆ ಹೇಳಿದ ಹಾಗೇನೆ ಪ್ರತಿಯೊಂದನ್ನು ನಮ್ಗೆ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ನಮ್ಗೆ ಒಂದು ಪ್ರೋಸೆಸ್ ಅಂತ ಕೊಟ್ಟಿದಾರೋ ಅದೆಲ್ಲವೂ ಸಹ ನಮ್ಗೆ ನೀನು ದಾಸ ಅನ್ನೋದನ್ನ ನಮ್ಗೆ ಜ್ಞಾಪಿಸ್ತಾ ಇರುತ್ತೆ ಅಲ್ವಾ. ಸೊ ನಾನು ಅಂದ್ರೆ ನಿಮ್ಗೆ ಅದನ್ನ ಈ ಒಂದು ವಿಚಾರವನ್ನು ಹೇಳಿದ್ರೆ ತುಂಬಾ ಬೇಗ ಅನ್ಸ್ಬೋದು. ಇವಾಗ ನಮ್ಗೆ 8 ಗಂಟೆಗೆ ಕನ್ನಡದಲ್ಲಿ ಭಾಗವತಂ ಕ್ಲಾಸ್ ಅನ್ನ ತಗೋತಾರಲ್ವಾ ಶ್ರೀವಾಸಂಗನ್ ಪ್ರಭು. ಸೊ ಅವ್ರು ಇವಾಗ ಟೆಂಪಲ್ ಡಿವೋಟಿ ಅಲ್ವಾ. ಅವರು ಆಕ್ಚುಲಿ ಡಾಕ್ಟರ್, ಅವರು MBBS ಆಗಿರೋರು, ಆದ್ರೆ ಅವ್ರೆಲ್ಲವನ್ನ ತೊರೆದು ಅವರು ಅಲ್ಲಿ ಇವಾಗ ಟೆಂಪಲ್ ಡಿವೋಟಿ ಆಗಿದ್ದಾರೆ. ಅವರು ಅದ್ ನಾನು ಫಸ್ಟ್ ಟೈಮ್ ಕೇಳಿದಾಗ ನಂಗೆ ನಿಜವಾಗ್ಲೂ ಮೈ ಜುಮ್ ಅನಿಸ್ತು. ಆ ಪ್ರಭು ಯಾರು ನಾಮನಿಷ್ಠ ಪ್ರಭುಜಿಗಳಿಗೆ ಹಾಕೊಂಡಿರ್ತಾರಲ್ಲ ಆ ಕಷಾಯ ವಸ್ತ್ರ, ಸೊ ಅದನ್ನ ಅವರು ಅಂದ್ರೆ ಡಿಸ್ಕಾರ್ಡ್ ಅಂದ್ರೆ ಇನ್ನೇನು ಹಳೇದಾಯ್ತು ತುಂಬಾ ದಿವಸ ಆಯ್ತು ಹಾಕೊಂಡು ಅನ್ನೋದನ್ನ ಅವರು ಬಿಟ್ಟಿರ್ತಾರಲ್ಲ ಅದನ್ನ ಶ್ರೀಧರ್ ಪ್ರಭುಜಿ ಹಾಕೋತಾರಂತೆ. ಅಪ್ಪ ನಂಗೆ ಅದ್ ಕೇಳಿ ನಿಜ ಎಷ್ಟು ಮೈ ಜಮ್ಮನಸ್ತು ಗೊತ್ತಾ. ಅದಂದ್ರೆ ಬರೇ ಬಾಯಿ ಮಾತಲ್ಲ, ಅವ್ರು ಅದನ್ನ ಆಚರಣೆಯಲ್ಲಿ ಅವರು ತೋರಿಸ್ತಾರೆ. ಮತ್ತೆ ಸಚಿದಾನಂದ ಪ್ರಭುಜಿ ಅಂತ ಇದ್ರು, ಅವರೂ ಅಷ್ಟೇ. ಅವ್ರ ಹತ್ರ 2 ಜೊತೆ ಆ ಕಷಾಯ ವಸ್ತ್ರನೂ ಸಹ 2ನೇ, ಒಂದನ್ನ ಅವರು ಶುಭ್ರ ಮಾಡಕ್ಕೆ ಹಾಕಿದಾಗ ಇನ್ನೊಂದು ಇರುತ್ತೆ ಅವ್ರ ಮೈ ಮೇಲೆ ಅಷ್ಟೇನೆ. ಸೊ ಆ ವಿಚಾರ ಕೇಳಿದಾಗ್ಲೂ ಅಷ್ಟೇ ನನಗೆ ಎಷ್ಟು ಬರೇ ಬಾಯಿ ಮಾತಲ್ಲ, ಇವರು ನಿಜವಾಗ್ಲೂ ಏನೆಲ್ಲ ಹೇಳ್ತಾರೋ ಅದನ್ನೆಲ್ಲವನ್ನ ಆಚರಣೆ ಮಾಡಿ ಅವರು ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಸೊ ನನಗೆ ಅವಾಗ ಅರ್ಥ ಆಯ್ತು ಆಕ್ಚುಲಿ. ಸೊ ಅದನ್ನೇ ನಮ್ಗೆ ಇಲ್ಲಿ ಪ್ರಭುಪಾದರನ್ನು ಸಹ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನಾವು ಇವಾಗ ಕೃಷ್ಣಾರ್ಪಿತವಾದದ್ದನ್ನ ನಾವ್ ಏನೇ ಉಪಯೋಗಿಸಿದ್ರು ಸಹ ಮಾಯೆಯ ಶಕ್ತಿಯಿಂದ ನಾವು ಪರಾಜಿತನಾಗುವ ಪ್ರಶ್ನೆ ಇಲ್ಲ, ನಾವು ಮಾಯೆಗೆ ಒಳಗಾಗುವಂತ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಮದೂತರು ನಮ್ಮ ಹತ್ರ ಸುಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಮತ್ತೆ ಕ್ರಮೇಣ ನಾವು ಇವಾಗ ಅಕಸ್ಮಾತ್ ಒಬ್ರು ಏನನ್ನೂ ಅವರು ಒಪ್ಪೋದಿಲ್ಲ ಅನ್ಕೊಳ್ಳಿ ಭಗವಂತನ ಬಗ್ಗೆ, ಅವ್ರೂ ಸಹ ಏನಾದ್ರೂ ಈ ಪ್ರಸಾದವನ್ನ ಸ್ವೀಕರಿಸ್ತಾ ಹೋದ್ರೆ ಏನಾಗುತ್ತೆ, ಕ್ರಮೇಣ ಅವರು ಇವಾಗ ಅದನ್ನು ಸಹ ಭಗವಂತ ತಿಂದು ಬಿಟ್ಟಿರೋದೇ ಅಲ್ವಾ. ನಾವ್ ಇವಾಗ ನಂಬಿದೀವಿ ಭಗವಂತ ಅದನ್ನ ಸ್ವೀಕರಿಸಿರ್ತಾರೆ, ಅಂದ್ರೆ ಭಗವಂತನ ಎಂಜಲು ಅಲ್ಲಿ ತಾಕಿರುತ್ತೆ ಅಂತ ಅಲ್ವಾ. ಇವಾಗ ಭಗವಂತನ ಆ ಒಂದು ಪ್ರಸಾದವನ್ನ ಅವ್ರು ಸ್ವೀಕರಿಸಿದ್ರೆ ಏನಾಗುತ್ತೆ, ಕ್ರಮೇಣ ಅವ್ರೂ ಸಹ ವೈಷ್ಣವರಾಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ರತ್ನ ಮಾತಾಜಿ ಇದು ಓದಿ, ಈ ಪ್ಯಾರ ಓದಿ. ಹಾ ಮಾತಾಜಿ. ಅದೇ ರೀತಿ ಸ್ಕಾಂದ ಪುರಾಣದಲ್ಲಿ ಬರುವ ಬ್ರಹ್ಮನು ನಾರದನ್ನುದ್ದೇಶಿಸಿ ಆಡಿದ ಮಾತುಗಳು ಹೀಗಿವೆ. ಪ್ರಿಯ ನಾರದರೆ, ಮೊದಲು ಕೃಷ್ಣನು ಧರಿಸಿದ ಪುಷ್ಪಾಹಾರವನ್ನು ಬಳಿಕ ಯಾವಾತನು ಧರಿಸುತ್ತಾನೋ ಅಂತಹ ವ್ಯಕ್ತಿಯು ಎಲ್ಲಾ ರೋಗಗಳಿಂದಲೂ ಪಾಪಕರ್ಮ ಪ್ರತಿಫಲಗಳಿಂದಲೂ ಬಿಡುಗಡೆ ಪಡೆಯುತ್ತಾನೆ. ಕ್ರಮೇಣ ಅವನು ಜಡಸ್ಪರ್ಶದಿಂದಾದ ಎಲ್ಲಾ ಕಲ್ಮಶಗಳಿಂದಲೂ ವಿಮುಕ್ತನಾಗುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಹೇಳ್ತಾ ಇದಾರಲ್ವಾ, ನಾವು ಅದನ್ನ ಪುಷ್ಪಹಾರ ಧರಿಸಿದ್ರೇನೆ ಸಾಕು ಎಲ್ಲ ರೋಗಗಳಿಂದ ಪಾಪ ಕರ್ಮಗಳಿಂದ ನಾವು ಬಿಡುಗಡೆ ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಅಂದ್ರೆ ನಮ್ಗೆ ಆ ಒಂದು ನಂಬಿಕೆ ಇರ್ಬೇಕು ಅಲ್ವಾ ನಮ್ಗೆ. ಇವಾಗ ಅದಕ್ಕೆ ಈ ಭಕ್ತಿ ಮಾರ್ಗದಲ್ಲಿ ಸ್ಟಾರ್ಟಿಂಗ್ ಏನು ಸ್ಟೋನೇ ಬಂದು ಶ್ರದ್ಧೆ ಅಲ್ವಾ. ಶ್ರದ್ಧೆ, ನಂಬಿಕೆ ಅದಿಲ್ಲ ಅಂದ್ರೆ ನಮ್ಗೆ ಇಲ್ಲಿ ಮುಂದುವರಿಲಿಕ್ಕೇನೆ ಆಗೋದಿಲ್ಲ ಅಲ್ವಾ. ಇವಾಗಾದ್ರೂ ನೋಡಿ, ಇವಾಗ ನಾವು ಅಮೆರಿಕಾಗ್ ಹೋಗ್ಬೇಕಂದ್ರೆ ಹೋಗಿ ಬಂದವ್ರನ್ನ ನಾವು ನೋಡಿದೀವಿ, ಕಣ್ಣಲ್ಲಾದ್ರೂ ನಾವು ನೋಡಿದೀವಿ, ಕಿವಿಯಲ್ಲಿ ಕೇಳಿಸ್ಕೊಂಡಿದೀವಿ. ಆದ್ರೆ ಈ ಭಕ್ತಿ ಮಾರ್ಗ ಹಾಗಲ್ವೇ ಅಲ್ಲ. ಭಗವಂತನ ಬಳಿಗೆ ಹೋದವರು ಅವ್ರು ಯಾರು ವಾಪಸ್ ಬಂದೇ ಇಲ್ಲ. ಹೌದು ನಾನು ಹಿಂಗ್ ಹೋದೆ, ಈ ಮಾರ್ಗ ಸರಿ ಇದೆ, ನಾನು ಅಲ್ಲಿ ಏನೆಲ್ಲ ನೋಡ್ದೆ, ಯಾವ ತರ ಭಗವಂತನ ಲೋಕ ಇದೆ ಅಂತ ಹೇಳಲಿಕ್ಕೆ ಯಾರೂ ಇಲ್ಲ ನಮ್ಗೆ ಅಲ್ವಾ. ನಮ್ಗೆ ಅಷ್ಟು ನಮ್ಗೆ ನಂಬಿಕೆ ಅನ್ನೋದು ಇರ್ಬೇಕು ಅಲ್ವಾ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ್ರು ನೋಡಿ, ಇದನ್ನ ಹಾಕೊಂಡ್ರೇನೆ ನಮ್ಗೆ ಎಲ್ಲ ರೋಗಗಳಿಂದ ನಾವು ಮುಕ್ತರಾಗ್ತೀವಿ, ಪಾಪ ಕರ್ಮದ ಪ್ರತಿ ಫಲದಿಂದನೂ ನಾವು ಮುಕ್ತರಾಗ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಕಲ್ಮಶಗಳಿಂದನೂ ನಾವು ಮುಕ್ತರಾಗ್ತೀವಿ ಅಂತ ಹೇಳಿ. ಹರೇ ಕೃಷ್ಣ ಮಾತಾಜಿ. ಬೇರೆ ಅಂದ್ರೆ ಇಲ್ಲಿ ಒಂದೇ ಒಂದ್ ಸಣ್ಣ ಡೌಟ್ ಮಾತಾಜಿ. ಹೇಳಿ. ಅಂದ್ರೆ ಇಲ್ಲಿ ಶಂಕುಕರ್ಣ ಅಂತ ಇರ್ತಾರಲ್ಲ ಮಾತಾಜಿ, ಅಂದ್ರೆ ಅವರು ಈ ಭೂಮಿ ಮೇಲೆ ನೀನು ಮತ್ತೆ ಜನ್ಮ ತಾಳು, ಅಂದ್ರೆ ಎಲ್ಲರನ್ನೂ ನನ್ನ ಒಂದು
ಅಂದ್ರೆ ಭಗವಂತನ ಒಂದು ಭಕ್ತಿನ ಎಲ್ಲರಿಗೂ ಹಂಚ್ಬೇಕು ಅನ್ನೋ ಕಾರಣಕ್ಕೆ ಭಗವಂತನ ಹತ್ರಕ್ ಹೋಗಿರೋ ಅಂತಹ ಶಂಕುಕರ್ಣನ ಮತ್ತೆ ಇಲ್ಲಿ ಭೂಮಿ ಮೇಲೆ ನೀನು ಅಸುರ ಜನ್ಮದಲ್ಲಿ ಅಸುರರ ಒಂದು ಕುಲದಲ್ಲಿ ಹುಟ್ಟಿ ಮತ್ತೆ ನೀನು ಎಲ್ಲರನ್ನೂ ಆ ಭಕ್ತಿ ಅನ್ನೋ ಒಂದ್ ಇದಕ್ಕೆ ನನ್ನ ಹೇಳ್ಕೊಂಡ್ ಬರ್ಬೇಕು ಅಂತ ಹೇಳಿ ಭಗವಂತ ಕಳಿಸ್ತಾನಲ್ಲ ಮಾತಾಜಿ. ಮಾತಾಜಿ ಆತರ ಎಷ್ಟೊಂದ್ ಜನ ಬರ್ತಾರೆ, ಅವ್ರೊಬ್ರೇ ಅಲ್ಲ. ಇವಾಗ ಪ್ರಭುಪಾದ್ರೆ ಆಗ್ಲಿ ಅಥವಾ ಎಷ್ಟೊಂದ್ ಜನ ಇವಾಗ ನಿತ್ಯ ಪಾರ್ಷದರು ಅಂತ ಹೇಳ್ತಾರಲ್ಲ, ಅವರೆಲ್ಲರನ್ನು ಸಹ ಆ ಗೋಲೋಕ ವೃಂದಾವನದಿಂದ ಬಂದಿದ್ದಾರೆ. ಭಗವಂತನೇ ಬರ್ತಾರೆ ಅಲ್ವಾ. ಏನಕ್ಕೆ ಬರ್ತಾರೆ ಅವರು? ನಮ್ ತರ ಬರೋದಿಲ್ಲ ಅವರು. ಪಾಪ ಮಾಡಿದೀನಿ ಅದನ್ನ ಪ್ರತಿಫಲವನ್ನ ಅನುಭವಿಸ್ಲಿಕ್ಕೆ ಬರೋದಿಲ್ಲ ಅವರು. ಅವ್ರು ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ ಬರ್ತಾರೆ ಮಾತಾಜಿ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಅಂದ್ರೆ ಭಗವಂತನ ಇಚ್ಛೆ ಏನಿರುತ್ತೋ ಆ ರೀತಿಯಾಗಿ ನಾವು ಬದುಕೋದು ಅಥವಾ ಅಂದ್ರೆ ಈ ಒಂದು ಲೋಕದಲ್ಲಿ ಬರೋದು ಅಥವಾ ಅವನ್ ಪಾದಕ್ಕೆ ಅರ್ಪಣೆ ಆಗೋದು, ಭಕ್ತಿ ಮಾಡಿದವ್ರಿಗೆ ಆ ಒಂದು ಫಲನ ಕೊಡ್ತಾನಲ್ವಾ ಮಾತಾಜಿ? ಮಾತಾಜಿ ಅಂದ್ರೆ ನನಗೆ ಗೊತ್ತಾಗ್ತಿಲ್ಲ ನೀವೇನ್ ಹೇಳ್ತಿದ್ದೀರ ಅಂತ. ಬಟ್ ನಾನ್ ಏನನ್ನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವಾಗ ಅಲ್ಲಿ ಗೋಲೋಕ ವೃಂದಾವನದಲ್ಲಿ ಅಥವಾ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರೋರು ಸಹ ಬರ್ತಾರೆ ಇಲ್ಲಿಗೆ. ಬಟ್ ಅವರು ನಮ್ ತರ ಪಾಪ ಕರ್ಮವನ್ನ ಅನುಭವಿಸ್ಲಿಕ್ಕೆ ಬರೋದಿಲ್ಲ, ಅಥವಾ ಯಾವ್ದೋ ಒಂದು ನಾನು ಒಡೆಯನಾಗ್ಬೇಕು ಅಂತ ಇಚ್ಛೆಯಿಂದ ಬರೋದಿಲ್ಲ ಅವರು. ಸೊ ಜನರ ಉದ್ಧಾರಕ್ಕೆ ಭಗವಂತ ಅವ್ರನ್ನ ಕಳಿಸಿದ್ದಾರೆ, ಅವರ ದೂತರು ಅವರು, ಭಗವಂತನ ದೂತರು ಅವರು, ನಮ್ಮನ್ನ ಅವರು ಕರ್ಕೊಂಡು ಹೋಗ್ಲಿಕ್ಕೆ ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ನಾನ್ ಹೇಳಿದೇನು ಅಂತಂದ್ರೆ, ಅಂದ್ರೆ ಈ ತರ ಅಲ್ಲಿ ಇವಾಗ ಅಮೆರಿಕಾಗ್ ಹೋಗಿ ನಾವು ವಾಪಸ್ ಹೇಗೆ ಬರ್ತೀವಿ ಆತರ ನಾವು ಯಾರು ಬರೋದಿಲ್ಲ ಅಲ್ವಾ. ಇವಾಗ ನಾವು ಸ್ಲಮ್ ಇರು ಅಂತಂದ್ರೆ ಯಾರಾದ್ರೂ ಹೋಗ್ತೀವಾ? ಇಲ್ಲ, ನಮ್ಗೆ ಗೊತ್ತು ಆ ಸ್ಲಮ್ ಹೇಗಿದೆ ಅಂತ. ಸೊ ಒನ್ಸ್ ಯಾರು ಭಗವಂತ ಲೋಕಕ್ಕೆ ಹೋದವರು ಇನ್ನೊಂದ್ಸತಿ ನೀವು ಭೌತಿಕ ಪ್ರಪಂಚಕ್ಕೆ ಹೋಗ್ತೀರಾ ಅಂದ್ರೆ ಯಾರು ಇಷ್ಟಪಡೋದಿಲ್ಲ ಅಲ್ವಾ. ಸೊ ಯಾರಿಗೆ ಬುದ್ಧಿ ಇರೋರು ಜೈಲಿಗೆ ಒನ್ಸ್ ಹೋಗ್ ಬಂದವರು ಮತ್ತೆ ಹೋಗೋದಿಲ್ಲ ಅವರು. ಯಾರಿಗೆ ಬುದ್ಧಿ ಕಡಿಮೆ ಇರುತ್ತೋ, ಮೂರ್ಖರು ಅಂತಾರಲ್ಲ, ಅವ್ರು ಮಾತ್ರನೇ ಪದೇ ಪದೇ ಹೋಗೋದು ಅಲ್ವಾ. ಮತ್ತಲ್ಲಿ 4 ಯುಗದಲ್ಲೂ ಜಾಸ್ತಿ ತಾಮಸಿಕ ಗುಣ ರಾಕ್ಷಸರು ಹೆಚ್ಚಾಗಿದ್ರಿಂದನ ಒಂದೊಂದು ಯುಗಕ್ಕೆ ಒಂದೊಂದು ರೂಪದಲ್ಲಿ ಹೋಗುವಂತನ ಶಂಕುಕರ್ಣ ಅನ್ನೋ ಅವನು ಗರ್ಭದಿಂದಲೇ ವಿಷ್ಣುವಿನ ಕಿವಿಯಿಂದ ಬಂದು ಹುಟ್ಟಿರೋದ್ರಿಂದ ಅವ್ನು ಶಂಕುಕರ್ಣ ಅಂತ ಬಂತು. ಅಂದ್ರೆ ಸತ್ಯಯುಗದಲ್ಲಿ ಪ್ರಹ್ಲಾದ ರಾಜನಾಗಿ, ದ್ವಾಪರದಲ್ಲಿ ಅಂದ್ರೆ ಶಂತನುವಿನ ಅಣ್ಣ ಬಾಹ್ಲೀಕನಾಗಿ, ಕಲಿಯುಗದಲ್ಲಿ ವ್ಯಾಸರಾಜರಾಗಿ, ಮತ್ತೆ ರಾಘವೇಂದ್ರ ಗುರುಗಳಾಗಿ ಬರ್ತಾರೆ ಮಾತಾಜಿ. ಇದು 4ನೇ ಅವತಾರ ಅಂತ ಹೇಳ್ತಾರೆ ಮಾತಾಜಿ ಅವರು. ಮಾತಾಜಿ ಪ್ರಭುಜಿ ಎಷ್ಟೊಂದ್ ಜನ ಬರ್ತಾರೆ ದೂತರು, ಒಬ್ರಲ್ಲ ಪ್ರಭು. ಯಾವಾಗ್ಲೂ ಭಗವಂತ ಟ್ರೈ ಮಾಡ್ತಾನೆ ಇರ್ತಾರೆ ನಮ್ಮನ್ನ ಅವರ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ಅವರು ತುಂಬಾ ಜನರನ್ನ ಅವ್ರು ಕಳಿಸ್ತಾರೆ ಪ್ರಭುಜಿ. ದಾಸರು, ಶರಣರು. ನಾವು ಬದ್ಲಾಗ್ಬೇಕು ಅಲ್ವಾ ಮಾತಾಜಿ? ನಾವು ಬದ್ಲಾಗಿ ನಾವು ಅವನ ಒಂದು ಸೇವೆಗೆ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇನೆ. ನಾವೇನಂದ್ರೆ ಕೇಳಿಸ್ಕೊಳಕ್ ಅಷ್ಟೇ ನಮ್ಗೆ ಇಷ್ಟ, ನಾವ್ ಅದನ್ನ ಫಾಲೋ ಮಾಡ್ಲಿಕ್ಕೆ ನಮ್ಗೆ ಇಷ್ಟ ಆಗೋದಿಲ್ಲ ಅಲ್ವಾ. ಮಾತಾಜಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಭಗವಂತ ಪ್ರಿನ್ಸಿಪಲ್ ಇದ್ದಂಗೆ, ಬಂದಿರೋ ದಾಸರು ಬಂದಿರೋ ಸೇವಕರೆಲ್ಲ ನಮಗೆ ತಂದೆ ತಾಯಿಗಳಿದ್ದಂಗೆ, ನಮ್ಮನ್ನ ತಿದ್ದಿ ತೀಡಿ ಬುದ್ಧಿ ಕಲ್ಸಕ್ಕೋಸ್ಕರ ಪ್ರಿನ್ಸಿಪಲ್ ಹತ್ರ ಕಳಿಸ್ತಾರೆ ಅನ್ನೋ ಸಿಂಪಲ್ ಟೆಕ್ನಿಕ್ ಮಾತಾಜಿ. ಭಗವಂತ ಪ್ರಿನ್ಸಿಪಲ್ HM ಇದ್ದಂಗೆ, ಅವ್ರು ಬಂದಿರೋರು ಭಗವಂತನ ಅವತಾರರಾಗಿ ಗುರುಗಳಾಗಿ ಬಂದಿರೋರೆಲ್ಲನ ನಮಗೆ ಬುದ್ಧಿ ಕಲಿಸಿ, ವಿದ್ಯಾ ಬುದ್ಧಿ ಕಲಿಸಿ, ತಿದ್ದಿ ಬುದ್ಧಿ ಮುದ್ದು ಮಾಡಿ ನಮ್ಮನ್ನ ಭಗವಂತನ ಹತ್ರ ಕಳಿಸ್ತಾವ್ರೆ ಮಾತಾಜಿ. ಅಷ್ಟೇ ಸಿಂಪಲ್ ಆಗಿ ತಿಳ್ಕೊಬೋದು ಮಾತಾಜಿ. ಹೌದು. ಹರೇ ಕೃಷ್ಣ. ನೋಡಿ, ದೇವರ ಮುಂದೆ ನರ್ತಿಸುವುದು ಅಲ್ವಾ. ನಮ್ಗಿವಾಗ ನಮ್ಗೆ ನರ್ತಿಸೋದು ಅಂತಂದ್ರೆ ನಮ್ಗೆ ನಾಚಿಕೆ ಆಗತ್ತೆ ಅಲ್ವಾ. ಬೇಕಂದ್ರೆ ಅಲ್ಲಿ ಬಾರ್ಗೋ ಅಥವಾ ಇನ್ನೆಲ್ಲೋ ಕ್ಲಬ್ಗೆ ಹೋಗಿ ಅಲ್ಲಿ ನರ್ತಿಸ್ತೀವಿ, ಅದು ಓಕೆ. ದೇವ್ರ ಮುಂದೆ ನರ್ತಿಸ್ಬೇಕಂದ್ರೆ ನಮ್ಗೆ ನಾಚಿಕೆ ಆಗತ್ತೆ. ಆದ್ರೆ ನರ್ತಿಸಿದ್ರೆ ಏನು ನಮ್ಗೆ ಸಿಗುತ್ತೆ, ಯಾಕೆ ನರ್ತಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಆ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಇದನ್ನ ಯಾರಾದ್ರೂ ಓದಿ ಬೇರೆಯವರು. ದೇವರ ಮುಂದೆ ನರ್ತಿಸುವುದು. ಹರೇ ಕೃಷ್ಣ ಮಾತಾಜಿ, ನಾವು ಓದ್ತೀವಿ. ಓದಿ ಮತ್ತೆ. ನರ್ತನದ ದೇವರ ಮುಂದೆ ನರ್ತಿಸುವುದು. ನರ್ತನದ ಮಹತ್ವವನ್ನು ನಾರದ ಮಹಾತ್ಮದಲ್ಲಿ ಕೃಷ್ಣನು ನಾರದರಿಗೆ ಈ ಮಾತುಗಳ ದ್ವಾರ ವಿವರಿಸುತ್ತಾನೆ. ಹರ್ಷಚಿತ್ತನಾಗಿದ್ದು ನನ್ನೆದುರು ನರ್ತಿಸುವಾಗ ಅಗಾಧ ಭಕ್ತಿ ಪರವಶನಾಗಿ ಹಲವು ತೆರದ ದೇಹ ಲಕ್ಷಣಗಳನ್ನು ತೋರ್ಪಡಿಸುವ ವ್ಯಕ್ತಿಯು ಸಹಸ್ರಾರು ವರ್ಷಗಳಿಂದ ಸಂಚಯಿತವಾದ ತನ್ನೆಲ್ಲ ಪಾಪಕರ್ಮ ಫಲಗಳನ್ನು ಒಮ್ಮೆಗೆ ದಹಿಸಿ ಬಿಡಬಹುದು. ಮೇಲೆ ಹೇಳಲಾದ ಗ್ರಂಥದಲ್ಲೇ ಬರುವ ನಾರದ ವಚನವೊಂದು ಹೀಗಿದೆ: ದೇವೋನ್ಮಾದದ ಲಕ್ಷಣಗಳನ್ನು ತೋರ್ಪಡಿಸುತ್ತಾ ಚಪ್ಪಾಳೆ ತಟ್ಟುತ್ತಾ ನನ್ನೆದುರು ನರ್ತಿಸುವ ವ್ಯಕ್ತಿಯ ದೇಹದಿಂದ ಪಾಪ ಕರ್ಮಗಳೆಲ್ಲ ಹಕ್ಕಿಗಳು ಊರ್ಧ್ವಮುಖವಾಗಿ ಹಾರಿ ಹೋಗುತ್ತವೆ. ಚಪ್ಪಾಳೆ ತಟ್ಟಿ ಹಕ್ಕಿಗಳನ್ನು ಓಡಿಸಬಹುದಾಗಿರುವಂತೆ ದೇಹದ ಮೇಲೆ ಕುಳಿತಿರುವ ಪಾಪಕರ್ಮಗಳೆಂಬ ಹಕ್ಕಿಗಳನ್ನು ಕೃಷ್ಣನೆದುರು ಚಪ್ಪಾಳೆ ತಟ್ಟುತ್ತಾ ನರ್ತಿಸುವುದರ ಮೂಲಕ ಓಡಿಸಿಬಿಡಬಹುದು. ದೇವರ ಮುಂದೆ ಧನ್ಯವಾದಗಳು ಮಾತಾಜಿ. ನಮ್ಗೆ ಇವಾಗ ಭಗವದ್ಗೀತೆ ಕೊನೆ ಇನ್ಸ್ಟ್ರಕ್ಷನ್ ಏನು?
ಕೊನೆ ಇನ್ಸ್ಟ್ರಕ್ಷನ್ ಏನು ನಮ್ಗೆ ಭಗವದ್ಗೀತೆಯಲ್ಲಿ? ಹರೇ ಕೃಷ್ಣ ಮಾತಾಜಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮೋಕ್ಷಯಿಷ್ಯಾಮಿ. ಮಾಚತೆ. ಅಂದ್ರೆ ಒಂದೇನು, ನಾವು ಪಾಪ ಕರ್ಮಗಳಿಂದ ಮುಕ್ತನಾಗದ ಹೊರತು ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಭಗವಂತನ ಲೋಕಕ್ಕೆ ಅಲ್ವಾ. ನೋಡಿ, ಇವಾಗ ಏನೆಲ್ಲ ನಮ್ಗೆ ಭಕ್ತಿ ಮಾರ್ಗದಲ್ಲಿ ಹೇಳಿದ್ದಾರೆ, ಈ ಎಲ್ಲ ವಿಚಾರಗಳನ್ನು ಸಹ ನಮ್ಮನ್ನ ಪಾಪದಿಂದ ಮುಕ್ತರನ್ನಾಗಿ ಮಾಡ್ಲಿಕ್ಕೇನೆ ಇರೋದು ಅಲ್ವಾ. ನೋಡಿ, ಇವಾಗ ಚಪ್ಪಾಳೆ ತಟ್ಕೊಂಡು ನಾವು ನೃತ್ಯವನ್ನ ಮಾಡಿದ್ರೆ ಏನಾಗತ್ತೆ? ಸೊ ಹೇಗೆ ನಾವ್ ಇವಾಗ ಹಕ್ಕಿಗಳನ್ನ ಓಡಿಸ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ತೀವಿ? ಚಪ್ಪಾಳೆ ತಟ್ತೀವಿ. ಚಪ್ಪಾಳೆ ತಟ್ಟ ತಕ್ಷಣ ಎಲ್ಲ ಮರದ ಮೇಲೆ ಕೂತಿರೋದು ಎಲ್ಲಾನು ಸಹ ಆರೋಗ್ಬಿಡುತ್ತೆ. ಅದೇ ತರ ನಮ್ಮ ದೇಹದಲ್ಲಿ ಇವಾಗ ಏನ್ ಕೂತಿದೆ? ಪಾಪ ಕರ್ಮಗಳು. ಅದು 1 ವರ್ಷದಲ್ಲ, 2 ವರ್ಷದಲ್ಲ ಅಲ್ವಾ, ಜನ್ಮಾಂತರಗಳು ಇದೆ. ಎಷ್ಟು ಜನ್ಮಗಳನ್ನ ತಗೊಂಡಿದ್ವು, ಅದೆಲ್ಲ ಸಂಚಿತ ಪಾಪ ಕರ್ಮಗಳೆಲ್ಲನೂ ಸಹ ನಮ್ಮ ದೇಹದ ಮೇಲೆ ಕುತ್ಕೊಂಡಿದೆ. ನಾವ್ ಇವಾಗ ಏನಾದ್ರು ಚಪ್ಪಾಳೆ ತಟ್ತಾ ನಾವು ನೃತ್ಯ ಮಾಡಿದ್ರೆ ಏನಾಗುತ್ತೆ? ಆ ಎಲ್ಲ ಪಾಪಗಳನ್ನು ಸಹ ಹಕ್ಕಿ ಹೇಗೆ ಹಾರಿ ಹೋಗುತ್ತೋ ಆ ತರ ಎಲ್ಲವೂ ಹಾರಿ ಹೋಗುತ್ತೆ ಅಂತ ಹೇಳ್ತಾ ಇದಾರೆ. ನೋಡಿ, ಅದಕ್ಕೆ ನೃತ್ಯವನ್ನ ನಾವು ಮಾಡ್ತಾ ನಾವು ಭಗವಂತನ ಮುಂದೆ ಚಪ್ಪಾಳೆ ತಟ್ತಾ ನಾವು ನೃತ್ಯವನ್ನ ಮಾಡ್ಬೇಕು ದೇವ್ರ ಮುಂದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಸಾಷ್ಟಾಂಗ ನಮಸ್ಕಾರ ಯಾಕೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹರೇ ಕೃಷ್ಣ. ಯಾರಾದ್ರೂ ಓದಿ ಇದನ್ನ. ಹರೇ ಕೃಷ್ಣ ಮಾತಾಜಿ. ಹಾ. ದೇವರ ಮುಂದೆ ಸಾಷ್ಟಾಂಗ ನಮಸ್ಕಾರ. ದೇವರ ಮುಂದೆ ಸಾಷ್ಟಾಂಗ ನಮಸ್ಕರಿಸುವುದನ್ನು ಕುರಿತ ಹಾಗೆ ನಾರದೀಯ ಪುರಾಣದಲ್ಲಿ ಹೇಳಿಕೆಯೊಂದಿದೆ. ಬೃಹತ್ ಯಜ್ಞ ವಿಧಿಯೊಂದನ್ನು ಆಚರಿಸುವ ವ್ಯಕ್ತಿಯು ಭಗವಂತನಿಗೆ ಸಾಷ್ಟಾಂಗ ನಮಸ್ಕರಿಸುವ ವ್ಯಕ್ತಿಯು ಸಮಾನ ಸ್ಕಂದರೆಂದು ಪರಿಗಣಿಸುವಂತಿಲ್ಲ. ಅನೇಕ ಯಜ್ಞ ವಿಧಿಗಳನ್ನು ಮಾಡುವ ವ್ಯಕ್ತಿಯು ಅವನ ಪುಣ್ಯ ಕಾರ್ಯಗಳ ಫಲವನ್ನು ಪಡೆಯುತ್ತಾನೆ. ಆದರೆ ಅಂತಹ ಫಲಗಳು ಕೊನೆಗೊಂಡಾಗ ಆ ವ್ಯಕ್ತಿಯು ಪುನಃ ಈ ಭೂಲೋಕದಲ್ಲಿ ಜನಿಸಬೇಕು. ಆದರೆ ಭಗವಂತನಿಗೆ ಸಾಷ್ಟಾಂಗ ನಮಸ್ಕರಿಸಿದ ವ್ಯಕ್ತಿಯು ನೇರವಾಗಿ ಕೃಷ್ಣನ ಧಾಮಕ್ಕೆ ಹೋಗುತ್ತಾನಾದ್ದರಿಂದ ಈ ಲೋಕಕ್ಕೆ ಮರಳಿ ಬರುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನೋಡಿ, ಇಲ್ಲಿ ಏನಂತ ಹೇಳ್ತಿದ್ದಾರೆ, ಯಾಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು? ಇವಾಗ ನಾವೇನಾದ್ರೂ ಯಜ್ಞ ಯಾಗಾದಿಗಳನ್ನ ಮಾಡಿದ್ರೆ ಸೊ ನಾವು ಎಲ್ಲಿಗೆ ಹೋಗ್ತೀವಿ? ಉನ್ನತ ಲೋಕಕ್ಕೆ ಹೋಗ್ತೀವಿ. ಆದ್ರೆ ಪುಣ್ಯ ಎಲ್ಲ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ, ಮತ್ತೆ ನಾವು ಈ ಭೂಮಿಗೆ ಬಂದ್ಬಿಡ್ತೀವಿ. ಆದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಅವರು ನೇರವಾಗಿ ಕೃಷ್ಣನ ಧಾಮಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಲೋಕಕ್ಕೆ ಮರಳಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ದುಃಖಾಲಯಂ ಅಶಾಶ್ವತವಾಗಿರುವಂತಹ ಈ ಲೋಕಕ್ಕೆ ಮರಳಿ ಬರೋದಿಲ್ಲ. ನೀವು ನೋಡಿದ್ರೆ ಇವಾಗ ಷಡ್ಗೋಸ್ವಾಮಿಗಳೇ ಆಗ್ಲಿ, ಯಾರೆಲ್ಲ ಚೈತನ್ಯ ಮಹಾಪ್ರಭುಗಳ ಫಾಲೋಯರ್ಸ್ ಎಲ್ಲ ಯಾರೆಲ್ಲ ಇದ್ದಾರೆ, ಅವರೆಲ್ಲರನ್ನೂ ಸಹ ಎಷ್ಟೊಂದು ಸಾಷ್ಟಾಂಗ ನಮಸ್ಕಾರ ನನಗೆ ಅದನ್ನ ಹೇಳಿಕ್ಕೂ ಬರೋದಿಲ್ಲ. 3000 ಸಾಷ್ಟಾಂಗ ನಮಸ್ಕಾರ, 1000 ಸಾಷ್ಟಾಂಗ ನಮಸ್ಕಾರ ಅಷ್ಟೆಲ್ಲ ಅವ್ರು ಮಾಡ್ತಾ ಇದ್ರು. ಒಬ್ಬೊಬ್ರದ್ದು ಗೋಸ್ವಾಮಿಗಳ ಬಗ್ಗೆ ನೀವು ಹೋದಾಗ ಅವ್ರ ದಿನಚರಿ ಹೇಗಿತ್ತು, ಅವ್ರ ಆಹಾರ ಏನು ರೀತಿ ನೀತಿ ಯಾವ ತರ ಇತ್ತು, ಅವರು ನಮಸ್ಕಾರ ಮಾಡೋದೇ ಆಗ್ಲಿ, ಅವ್ರದ್ದು ಬೇರೆ ಪದ್ಧತಿಗಳೇ ಆಗ್ಲಿ, ಅದನ್ನೆಲ್ಲ ಕೇಳಿದಾಗ ನಿಮ್ಗೆ ಅನ್ಸುತ್ತೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಎಲ್ಲಿ ಸಮಯ ಇರ್ತಿತ್ತು ಇವ್ರಿಗೆ ಅಂತ ಹೇಳ್ಬಿಟ್ಟು. ಅಷ್ಟು ಬಾರಿ ಅವರು ನಮಸ್ಕಾರ ಮಾಡ್ತಾ ಇರ್ತಾರೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋದಾಗ್ಲೂ ಅಷ್ಟೇ, ನಾವು ದೇವಸ್ಥಾನಕ್ಕೆ ಎಂಟರ್ ಆಗಿದ ತಕ್ಷಣ ನಾವು ಒಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ ಅಲ್ವಾ. ಮತ್ತೆ ವಾಪಸ್ ಬರ್ಬೇಕಾದ್ರೂ ಸಹ ನಾವು ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಮತ್ತೆ ನಾವು ವೈಷ್ಣವರನ್ನ ನೋಡಿದಾಗ್ಲೂ, ನಾವು ಗುರುಗಳನ್ನ ನೋಡಿದಾಗ ನಾವು ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ ಅಲ್ವಾ. ಅಂದ್ರೆ ನೋಡಿ, ಅಷ್ಟು ಸರಿ ಅದು ದೇಹದ ತಪಸ್ಸು ಅಲ್ವಾ. ನಾವ್ ಇವಾಗ ಇಲ್ಲೇ ಮಾಡಿಲ್ಲ ಅಂತಂದ್ರೆ ನಾವು ಭಗವಂತ ಲೋಕಕ್ಕೆ ಹೋಗಿ ಮಾಡೋದಾದ್ರೂ ಏನು? ನಾವಲ್ಲಿ ಹೋಗಿ ಆರಾಮಾಗಿ ನಾವು ರೆಸ್ಟ್ ತಗೊಳೋದಿಲ್ಲ ಅಲ್ವಾ. ಸೊ ನಾವು ಮತ್ತೆ ಅಲ್ಲಿ ಕ್ರಿಯಾಶೀಲರಾಗಿರ್ತೀವಿ. ಒಂದು ಕ್ಷಣನೂ ಸಹ ನಾವು ವ್ಯರ್ಥ ಮಾಡೋದಿಲ್ಲ. ನಾವು ಪ್ರತಿ ಕ್ಷಣ ನಾವು ಕೃಷ್ಣನ ಸೇವೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿರ್ತೀವಿ ಅಲ್ವಾ. ಇದೆಲ್ಲನೂ ಸಹ ನಮ್ಗೆ ಟ್ರೈನಿಂಗ್ ಕೊಡ್ತಾ ಇದಾರೆ. ನಾವ್ ಇಲ್ಲಿ ಆ ಟ್ರೈನಿಂಗ್ ಅಲ್ಲಿ ನಾವು ಪಾಸ್ ಆಗಿಲ್ಲ ಅಂದ್ರೆ ಖಂಡಿತ ನಮ್ಗೆ ಮಾಯಾದೇವಿ ನಮ್ಗೆ ಅಲ್ಲಿ ಕಳಿಸೋದಿಲ್ಲ ಅಲ್ವಾ. ಸೊ ನಾವ್ ಇಲ್ಲಿ ಪಾಸ್ ಆಗ್ಬೇಕು. ಸೊ ಅದಕ್ಕೆ ನಮ್ಗೆ ಇಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಏನು ನಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಯಜ್ಞ ವಿಧಿಗಿನ್ನ ನಮ್ಗೆ ಅದು ಏನ್ ಫಲ ಕೊಡುತ್ತೋ ಅದಕ್ಕಿನ್ನ ಶ್ರೇಷ್ಠವಾದ ಫಲ. ಅಂದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇಲ್ಲಿ. ಹರೇ ಕೃಷ್ಣ. ಸ್ವಾಗತ. ಓದಿ ಮಾತಾಜಿ. ಮಾತಾಜಿ ಸ್ವಾಗತ. ಈ ಬಗ್ಗೆ ಬ್ರಹ್ಮಾಂಡ ಪುರಾಣವು ಹೀಗೆನ್ನುತ್ತದೆ. ಭಗವಂತನ ರಥಯಾತ್ರೆಯನ್ನು ನೋಡಿದ ಬಳಿಕ ಎದ್ದು ನಿಂತು ಪ್ರಭುವನ್ನು ಸ್ವಾಗತಿಸುವ ವ್ಯಕ್ತಿಯು ತನ್ನ ದೇಹದೊಳಗಿನ ಎಲ್ಲ ಪಾಪಕರ್ಮ ಪದಗಳನ್ನು ವಿಸರ್ಜಿಸಬಹುದು. ಹರೇ ಕೃಷ್ಣ. ನೋಡಿ, ಎಲ್ಲರೂ ಸಹ ನಮ್ಮ ಪಾಪ ಕರ್ಮಗಳನ್ನ ಹೋಗ್ಲಾಡಿಸ್ಲಿಕ್ಕೆ ಪ್ರತಿಯೊಂದು ಆ ಷೋಡಶೋಪಚಾರ ಪೂಜೆ ಏನೆಲ್ಲ ಇದೆ, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಇರೋದು ಎಲ್ಲವೂ ಸಹ ನಮ್ಮ ಪಾಪ ಕರ್ಮಗಳನ್ನ ಹೋಗ್ಲಾಡಿಸ್ಲಿಕ್ಕೆನೆ ಇರೋದು ಅಲ್ವಾ. ನಾವು ಅದು ಸಾಂಗನ್ನು ಸಹ ನಾವು ಕೇಳಿದೀವಿ, ಸ್ವಾಗತಂ ಕೃಷ್ಣ ಅಲ್ವಾ, ಸುಸ್ವಾಗತಂ ಕೃಷ್ಣ. ಸೊ ಕೃಷ್ಣನಿಗೆ ಸ್ವಾಗತ ನಾವು ಮಾಡ್ತಾ ಇದ್ದೀವಿ ಅಲ್ವಾ. ಇವಾಗ ನಾನೇನಾದ್ರೂ ನಿಮ್ ಮನೆಗೆ ಬಂದ್ರೆ ನೀವು ನನ್ನ ಬನ್ನಿ ಅಂತ ನೀವು ಹೇಳಿಲ್ಲ ಅಂದ್ರೆ ನನಗೆ ಹೇಗೆ ಅನ್ಸುತ್ತೆ ಅಲ್ವಾ. ಅಂದ್ರೆ ನಾವು ಕೃಷ್ಣನನ್ನ ನಾವು ಒಬ್ಬ ವ್ಯಕ್ತಿ ಅಲ್ಲಿದ್ದಾರೆ ಅಂತ ಅನ್ಕೊಂಡಾಗ ಅಷ್ಟೇ ನಾವು ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ. ಸೊ ಇವಾಗ ನಮ್ಗೆ ಒಬ್ಬ ವ್ಯಕ್ತಿ ಬಂದಾಗ ನಾವು ಬನ್ನಿ 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 ಒಳಗೆ ಮನೆಗೆ ಅಂತ ನಾವು ಕರಿತೀವಿ ಅಲ್ವಾ. ಸೊ ಇವಾಗ ಕೃಷ್ಣನಿಗೆ ನಾವು ಆತರ ಕರೆಯೋದೇ ಇಲ್ಲ. ಆ ಕೃಷ್ಣನ ಅಲ್ಲೇನು ಒಂದು ಕಲ್ಲಿದೆ ಅಂತ ಅನ್ಕೋತೀವಿ ಅಲ್ವಾ. ಯಾವಾಗ ಅಲ್ಲಿ ಕೃಷ್ಣ ಇದ್ದಾರೆ ಅಂತ ಅನ್ಸಿದ ತಕ್ಷಣ ನಾವು ಸ್ವಾಗತ ಮಾಡ್ತೀವಿ, ಕೃಷ್ಣ ಬನ್ನಿ ಅಂತ ಹೇಳ್ಬಿಟ್ಟು
ಅಲ್ವಾ? ಸೊ ನೋಡಿ, ಯಾವುದೇ ಒಂದು ಪಾಪ ಕರ್ಮಗಳನ್ನು ಸಹ ನಮ್ಗೆ ಇರೋದಿಲ್ಲ, ಎಲ್ಲವನ್ನೂ ಸಹ ನಾವು ವಿಸರ್ಜಿಸಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ರಥಯಾತ್ರೆ ಸಮಯದಲ್ಲಿ ಇಲ್ಲಿ ದೇವರ ಹಿಂದೆ ನಡೆಯುವುದು. ಸೊ ಇಲ್ಲೂ ಸಹ ಮೇಯ್ನ್ ಆಗಿ ರಥಯಾತ್ರೆಯನ್ನ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ರಥಯಾತ್ರೆ ಸಮಯದಲ್ಲಿ ಇವಾಗ ನಮ್ಮ ಮನೆ ಮುಂದೆ ರಥಯಾತ್ರೆ ಬಂತು ಅಂತಂದಾಗ ನಾವು ಕೃಷ್ಣನಿಗೆ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಸ್ವಾಗತವನ್ನ ಮಾಡ್ಬೇಕು. ಯಾಕಂದ್ರೆ ಅವ್ರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಈಗ, ಅಲ್ವಾ? ಸೊ ದೇವ್ರ ಮನೇಲಿ ಇದ್ದಾಗ ಅಲ್ಲೇ ಇರ್ತಾರೆ, ಆದ್ರೂ ಸಹ ನಾವು ಸ್ವಾಗತವನ್ನ ನಾವು ಕೊಡ್ತೀವಿ, ಪೀಠವನ್ನ ಹಾಕ್ತೀವಿ, ಸ್ವಾಗತ ಅಂತ ನಾವು ಹೇಳ್ತೀವಿ, ಅಲ್ಲೂ ಸಹ ಹೇಳ್ತೀವಿ. ಸೊ ಇವಾಗ ರಥಯಾತ್ರೆ ಬಂದಾಗ ನಮ್ಮ ಮನೆ ಮುಂದೆ ನಾವು ಸ್ವಾಗತವನ್ನ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಿದ್ರೆ. ಮತ್ತೆ ಇಲ್ಲಿ ರಥಯಾತ್ರೆ ಸಮಯದಲ್ಲಿ ನಾವು ದೇವರ ಹಿಂದೆ ನಡೆಯೋದು, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದೆ ಅಥವಾ ಮುಂದೆ ನಡೆದ್ರು ಏನಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೇವರ ಹಿಂದೆ ನಡೆಯುವುದು. ಭವಿಷ್ಯ ಪುರಾಣದಲ್ಲಿ ಮೇಲಿನಂತಹದೇ ಒಂದು ಉಕ್ತಿ ಉಂಟು. ತೀರಾ ಅಧಮ ಕುಟುಂಬವೊಂದರಲ್ಲಿ ಹುಟ್ಟಿದ್ದರೂ ರಥಯಾತ್ರೆಯ ಹಿಂದಾಗಲಿ ಮುಂದಾಗಲಿ ನಡೆದು ಹೋಗುವ ವ್ಯಕ್ತಿಯು ವಿಷ್ಣುವಿಗೆ ಸಮನಾದ ಸಂಪತ್ತನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ಹರೇ ಕೃಷ್ಣ, ಧನ್ಯವಾದಗಳು. ಅಲ್ವಾ ನೋಡಿ, ನಮ್ಗೆ ಈಗೋ ಇದ್ರೆ ನಾವು ಈ ರಥಯಾತ್ರೆಯಲ್ಲ ನಾವು ಭಾಗವಹಿಸೋದೇ ಇಲ್ಲ, ಅಲ್ವಾ? ನಮ್ಗೆ ನಾಚಿಕೆ ಆಗುತ್ತೆ ಆ ರಥ ಹಿಂದೆನ ಮುಂದೆ ಹೋಗೋದು, ಅಥವಾ ದೇವ್ರ ಜೊತೆ ದೇವ್ರದೇ ಕಾರ್ಯ ಅಂದ್ರೆ ನಮ್ಗೆ ನಾಚಿಕೆ ಆಗುತ್ತೆ, ಅಲ್ವಾ? ನಾವು ಭಕ್ತರು ಅಂತ ತೋರಿಸ್ಕೊಳ್ಲಿಕ್ಕೆ ನಮ್ಗೆ ಇಷ್ಟ ಆಗೋದಿಲ್ಲ, ಅದು ನಮ್ಗೆ ಗ್ರೇಟ್ನೆಸ್ ಅಂತ ಅನ್ಸೋದೇ ಇಲ್ಲ, ಅಲ್ವಾ? ಬೇಕಾದ್ರೆ ಸ್ಮೋಕ್ ಮಾಡ್ಕೊಂಡು ಆಲ್ಕೋಹಾಲ್ ಅನ್ನ ನಾವು ರಾಜರೋಷವಾಗಿ ಮಾಡ್ತೀವಿ, ಅಲ್ವಾ? ಈ ಭಕ್ತಿ ಸಂಬಂಧಪಟ್ಟಿರೋದು ಏನೋ ಒಂದು ಕಾರ್ಯ ಮಾಡ್ಬೇಕಂದ್ರೆ ನಮ್ಗೆ ಹಿಂದೇಟಾಗ್ತೀವಿ, ಅಲ್ವಾ? ಅದ್ರ ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಹಿಂದೆ ಅಥವಾ ಮುಂದೆ ಎಲ್ಲಾದ್ರೂ ಹೋಗಿ ನೀವು ರಥಯಾತ್ರೆ ಮಾಡಿದಾಗ ಅವಾಗ ಏನಾಗುತ್ತೆ, ವಿಷ್ಣುವಿಗೆ ಸಮನಾದ ಸಂಪತ್ತನ್ನ ಪಡೆಯೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ತಾರೆ, ಅಲ್ವಾ? ನಮ್ಗೆ ಇವಾಗ ರಥಯಾತ್ರೆ ನಾವು ಯಾವ್ದು ಪುರಿ ಜಗನ್ನಾಥನ ನೋಡಿದೀವಿ, ಅಲ್ವಾ? ಎಷ್ಟು ಜನ, ಎಷ್ಟು ಅದನ್ನ ಲಕ್ಷೋಪಲಕ್ಷ ಜನಗಳು ಸೇರಿರ್ತಾರೆ, ಅಲ್ವಾ? ಹೇಗೆ ಅದು ಸಾಧ್ಯ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಅಲ್ವಾ? ನೋಡಿ, ಎಲ್ಲರನ್ನೂ ಸಹ ಭಗವಂತನ ಒಂದು ರಥವನ್ನ ಎಳೆಯೋದ್ರಲ್ಲಿ ಅವರು ತಮ್ಮ ಜೀವನ ಸಾರ್ಥಕ ಆಯ್ತು ಅಂತ ಅನ್ಕೋತಾರೆ, ಅಲ್ವಾ? ಆದ್ರೆ ಇಲ್ಲಿ ಫಲ ಏನನ್ನ ಹೇಳ್ತಾ ಇದ್ರೆ, ವಿಷ್ಣುವಿಗೆ ಸಮನಾದ ಸಂಪತ್ತನ್ನ ಅವ್ರು ಪಡಿತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ತೀರ್ಥ ಸ್ಥಳಗಳಿಗೆ ಅಥವಾ ವಿಷ್ಣು ದೇಗುಲಕ್ಕೆ ಭೇಟಿ, ಸೊ ಇದನ್ನ ಕೊಟ್ಟಾಗ ಏನಾಗುತ್ತೆ, ನಾವು ತೀರ್ಥ ಸ್ಥಳಗಳಿಗೆ ಯಾಕೆ, ಅಲ್ವಾ? ನಮ್ಗೆ ನೋಡಿ ಇಸ್ಕಾನಲ್ಲಿ ಪ್ರತಿ ಮಂತ್ ಯಾವ್ದಾದ್ರು ಒಂದು ತೀರ್ಥಯಾತ್ರೆ ಅದನ್ನ ಪ್ರೋಗ್ರಾಮ್ ಹಾಕ್ತಾನೆ ಇರ್ತಾರೆ ಅವರು, ಅಲ್ವಾ? ಅಟ್ಲೀಸ್ಟ್ ಒಂದು ವರ್ಷದಲ್ಲಿ 2-3 ಅವ್ರು ಹಾಕೇ ಹಾಕ್ತಾರೆ. ಸೊ ನಾವ್ ಇದನ್ನ ಹೋಗ್ಲೇಬೇಕು, ಯಾಕಂದ್ರೆ ನಮಗೆ ಆ 64 ಆ ಭಕ್ತಿಯನ್ನ ಮಾಡುವಂತಹ ಒಂದು ವಿಧಾನಗಳಲ್ಲಿ 5 ತುಂಬಾ ಏನು ಏನ್ ಹೇಳ್ತಾರೆ, ತುಂಬಾ ಸ್ಟ್ರಾಂಗ್ ಇರೋವಂಥದ್ದು, ಅದನ್ನ 5 ಮಾಡ್ಲೇಬೇಕು ಅಂತ ಹೇಳ್ತಾರೆ. ಅದರಲ್ಲಿ ನಾವು ಮಥುರಾವಾಸ ಅಂತ ಹೇಳ್ತಾರೆ, ಅಂದ್ರೆ ಆ ಭಗವಂತ ಎಲ್ಲೆಲ್ಲಿ ಲೀಲೆಗಳನ್ನ ಮಾಡಿದರೋ ಅಲ್ಲಿ ನಾವು ಹೋಗಿ ವಾಸವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವಾಗ ತೀರ್ಥ ಸ್ಥಳಗಳಿಗೆ ಭೇಟಿ ಕೊಟ್ರೆ ಏನು ನಮ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ನಮ್ಗೆ ನಮ್ಮ ಮಕ್ಳು ಕೇಳ್ತಾ ಇರ್ತಾರೆ, ಅಲ್ವಾ? ಅಮ್ಮ ಯಾಕೆ ಹಿಂಗ ಆರತಿ ಮಾಡ್ಬೇಕು, ಹಂಗ ಆರತಿ ಮಾಡಿದ್ರೆ ಏನ್ ಸಿಗುತ್ತೆ, ಊದ್ಗಡಿ ಹಿಂಗೆ, ಅದ್ರ ಊದ್ಗಡಿ ವಾಸನೆ ಒಬ್ಬೊಬ್ರಿಗೆ ಆಗದೇ ಇಲ್ಲ, ಅಕ್ಷಿ ಹೊಡಿತಾರೆ, ಅಲ್ವಾ? ಕೆಮ್ಮು ಬರುತ್ತೆ, ಇಂಥ ಊದ್ಗಡಿಯನ್ನ ಯಾಕೆ ಹಿಂಗೆ ಹಚ್ಬೇಕು ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ, ಅಲ್ವಾ? ನೋಡಿ, ಇದೆಲ್ಲವೂ ಸಹ ನಮ್ಗೆ ಅದಕ್ಕೆಲ್ಲದಕ್ಕೂ ಉತ್ತರವನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಕೊಡ್ತಾ ಇದ್ದಾರೆ. ಯಾಕೆ ನಾವು ಇದನ್ನೆಲ್ಲ ಪ್ರತಿಯೊಂದು ಆ ಪೂಜಾ ವಿಧಾನದಲ್ಲಿ ಮಾಡ್ತಾ ಇದೀವಲ್ಲ, ಅದರಿಂದ ನಮ್ಗೆ ಏನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾರೆ. ಪ್ರತಿಯೊಂದ್ರಲ್ಲೂ ಸಹ ನಾವು ಮಾಡಿರುವಂತಹ ಎಲ್ಲ ಸಂಚಿತ ಪಾಪ ಕರ್ಮಗಳೆಲ್ಲನೂ ಸಹ ನಾಶ ಆಗುತ್ತೆ, ಭಗವಂತನ ಲೋಕಕ್ಕೆ ಹೋಗೋ ಒಂದು ಅರ್ಹತೆನ ನಾವು ಪಡ್ಕೋತೀವಿ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ತೀರ್ಥ ಸ್ಥಳಗಳಿಗೆ ಅಥವಾ ವಿಷ್ಣು ದೇಗುಲಕ್ಕೆ ಭೇಟಿ, ಇದನ್ನ ಓದಿ ಮಾತಾಜಿ. ಇನ್ಯಾರಾದ್ರೂ ಓದಿ, ಇದು ದೊಡ್ಡದಿದೆ ಅನ್ಸುತ್ತೆ, ಇನ್ನೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ತೀರ್ಥ ಸ್ಥಳಗಳಿಗೆ ಅಥವಾ ವಿಷ್ಣು ದೇಗುಲಕ್ಕೆ ಭೇಟಿ. ಈ ವಿಚಾರದಲ್ಲಿ ಪುರಾಣಗಳು ಹೀಗೆಂದಿವೆ. ವೃಂದಾವನ, ಮಥುರಾ ಅಥವಾ ದ್ವಾರಕಾ ಪಟ್ಟಣಗಳಂತಹ ಪವಿತ್ರ ಯಾತ್ರಾ ಕ್ಷೇತ್ರಗಳಿಗೆ ಹೋಗುವ ಜನರು ನಿಜಕ್ಕೂ ಧನ್ಯರು. ಇಂತಹ ಯಾತ್ರೆಗಳಿಂದ ಐಹಿಕ ಅಸ್ತಿತ್ವವೆಂಬ ಮರಳುಗಾಡನ್ನು ಸುಲಭವಾಗಿ ದಾಟಬಹುದು. ಭಗವಾನ್ ಶ್ರೀಕೃಷ್ಣನ ದೇವಾಲಯಗಳಿಗೆ ಹೋಗುವುದನ್ನು ಕುರಿತಂತೆ ಹರಿಭಕ್ತಿ ಸುಧೆಯಲ್ಲಿ ಒಂದು ಉಕ್ತಿ ಇದೆ. ಈ ಮೊದಲು ನಾವು ವಿವರಿಸಿರುವಂತೆ ವೃಂದಾವನ, ಮಥುರಾ ಹಾಗೂ ದ್ವಾರಕಾ ಪಟ್ಟಣಗಳಿಗೆ ಭೇಟಿ ಕೊಡುವ ಭಕ್ತರು ಆ ಪವಿತ್ರ ಸ್ಥಳಗಳಲ್ಲಿನ ದೇವಾಲಯಗಳ ಸಂದರ್ಶನ ಸೌಲಭ್ಯವನ್ನು ಬಳಸಿಕೊಳ್ಳುವ ಪದ್ಧತಿ ಇದೆ. ಹರಿಭಕ್ತಿ ಸುಧೋದಯ ಎಂಬ ಗ್ರಂಥವು ಹೇಳುವಂತೆ, ಕೃಷ್ಣ ಪ್ರಜ್ಞಾಭಾವದಲ್ಲಿ ಶುದ್ಧ ಭಕ್ತಿ ಸೇವೆಯ ಹಂಬಲದಿಂದ ಪ್ರೇರಿತರಾಗಿ ಆ ಪ್ರೇರಣೆಯ ಅನುಸಾರ ವಿಷ್ಣು ದೇವಾಲಯಕ್ಕೆ ಹೋಗುವ ಜನರು ತಾಯಿಯ ಗರ್ಭವೆಂಬ ಸೆರೆಮನೆಯನ್ನು ಮತ್ತೊಮ್ಮೆ ಪ್ರವೇಶಿಸುವ ಕ್ರಿಯೆಯಿಂದ ಬಿಡುಗಡೆ ಪಡೆಯುತ್ತಾರೆ. ತಾಯಿಯ ಗರ್ಭದಲ್ಲಿ ತನಗಾದ ಹಿಂಸೆಯನ್ನು ಬದ್ಧ ಜೀವಿಯು ಹುಟ್ಟುವ ಕಾಲಕ್ಕೆ ಮರೆತು ಬಿಡುತ್ತಾನೆ. ಆದರೆ ಆ ಅನುಭವವು ಘೋರ ಯಾತನೆಯಿಂದ ಕೂಡಿದ್ದಾಗಿರುತ್ತದೆ. ಈ ಐಹಿಕ ವ್ಯವಸ್ಥೆಯಿಂದ ಪಾರಾಗಲು ಭಕ್ತಿ ಭಾವದಿಂದ ವಿಷ್ಣು ದೇವಾಲಯಕ್ಕೆ ಹೋಗಬೇಕೆಂದು ಇಲ್ಲಿ ಸೂಚಿಸಲಾಗುತ್ತದೆ. ಆಗ ನಾವು ಐಹಿಕ ಜನ್ಮದ ಸಂಕಷ್ಟಮಯ ಸ್ಥಿತಿಯಿಂದ ಸುಲಭವಾಗಿ ಹೊರಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಲ್ವಾ? ನೋಡಿ ಹೇಗಿದೆ, ನಾವು
ವಿಷ್ಣು ದೇವಾಲಯಕ್ಕೆ ನಾವು ಹೋಗಿ ಭೇಟಿ ಕೊಟ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ರೆ, ನಾವು ಇನ್ನೊಂದ್ಸತಿ ತಾಯಿಯ ಗರ್ಭದಲ್ಲಿ ನಾವು ಜನ್ಮವನ್ನ ಪಡೆಯೋದಿಲ್ಲ ಅಲ್ವಾ. ಸೊ ನಾವು ಇಷ್ಟ ದಿವಸ ಅನ್ಕೊಂಡಿದ್ವಿ ಹಬ್ಬ, ನಮ್ಗೆ ಒಂದು ಹುಟ್ಟು ಅನ್ನೋದು ಒಂದು ಹಬ್ಬ ಅನ್ಕೊಂಡ್ವಿ ಅಲ್ವಾ, ನಾವ್ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ. ಆದ್ರೆ ಆ ಮಗು ಆ ಅಮ್ಮನ ಗರ್ಭದಲ್ಲಿ ಆ 9 ತಿಂಗಳು ಇದ್ದಾಗ ಅಷ್ಟು ಯಾತನೆಯನ್ನ ಅದು ಅನುಭವಿಸುತ್ತಂತೆ. ನಾವು ಅದನ್ನ ಭಾಗವತಮಲ್ಲಿ ನಾವು ತಿಳ್ಕೊತೀವಿ, 5th ಕ್ಯಾಂಟೋ ಅನ್ಸುತ್ತೆ, ಅದ್ರಲ್ಲಿ ನಾವು ತಿಳ್ಕೊತೀವಿ. ಅದು ಗರ್ಭಸ್ತುತಿಯನ್ನ ಗರ್ಭದಲ್ಲಿ ಇಟ್ಕೊಂಡು ಆ ಮಗು ಪ್ರಾರ್ಥನೆಯನ್ನ ಮಾಡುತ್ತಂತೆ, ಅಲ್ಲಿ ಅಂತ ಒಂದು ಕಷ್ಟವನ್ನ ಅನುಭವಿಸ್ತಾ ಇರ್ತಂತೆ. ಸೊ ಅವಾಗ ಭಗವಂತನಿಗೆ ಹೇಳುತ್ತಂತೆ, ನನ್ಗೆ ಇನ್ನೊಂದ್ಸತಿ ನಾನು ಅಮ್ಮನ ಗರ್ಭದಲ್ಲಿ ನಾನು ಹುಟ್ಟೋದಿಲ್ಲ, ನಾನು ಈ ಸತಿ ಅಮ್ಮನ ಗರ್ಭದಿಂದ ಹೊರಗಡೆ ಬಂದಿದ ತಕ್ಷಣ ನಾನು ಭಕ್ತಿಯನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಭಗವಂತನನ್ನ ಆ ಮಗು ಪ್ರಾರ್ಥನೆ ಮಾಡ್ಕೊಳತ್ತಂತೆ. ಆದ್ರೆ ಯಾವಾಗ ಅಮ್ಮನ ಗರ್ಭದಿಂದ ಹೊರಗಡೆ ಬಂದಿದ ತಕ್ಷಣನೇ ಅದು ಮಾಯೆಗೆ ಒಳಗಾಗ್ಬಿಡತ್ತೆ. ಮಾಯೆಗೆ ಒಳಗಾಗಿ ಮತ್ತೆ ಎಲ್ಲರೂ ಚಿನ್ನ ರನ್ನ ಮುದ್ದು ಎಲ್ಲ ಮಾಡಿದಾಗ ಏನಾಗುತ್ತೆ, ಅದು ಭಕ್ತಿಯನ್ನ ಮಾಡೋದಕ್ಕೆ ಮರ್ತೋಗ್ಬಿಡುತ್ತೆ, ಮತ್ತೆ ಈ ಐಹಿಕ ಅಸ್ತಿತ್ವದಲ್ಲಿ ಅದು ಸಿಕ್ಕಾಕೊಂಡ್ಬಿಡುತ್ತೆ ಅಲ್ವಾ. ಸೊ ಇದನ್ನ ನಾವು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ನಾವು ಆ ಒಂದು ಮಗುವಿಗೆ ಜನ್ಮ ಕೊಟ್ಟಿದೀವಿ ಅಂತಂದ್ರೆ, ಸೊ ನಾವು ನಿಜವಾಗ್ಲೂ ತಾಯಿ ಅಂತ ಅಥವಾ ತಂದೆ ಅಂತ ಅನ್ನಿಸ್ಕೋಬೇಕು ಅಂತಂದ್ರೆ ಆ ಮಗುವನ್ನ ನಾವು ಭಕ್ತಿ ಮಾರ್ಗಕ್ಕೆ ಕರ್ಕೊಂಡ್ಬರ್ಬೇಕು. ನಮ್ಗೆ ತುಂಬಾ ನೋವಾಗುತ್ತೆ ಅಲ್ವಾ, ನಮ್ಮ ಮಗು ಬ್ರಹ್ಮಚಾರಿ ಆಗೋಯ್ತು, ಸನ್ಯಾಸತ್ವ ತಗೊಂಡ್ಬಿಡ್ತು ಅಂತಂದ್ರೆ ನಾವು ತುಂಬಾ ದುಃಖ ಪಡ್ತೀವಿ. ಆದ್ರೆ ನಾವಿಲ್ಲಿ ಸಂತೋಷವನ್ನ ಪಡಬೇಕು. ನಾವು ಒಂದು ಜೀವಿಯನ್ನ ನಾವು ಭಗವಂತನ ಲೋಕಕ್ಕೆ, ತನ್ನ ನಿಜವಾದ ಮನೆಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇನ್ನ ನಾವು ಅಷ್ಟು ಮುಂದುವರೆದಿಲ್ಲ ಭಕ್ತಿಯಲ್ಲಿ ಅಲ್ವಾ. ಸೊ ನಮ್ಗೆ ಯಾವಾಗ ಒಂದು ಮನಸ್ಥಿತಿ ಬರುತ್ತೋ ಅವಾಗ ಖಂಡಿತ ನಾವು ಭಕ್ತಿಯಲ್ಲಿ ಮುಂದುವರೆದಿದ್ದೀವಿ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಮತ್ತೆ ನಮ್ಗೆ ಇಲ್ಲಿ ನೋಡಿ, ಜನರು ತಾಯಿಯ ಗರ್ಭವೆಂಬ ಸೆರೆಮನೆಯನ್ನು ಮತ್ತೊಮ್ಮೆ ಪ್ರವೇಶಿಸುವ ಕ್ರಿಯೆಯಿಂದ ಬಿಡುಗಡೆ ಪಡೆಯುತ್ತಾರೆ ಅಲ್ವಾ. ನಾವು ಮತ್ತಿನ್ನೊಮ್ಮೆ ನಾವು ಹುಟ್ಟೋದಿಲ್ಲ ಈ ಒಂದು ಐಹಿಕ ಪ್ರಪಂಚದ, ಇದನ್ನ ಮರಳುಗಾಡಿಗೆ ಹೋಲಿಸ್ತಾ ಇದ್ದಾರೆ ಅಲ್ವಾ. ನಾವಿದನ್ನ ಪಿಕ್ನಿಕ್ ಸ್ಪಾಟ್ ಅನ್ಕೊಂಡಿದೀವಿ ಅಲ್ವಾ, ಈ ಭೌತಿಕ ಪ್ರಪಂಚ ಇಲ್ಲಿ ಎಷ್ಟು ಎಂಜಾಯ್ ಮಾಡ್ತಿದೀವಿ ಅನ್ಕೊಂತಾ ಇದೀವಿ. ಆದ್ರೆ ಆ ಒಂದು ಶರಣರು, ದಾಸರು, ಶುದ್ಧ ಭಕ್ತರ ಕಣ್ಣಿಗೆ ಅಲ್ವಾ ಇದು ಹೇಗೆ ಕಾಣಿಸ್ತಾ ಇದೆ, ಮರಳುಗಾಡಿಗೆ ತರ ಕಾಣಿಸ್ತದೆ. ನಾನು ಇದಕ್ಕೆ ಮುಂಚೆ ಹೇಳಿರೋ ತರನೇ ಪ್ರಭುಪಾದರು ಅಮೆರಿಕಾಗೆ ಹೋದಾಗ ಅದು ಭೋಗಭೂಮಿ ಅಲ್ವಾ, ಅಲ್ಲಿ ಹೋದಾಗ ಅವ್ರಿಗೆ ಏನ್ ಅನ್ನಿಸ್ತು ಅಲ್ವಾ, ನನಗೆ ಯಾಕೆ ಭಗವಂತ ಇಲ್ಲಿ ಇಂತಹ ಒಂದು ನರಕದ ಜಾಗಕ್ಕೆ ಕಳಿಸಿದ್ದಾರೆ, ನನಗೆ ಅರ್ಥ ಆಗ್ತಿಲ್ಲ ಅಂತ ಅವ್ರು ಅನ್ಕೋತಾರೆ ಅಲ್ವಾ. ಆದ್ರೆ ನಾವೇನಾದ್ರೂ ಅಮೆರಿಕಾಗೆ ಹೋದ್ರೆ ನಾವು ಎಷ್ಟು ಗ್ರೇಟ್ ಫೀಲಿಂಗ್ ಮಾಡ್ತಾ ಇರ್ತೀವಿ ಅಲ್ವಾ, ನಾನು ಫಾರಿನ್ ಹೋಗಿ ಬಂದೆ ಅಂತ ಹೇಳ್ಬಿಟ್ಟು ಅಲ್ವಾ. ಆದ್ರೆ ಈ ಒಂದು ಭೌತಿಕ ಪ್ರಪಂಚ ಮರಳುಗಾಡ್ ತರ ಕಾಣಿಸ್ತಾ ಇದೆ. ಈ ಮರಳುಗಾಡಿನಿಂದ ಪಾರಾಗ್ಬೇಕಂತಂದ್ರೆ ನಾವು ಆ ವಿಷ್ಣು ದೇಗುಲಗಳಿಗೆ, ತೀರ್ಥ ಕ್ಷೇತ್ರಕ್ಕೆ ನಾವು ಭೇಟಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಾವು ಪ್ರದಕ್ಷಿಣೆ ಯಾಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಇದನ್ನ ಓದಿ, ಯಾರು ಓದಿಲ್ವೋ ಅವ್ರು ಓದಿ. ರೇಖಾ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿಷ್ಣು ದೇಗುಲ ಪ್ರದಕ್ಷಿಣೆ. ಹರಿಭಕ್ತಿ ಸುಧೋಯದಲ್ಲಿನ ಒಂದು ವಚನ ಹೀಗುಂಟು: ವಿಷ್ಣು ದೇವಾಲಯದ ಸುತ್ತ ಪ್ರದಕ್ಷಿಣೆ ಬರುವ ವ್ಯಕ್ತಿಯು ಮೇಲಿಂದ ಮೇಲೆ ಐಹಿಕ ಜಗತ್ತಿನಲ್ಲೂ ಹುಟ್ಟು ಸಾವುಗಳೆಂಬ ಚಕ್ರದ ಸುತ್ತ ಪ್ರದಕ್ಷಿಣೆ ಬರುವ ಕ್ರಿಯೆಗೆ ತಡೆಯೊಡ್ಡಬಹುದು. ತನ್ನ ಭೌತಿಕ ಅಸ್ತಿತ್ವದ ಕಾರಣ ಬದ್ಧಾತ್ಮನು ಜನನ ಮರಣಗಳಲ್ಲಿ ಪ್ರದಕ್ಷಿಣೆ ಹಾಕುತ್ತಿದ್ದಾನೆ ಮತ್ತು ಇದನ್ನು ಕೇವಲ ದೇವಸ್ಥಾನದ ಅರ್ಚಾ ವಿಗ್ರಹದ ಪ್ರದಕ್ಷಿಣೆಯಿಂದ ನಿರೋಧಿಸಬಹುದು. ಮಳೆಗಾಲದ ದಿನಗಳಲ್ಲಿ ಸರಿಸುಮಾರು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳು ಚಾತುರ್ಮಾಸ ಎನ್ನುವ ವ್ರತವನ್ನು ಶ್ರಾವಣ ಮಾಸದಲ್ಲಿ ಪ್ರಾರಂಭಿಸಿ ಆಚರಿಸುವ ಪದ್ಧತಿ ಭಾರತದಲ್ಲುಂಟು. ಕೃಷ್ಣ ಪ್ರಜ್ಞಾ ಚಳುವಳಿಯ ಪ್ರಸಾರಕ್ಕಾಗಿ ಸ್ಥಳದಿಂದ ಸ್ಥಳಕ್ಕೆ ಓಡಾಡುವ ಪದ್ಧತಿಯುಳ್ಳ ಸಾಧು ವರ್ಗದ ಜನ ಈ 4 ತಿಂಗಳುಗಳಲ್ಲಿ ಒಂದೇ ಸ್ಥಳದಲ್ಲಿ ಸಾಮಾನ್ಯವಾಗಿ ಪವಿತ್ರ ಕ್ಷೇತ್ರವೊಂದರಲ್ಲಿ ನಿಲ್ಲುತ್ತಾರೆ. ಈ ಅವಧಿಯಲ್ಲಿ ಸಾಮಾನ್ಯವಾಗಿ ಪಾಲಿಸಬೇಕಾದ ನಿಯಮಗಳು ಹಲವಾರಿವೆ. ಈ ಸಮಯದಲ್ಲಿ ದಿನಂಪ್ರತಿ 4 ಸಲ ವಿಷ್ಣು ದೇವರಕ್ಕೆ ಪ್ರದಕ್ಷಿಣೆ ಬಂದರೆ ಅಂತಹ ವ್ಯಕ್ತಿಯು ಇಡೀ ಬ್ರಹ್ಮಾಂಡವನ್ನು ಸುತ್ತಿ ಬಂದಂತಾಗುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ಹೇಳಿದೆ. ಹೀಗೆ ಪ್ರದಕ್ಷಿಣೆ ಮಾಡುವ ವ್ಯಕ್ತಿಯು ಗಂಗಾ ನದಿ ಹರಿಯುವ ಎಲ್ಲಾ ಸ್ಥಳಗಳನ್ನು ಸುತ್ತಿ ಬಂದಿದ್ದಾನೆಂದು ಗ್ರಹಿಸಲಾಗುತ್ತದೆ. ಚಾತುರ್ಮಾಸಕ್ಕೆ ಸಂಬಂಧಿಸಿದ ನಿಯಂತ್ರಕ ತತ್ವಗಳನ್ನು ಪಾಲಿಸುವುದರಿಂದ ಭಕ್ತಿ ಸೇವೆಯ ನೆಲೆಯನ್ನುದ್ದಯುವುದು ತುಂಬಾ ಶೀಘ್ರಗತಿಯಲ್ಲಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಪ್ರದಕ್ಷಿಣೆ ಅಲ್ವಾ, ನಮ್ಗೆ ಅನ್ಸುತ್ತೆ ಅಲ್ವಾ, ಯಾಕೆ ಹಿಂಗೆ ಸುತ್ತಿದ್ರೆ ಏನಪ್ಪ ಸಿಗುತ್ತೆ ಅಂತ ಅಲ್ವಾ. ಒಂದು ಕ್ಷಣ ನೀವು ಸೈಂಟಿಫಿಕ್ ಆಗಿ ಯಾರು ತುಂಬಾ ಡಿಗ್ರಿಗಳನ್ನ ಪಡೆದಿರ್ತಾರೆ ಅಲ್ವಾ, ಅಂತವ್ರಿಗೆಲ್ಲ ಹರೇ ಅನ್ಸುತ್ತೆ. ಕೃಷ್ಣ ಮಾತಾಜಿ. ನಾನ್ ಮಾಡ್ತಾ ಇದ್ದೀನಿ ಮಾತಾಜಿ ಚಾತುರ್ಮಾಸ. ಹರಿ ಬೋಲ್ ರೇಖಾ ಮಾತಾಜಿ. ಸೊ ನೋಡಿ, ಇವಾಗ ಈ ಚಾತುರ್ಮಾಸ ಇನ್ನ 1 ತಿಂಗಳಿದೆ. ಸೊ ಇವಾಗ ಕಾರ್ತಿಕ್ ಮಾಸ ಮುಗಿದ್ಮೇಲೆ ಚಾತುರ್ಮಾಸ ಮುಗಿಯುತ್ತೆ. ಸೊ ನಿಮ್ಗೆ ಇನ್ನ 1 ತಿಂಗಳ ಸಮಯ ಇದೆ. ನೀವು ಇವಾಗ ಜ್ಞಾನ ಪಡ್ಕೊಂಡಿದ್ದೀರಾ. ಸೊ ಇವಾಗ ಆ ವಿಷ್ಣು ದೇವಾಲಯಕ್ಕೆ ನೀವು ಒಂದು 4 ಸುತ್ತು ಬಂದ್ರೆ ಏನಾಗುತ್ತೆ, ನೀವು ಇನ್ನೊಮ್ಮೆ ನೀವು ಈ ಒಂದು ಜನನ ಮರಣದ ಚಕ್ರ ಏನಿದೆ ಅಲ್ಲಿಗೆ ನೀವು ಸಿಕ್ಕಾಕೊಳ್ಳೋದಿಲ್ಲ ಅಲ್ವಾ. ಶೀಘ್ರವಾಗಿ ಅಂತ ಹೇಳ್ತಾ ಇದ್ದಾರೆ. ನಾವ್ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಶೀಘ್ರ ಗತಿಯಲ್ಲಾಗತ್ತೆ ನಾವು ಭಗವಂತನ ಲೋಕಕ್ಕೆ ಹೋಗೋದು ಅಲ್ವಾ.
ಸೊ ನಮ್ಗೆ ಇವಾಗ ಭಗವಂತ ಈ ಶರೀರವನ್ನ ಕೊಟ್ಟಿದ್ದಾರೆ ಅಲ್ವಾ, ಈ ಶರೀರವನ್ನ ಅವ್ರ ಸೇವೆಗೆ ಉಪಯೋಗಿಸ್ಬೇಕು ಅಲ್ವಾ. ನಮ್ಗೆ ಏನನ್ನ ಹೇಳ್ತಿದ್ದಾರೆ, ಪ್ರದಕ್ಷಿಣೆ ಮಾಡ್ಬೇಕು ಅಂತ ಹೇಳ್ತಾರೆ. ನಾವು ಅದು ಗಣಪತಿಯ ಒಂದು ಕಥೆಯನ್ನು ಸಹ ನಾವು ಕೇಳಿದೀವಿ ಅಲ್ವಾ. ಸೊ ಯಾರು ಈ ಪ್ರಪಂಚವನ್ನ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಾರೆ ಫಸ್ಟ್, ಅವ್ರಿಗೆ ಆ ಒಂದು ಏನಂತಾರೆ ಗಣಾಧಿರಾಜ ಆ ಒಂದು ಪಟ್ಟವನ್ನ ಕೊಡ್ತೀವಿ ಅಂತ ಹೇಳಿದಾಗ ಗಣಪತಿ ಏನ್ ಮಾಡ್ತಾರೆ, ಅವರ ತಂದೆ ತಾಯಿಗೆ ಪ್ರದಕ್ಷಿಣೆಯನ್ನ ಮಾಡ್ಬಿಡ್ತಾರೆ ಅಲ್ವಾ. ತಂದೆ ತಾಯಿಗೆ ಪ್ರದಕ್ಷಿಣೆ ಮಾಡಿದ್ರೆ ಇಡೀ ಈ ಒಂದು ಪ್ರಪಂಚಕ್ಕೆನೆ ಪ್ರದಕ್ಷಿಣೆ ಮಾಡಿದ ಹಾಗೆ ಅಂತ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ. ಸೊ ಈ ಪ್ರದಕ್ಷಿಣೆ ಕುರಿತಾಗಿ ಆ ಪ್ರದಕ್ಷಿಣೆ ಮಹತ್ವ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಈ ವಿಷ್ಣುವಿನ ದೇಗುಲಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ ಈ ಭೌತಿಕ ಪ್ರಪಂಚವನ್ನೇ ನಾವು ಪ್ರದಕ್ಷಿಣೆ ಮಾಡೋದು ಬೇಕಾಗಿಲ್ಲ, ಮತ್ತೆ ಮತ್ತೆ ನಾವು ಭಗವಂತನ ಲೋಕಕ್ಕೆ ನಾವು ಹೋಗ್ಬಿಡ್ತೀವಿ. ಸೊ ಅದನ್ನ ಇಲ್ಲಿ ಹೇಳ್ತಿದ್ರೆ, ಅದು ಎಸ್ಪೆಷಲಿ ಈ ಚಾತುರ್ಮಾಸದಲ್ಲಿ ಅಂತ ಹೇಳ್ತಾ ಇದಾರೆ. ಈ 4 ತಿಂಗಳಲ್ಲಿ ಆಲ್ರೆಡಿ 3 ತಿಂಗಳು ಆಗೋಗ್ತಾ ಇದೆ. ಇನ್ನ 8ನೇ ತಾರೀಕು ಬಂದ್ರೆ ಕಾರ್ತಿಕ ಮಾಸ, ದಾಮೋದರ ಮಾಸ ಅಂತ ಹೇಳಿದ್ನಲ್ಲ, ತುಂಬಾ ಭಗವಂತನಿಗೆ ತುಂಬಾ ಪ್ರಿಯವಾದ ಮಾಸ. ಅಲ್ವಾ. ನಾವ್ ಯಾವಾಗ್ಲೂ ಸಹ ಡಿಸೆಂಬರ್ ಜನವರಿ ಸೇಲ್ಗೆ ಕಾಯ್ತಾ ಇರ್ತೀವಿ. ಅವಾಗ ಏನಾಗುತ್ತೆ, ಡಿಸ್ಕೌಂಟ್ 50% ಡಿಸ್ಕೌಂಟ್, 100 ರೂಪಾಯಿದು 50 ರೂಪಾಯಿಗೆ ಸಿಗುತ್ತೆ ನಮ್ಗೆ. ಈಗ ಈ ಒಂದು ದಾಮೋದರ ಮಾಸ ಆತರ ಇಲ್ಲ, ಅದು 100 ಪಟ್ಟು 1000 ಪಟ್ಟು ಹೆಚ್ಚಾಗುತ್ತೆ. ನಾವ್ ಏನೇ ಒಂದು ದೀಪ ಹಚ್ಚಿದ್ರೆ 1000 ದೀಪ ಹಚ್ದಂಗ ಆಗುತ್ತೆ. ನೀವು ಇವಾಗ 1000 ದೀಪಕ್ಕೆ ನಿಮ್ಗೆ ಎಷ್ಟು ಎಣ್ಣೆ ಬೇಕು, ಬತ್ತಿ ಬೇಕು ಅಲ್ವಾ, ತುಪ್ಪ ಬೇಕು, ಅದೆಲ್ಲ ನೋಡಿ, ಅದನ್ನೆಲ್ಲ ಹೊಂದಿಸ್ಕೋಬೇಕಂದ್ರೆ ಎಷ್ಟು ಸಮಯ ಬೇಕಾಗುತ್ತೆ. ಆದ್ರೆ ಒಂದು ದೀಪ ಹಚ್ಚಿದ್ರೇನೆ ಅಷ್ಟು ದೀಪ ಹಚ್ಚಿದ ಫಲ ನಿಮ್ಗೆ ಸಿಗುತ್ತೆ ಅಲ್ವಾ. ಅದಕ್ಕೆ ದಾಮೋದರ ಮಾಸ ಅಷ್ಟು ಶ್ರೇಷ್ಠ ಮಾಸ, ಭಗವಂತನಿಗೆ ತುಂಬಾ ಇಷ್ಟವಾಗಿರುವಂತಹ ಮಾಸ ಅದು, ಆ ದಾಮೋದರ ಮಾಸ. ಇನ್ನ ಒಂದು ಮಂತ್ ಇದೆ. ಸೊ ನಿಮ್ಗೆ ಆದಷ್ಟು ಡೈಲಿ ಆಗೋರು, ಸೊ ನೀವು ವಿಷ್ಣು ದೇವಸ್ಥಾನಕ್ಕೆ 4 ಪ್ರದಕ್ಷಿಣೆ ಹಾಕಿ ಬನ್ನಿ. ಆಗ ನೀವು ಶೀಘ್ರ ಗತಿಯಲ್ಲಿ ನೀವು ಭಗವಂತ ಲೋಕಕ್ಕೆ ಹೋಗೋ ಒಂದು ಅರ್ಹತೆನ ನೀವು ಪಡ್ಕೋತೀರಾ. ವಿಷ್ಣು ದೇವಸ್ಥಾನ ಅಂದ್ರೆ ಮಾತಾಜಿ ಅವ್ರ ಅವತಾರಗಳು ಯಾವ್ದಾವ್ದಿದೆ? ಯಾವ್ದಾದ್ರೂ ಹೋಗ್ಬೋದು ನರಸಿಂಹ, ಮಾತಾಜಿ, ಯಾವ್ದಾದ್ರು ಹೋಗ್ಬೋದು. ಕೃಷ್ಣ, ನರಸಿಂಹ, ರಾಮ, ವೆಂಕಟೇಶ್ವರ, ಯಾವ್ದು ಬೇಕಾದ್ರೂ ಹೋಗ್ಬೋದು ಮಾತಾಜಿ. ಇಲ್ಲೇ ಎಲ್ಲಾ ನಿಯರ್ ಬೈ ಎಲ್ಲಿರುತ್ತೋ ಅಲ್ಲೇ ಮಾಡ್ಕೊಂಡ್ರೆ ಮಾಡಿ ಮಾತಾಜಿ, ಯಾವ್ದಿದ್ರೆ ಅದನ್ನ ಮಾಡಿ ನೀವು. ಅರ್ಚನೆ, ಹರೇ ಕೃಷ್ಣ. ಇನ್ನೊಂದು 10 ನಿಮಿಷ ಮಾಡ್ಬಿಟ್ಟು ನಾನು ಮುಗಿಸ್ತೀನಿ, ಅಥವಾ 9:20 ತನಕ ಓದಿ ಮಾತಾಜಿ. ಅರ್ಚನೆ ಬಗ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸುಸ್ತಾಯ್ತಾ ಇಲ್ಲ? ಮಾತಾಜಿ. ಅರ್ಚನೆ ಎಂದರೆ ದೇವಾಲಯದಲ್ಲಿರುವ ಅರ್ಚಾ ವಿಗ್ರಹದ ಪೂಜೆ. ಈ ಪೂಜಾ ಕ್ರಿಯೆಯನ್ನು ನೆರವೇರಿಸುವುದರಿಂದ ತಾನು ದೇಹವಲ್ಲ, ಚೇತನಾತ್ಮನೆಂಬುದನ್ನು ವ್ಯಕ್ತಿಯು ದೃಢಪಡಿಸಿಕೊಳ್ಳುತ್ತಾನೆ. ಕೃಷ್ಣನ ಆಪ್ತ ಗೆಳೆಯನಾದ ಸುಧಾಮನು ಬ್ರಾಹ್ಮಣನೊಬ್ಬನ ಮನೆಗೆ ಹೋಗುವ ಹಾದಿಯಲ್ಲಿ ಕೃಷ್ಣ ಪೂಜೆಯನ್ನಷ್ಟೇ ಮಾಡಿ ಸ್ವರ್ಗೀಯ ಸಂಪತ್ತು, ಮುಕ್ತಿ, ಬ್ರಹ್ಮಾಂಡದ ಗ್ರಹ ಪದ್ಧತಿಯ ಮೇಲೆ ಒಡೆತನ, ಐಹಿಕ ಐಶ್ವರ್ಯ ಹಾಗೂ ಯೋಗ ಸಿದ್ಧಿ ಎಲ್ಲವನ್ನು ಗಳಿಸಬಹುದಾಗಿದೆ ಎಂದು ತನಗೆ ತಾನೇ ಮಾತನಾಡಿಕೊಂಡ ಪ್ರಸಕ್ತಿಯು ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ 81ನೇ ಅಧ್ಯಾಯ ಶ್ಲೋಕ 19 ಬರುತ್ತದೆ. ಸೊ ಇವಾಗ ಸುಧಾಮ ಅಲ್ವಾ, ಅವರು ತನ್ನ ಗೆಳೆಯನನ್ನ ಭೇಟಿ ಮಾಡ್ಕೊಳ್ಲಿಕ್ಕೆ ಹೋದಾಗ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಕೃಷ್ಣನನ್ನ ಪೂಜೆ ಮಾಡೋ ಅಷ್ಟ್ರಿಂದನೇ ಏನಾಗತ್ತೆ, ಎಲ್ಲನೂ ಸಿಗುತ್ತೆ. ಸ್ವರ್ಗೀಯ ಸಂಪತ್ತು, ಮುಕ್ತಿ, ಏನ್ ಬೇಕು ನಿಮ್ಗೆ ಎಲ್ಲವೂ ಸಿಗುತ್ತೆ. ಸೊ ನಿಮ್ಗೆ ಭಗವಂತನ ಪ್ರೇಮ ಬೇಕಾ, ಅದನ್ನು ಸಹ ಸಿಗುತ್ತೆ. ಇಲ್ಲ ನನಗೆ ಭಗವಂತನ ಪ್ರೇಮ ಬೇಡ, ನನಗೆ ಭೌತಿಕವಾಗಿರುವಂತಹ ಇಚ್ಛೆ ಇದೆ ಅಂತಂದ್ರೆ ಸ್ವರ್ಗಕ್ಕೂ ಹೋಗ್ಬೋದು, ಮುಕ್ತಿಯನ್ನು ಪಡಿಬಹುದು, ಅಥವಾ ಈ ಬ್ರಹ್ಮಾಂಡದಲ್ಲಿ ಯಾವ್ದಾದ್ರು ಒಂದು ಗ್ರಹಕ್ಕೆ ಒಡೆಯನಾಗ್ಬೋದು, ಸೂರ್ಯ ಚಂದ್ರ ಆತರ ಏನಾದ್ರೂ ಆಗ್ಬೋದು, ಐಹಿಕ ಐಶ್ವರ್ಯ ಸಿಗ್ಬೋದು, ಯೋಗ ಸಿದ್ಧಿ ಇವೆಲ್ಲವನ್ನೂ ಸಹ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸುಧಾಮ ಮಾತಾಡ್ಕೋತಿದ್ದಾರೆ. ಅಂದ್ರೆ ಅರ್ಚನೆ ಅಂದ್ರೆ ದೇವ್ರ ಪೂಜೆ ಮಾಡೋದು, ನಾವು ದೇವ್ರ ಮನೇಲಿ ಮಾಡ್ತೀವಲ್ವಾ, ಆ ಪೂಜೆಗೆ ಅರ್ಚನೆ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮತ್ತೆ ಸುಧಾಮ ಇನ್ನ ಏನ್ ಹೇಳ್ಕೊತಾ ಇದ್ದಾರೆ ಇಲ್ಲಿ, ಸುಧಾಮನು ಹಾಗೆ ತನ್ನಲ್ಲಿ ಮಾತನಾಡಿಕೊಳ್ಳಬೇಕಾಗಿ ಬಂದ ಸಂದರ್ಭದ ಹಿನ್ನೆಲೆ ಏನು ಅಂತಂದ್ರೆ, ಬ್ರಾಹ್ಮಣನೊಬ್ಬನ ಮನೆಗೆ ಹೋಗಿ ತನ್ನ ಹೆಸರಿನಲ್ಲಿ ಒಂದಿಷ್ಟು ಆಹಾರ ಯಾಚಿಸಿ ತರಬೇಕೆಂದು ಕೃಷ್ಣನು ತನ್ನ ಗೆಳೆಯ ಸುಧಾಮನಿಗೆ ಆಜ್ಞೆ ವಿಧಿಸಿದ. ಆ ಹೊತ್ತಿನಲ್ಲಿ ಊರಿನ ಬ್ರಾಹ್ಮಣರು ದೊಡ್ಡದೊಂದು ಯಜ್ಞವಿಧಿಯನ್ನು ನಡೆಸುತ್ತಿದ್ದರು. ತಾನು ಹಾಗೂ ತನ್ನ ಜೊತೆಯಲ್ಲಿದ್ದ ಬಲರಾಮ ಇಬ್ಬರೂ ತುಂಬಾ ಹಸಿತಿರುವುದಾಗಿ ಬ್ರಾಹ್ಮಣರಿಗೆ ತಿಳಿಸಬೇಕೆಂದು ಕೃಷ್ಣನು ಸುಧಾಮನಿಗೆ ಮೊದಲೇ ಹೇಳಿದ್ದ. ಬ್ರಾಹ್ಮಣರು ಯಜ್ಞ ಮಾಡುತ್ತಿದ್ದ ಸ್ಥಳಕ್ಕೆ ಸುಧಾಮನು ಬಂದು ಯಾಚಿಸಿದಾಗ ಆ ಜನರ ಸಮೂಹ ಅವನಿಗೆ ಆಹಾರ ಕೊಡಲು ನಿರಾಕರಿಸಿದರು. ಆದರೆ ಕೃಷ್ಣನು ಆಹಾರವನ್ನು ಅಪೇಕ್ಷಿಸಿದನೆಂಬುದು ಬ್ರಾಹ್ಮಣ ಪತ್ನಿಯರಿಗೆ ತಿಳಿದಾಗ ಆ ಸ್ತ್ರೀ ಸಮೂಹ ಬಗೆ ಬಗೆಯ ರುಚಿಕರ ಪದಾರ್ಥಗಳನ್ನು ಎತ್ತಿಕೊಂಡು ಅವುಗಳನ್ನು ಕೃಷ್ಣನಿಗೆ ಅರ್ಪಿಸಲೆಂದು ಹೊರಟರು. ವಿಷ್ಣು ರಹಸ್ಯದಲ್ಲಿಯೂ ಈಗೊಂದು ಮಾತು ಬರುತ್ತದೆ. ಈ ಜಗತ್ತಿನಲ್ಲಿ ವಿಷ್ಣು ಪೂಜಾ ನಿರತನಾದ ಯಾವುದೇ ವ್ಯಕ್ತಿಯು ವೈಕುಂಠ ಲೋಕವೆಂದು ಪ್ರಸಿದ್ಧಿ ಪಡೆದಿರುವ ನಿತ್ಯಾನಂದಕರ ವಿಶ್ವವನ್ನು ತುಂಬಾ ಸುಲಭವಾಗಿ ಸೇರಬಹುದು ಅಲ್ವಾ. ಇಲ್ಲಿ ಏನನ್ನ ಹೇಳ್ತಾರೆ, ಭಗವಂತನಿಗೆ ಪೂಜೆ ಮಾಡೋದು, ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ರೆ. ಯಾಕೆ ಇದು ಈ ಸಂದರ್ಭ ಬಂತು ಅಂತಂದ್ರೆ, ಕೃಷ್ಣ ಒಂದ್ಸತಿ ಅವರು ಕಾಡಿಗೆ ಹೋದಾಗ ಅವ್ರಿಗೆ ತುಂಬಾ ಹೊಟ್ಟೆ ಹಸುವಾದಾಗ ಅವ್ರಿಗೆ ಅಲ್ಲೇ ಹತ್ತಿರದಲ್ಲಿರುವಂತಹ ಬ್ರಾಹ್ಮಣ ಮನೆಗೆ ಹೋಗ್ಬಿಟ್ಟು ನೀನು ಅವ್ರ ಹತ್ರ ಆಹಾರ ತಗೊಂಡ್ ಬಾ ಅಂತ ಹೇಳ್ಬಿಟ್ಟು ತನ್ನ ಗೆಳೆಯ ಸುಧಾಮನಿಗೆ ಹೇಳ್ತಾರೆ. ಆದ್ರೆ ಆ ಬ್ರಾಹ್ಮಣರು ಏನ್ ಮಾಡ್ತಿರ್ತಾರೆ ಆ ಸಮಯದಲ್ಲಿ ಅಂದ್ರೆ, ಒಂದು ಯಜ್ಞವನ್ನ ಮಾಡ್ತಿರ್ತಾರೆ. ಸೊ ಯಜ್ಞ ಮುಗಿಯೋ ತನಕ ಅವರು ಪ್ರಸಾದವನ್ನ ಕೊಡೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅವರಿಬ್ರು ಹೊಟ್ಟೆ ಹಸುವಾಗಿದೆ ಕೃಷ್ಣ ಬಲರಾಮರಿಗೆ ಅಂತ ಹೇಳಿದ್ರು ಸಹ ಅವರು
ಆಹಾರವನ್ನ ಕೊಡೋದಿಲ್ಲ. ಆದ್ರೆ ಈ ವಿಚಾರ ಆ ಬ್ರಾಹ್ಮಣ, ಆ ಯಜ್ಞ ಮಾಡ್ತಿರುವಂತಹ ಬ್ರಾಹ್ಮಣ ಪತ್ನಿಯರಿಗೆ ಗೊತ್ತಾಗುತ್ತೆ. ಆಗ ಪತ್ನಿಯರು ಏನ್ ಮಾಡ್ತಾರೆ, ಅವರು ಯಜ್ಞಕ್ಕೆ ಅಂತ ತಯಾರು ಮಾಡಿರುವಂತಹ ಎಲ್ಲ ಭಕ್ಷ್ಯಗಳನ್ನ ಅವರು ಮಡಿಕೆಯಲ್ಲಿ ತುಂಬಿಸ್ಕೊಂಡ್ಬಿಟ್ಟು ಅವರು ಕೃಷ್ಣನಿಗೆ ಕೊಡ್ಲಿಕ್ಕೆ ಅವರು ಹೋಗ್ತಾರೆ. ಅಂದ್ರೆ ಅವ್ರಿಗೆ ಅವಾಗ ಕೃಷ್ಣನಿಗೆ ಪೂಜೆ, ನೇರವಾಗಿ ಕೃಷ್ಣನೇ ಬಂದಿದ್ದಾರೆ, ಕೃಷ್ಣನಿಗೆ ಅವರು ಪೂಜೆ ಮಾಡೋದು ಅವ್ರಿಗೆ ಗೊತ್ತಿದೆ ಅಲ್ವಾ. ನೋಡಿ, ಇವಾಗ ಬ್ರಾಹ್ಮಣರಿಗೆ ಇವಾಗ ಅವರು ಪೂಜೆ, ನಿಜವಾದ ಪೂಜೆನ ಅವರು ಇವಾಗ ಮಾಡ್ಲಿಲ್ಲ. ಯಾಕಂದ್ರೆ ಕೃಷ್ಣನೇ ಹೇಳಿ ಕಳ್ಸಿದರೆ ನಮಗೆ ಹೊಟ್ಟೆ ಹಸಿವಾಗ್ತಿದೆ, ನಮ್ಗೆ ಆ ಒಂದು ಆಹಾರವನ್ನ ಕೊಡಿ ಅಂದ್ರೆ ಅವ್ರು ಕೊಡ್ಲಿಲ್ಲ. ಈಗ ನಿಜವಾಗಿ ಪೂಜೆ ಮಾಡಿದ್ ಯಾರು, ಆ ಬ್ರಾಹ್ಮಣನ ಪತ್ನಿಯರು. ಆ ಬ್ರಾಹ್ಮಣರ ಪತ್ನಿಯರಿಗೆ ಭಗವಂತನ ಲೋಕಕ್ಕೆ ಹೋಗೋ ಒಂದು ಅರ್ಹತೆ ಸಿಗುತ್ತೆ. ಆದ್ರೆ ಆ ಯಜ್ಞ ಮಾಡ್ತಿರೋ ಆ ಬ್ರಾಹ್ಮಣರಿಗೆ ಅವ್ರಿಗೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಇದನ್ನ ನಮ್ಗೆ ಇಲ್ಲಿ ಆ ಒಂದು ಅರ್ಚನಾ ವಿಧಾನವನ್ನ ನಮ್ಗೆ ಅರ್ಥ ಮಾಡಿಸ್ತಾರೆ. ನಾವು ಪೂಜೆಯನ್ನ ಮಾಡಿದ್ರೆ ಸೊ ನಮ್ಗೆ ಏನಾಗುತ್ತೆ, ನಾವು ಎಲ್ಲವೂ ಸಹ ನಮ್ಗೆ ಸಿಗುತ್ತೆ. ಈ ಭೌತಿಕ ಪ್ರಪಂಚದಲ್ಲಿ ಏನೆಲ್ಲ ಬೇಕೋ ಅದೆಲ್ಲವೂ ಸಿಗುತ್ತೆ. ಮತ್ತೆ ನಾವು ಭಗವಂತನ ಲೋಕಕ್ಕೆ ಹೋಗೋ ಒಂದು ಅರ್ಹತೆಯನ್ನು ಸಹ ನಾವು ಪಡ್ಕೋತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಪ್ರಭು ಸೇವೆ ಅದನ್ನ ಓದಿ, ಇದೊಂದು ಓದ್ಬಿಟ್ಟು ಮುಗಿಸೋಣಂತೆ. ಓದ್ತೀರಾ? ನಾನು ಓದ್ಲಾ ಮಾತಾಜಿ? ಓದಿ ವಿಷ್ಣು ಮಾತಾಡಿ. ರಹಸ್ಯದ ಉಕ್ತಿ ಹೀಗಿದೆ: ರಾಜನೊಬ್ಬನ ಆಪ್ತ ಸಹಾಯಕರು ಅವನಿಗೆ ಸಲ್ಲಿಸುವಂತಹ ಸೇವೆಯನ್ನು ಪ್ರಭುಗೆ ಸಲ್ಲಿಸುವ ಯಾವನೇ ವ್ಯಕ್ತಿಯು ಮರಣಾನಂತರ ಕೃಷ್ಣನ ಧಾಮಕ್ಕೆ ಹೋಗುವುದು ನಿಶ್ಚಯ. ವಾಸ್ತವವಾಗಿ ಭಾರತದ ದೇವಾಲಯಗಳು ಅರಮನೆಗಳಂತಿವೆ. ರಾಜಸೇವಕರು ರಾಜಸೇವೆ ಸಲ್ಲಿಸುವ ಹಾಗೆ ಆ ದೇಗುಲಗಳಲ್ಲಿ ಕೃಷ್ಣನ ಪೂಜೆ ನಡೆಯಬೇಕಾಗಿರುವ ಕಾರಣ ದೇಗುಲಗಳು ಸಾಮಾನ್ಯ ಕಟ್ಟಡಗಳಂತಿಲ್ಲ. ಹಾಗಾಗಿ ದೇವರಿಗೆ ರಾಜವೈಭವದ ಪೂಜೆ ನಡೆಸುವ ನೂರಾರು ದೇವಾಲಯಗಳು ವೃಂದಾವನದಲ್ಲಿವೆ. ನಾರದೀಯ ಪುರಾಣದಲ್ಲಿ ಹೀಗೊಂದು ವಾಕ್ಯವಿದೆ: ವ್ಯಕ್ತಿಯೊಬ್ಬನು ಭಗವಂತನ ಸ್ಥಾನವಾದ ದೇವಾಲಯದಲ್ಲಿ ಕೆಲವು ಕ್ಷಣಗಳು ನಿಂತರೂ ಸಾಕು, ಅವನು ಪ್ರಭುವಿನ ಲೋಕೋತ್ತರ ಧಾಮವನ್ನು ಸೇರುವುದು ಖಂಡಿತ. ಮೇಲಿನ ಮಾತುಗಳ ಸಾರಾಂಶವಿಷ್ಟು. ಜನರು ದೇವಾಲಯಗಳಿಂದ ಆಕರ್ಷಿತರಾಗಿ ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯಲ್ಲೋ, ನಾಮ ಶ್ರವಣದಲ್ಲೋ, ಪ್ರಭುವಿನ ಮುಂದೆ ನರ್ತಿಸುವುದರಲ್ಲೋ ತೊಡಗಿಕೊಳ್ಳಲೆಂಬ ದೃಷ್ಟಿಯಿಂದ ಸಮಾಜದ ಧನಿಕರು ಭವ್ಯ ದೇವಸ್ಥಾನಗಳನ್ನು ನಿರ್ಮಿಸಿ ವಿಷ್ಣು ಪೂಜೆಯನ್ನು ಏರ್ಪಡಿಸಬೇಕು. ಹೀಗಾದಾಗ ಭಗವದ್ ಸಾಮ್ರಾಜ್ಯಕ್ಕೆ ಉನ್ನತಿ ಪಡೆಯುವ ಅವಕಾಶವನ್ನು ಪ್ರತಿಯೊಬ್ಬರಿಗೂ ಕೊಟ್ಟಂತಾಗುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ದೇವಸ್ಥಾನಕ್ಕೆ ಹೋಗಿ ಬರುವಷ್ಟರಿಂದ ಸಾಮಾನ್ಯ ವ್ಯಕ್ತಿಯೊಬ್ಬನು ಕೂಡ ಉನ್ನತೋನ್ನತ ವರಗಳನ್ನು ಪಡೆಯಬಹುದಾಗಿದೆ. ಎಂದ ಮೇಲೆ ಕೃಷ್ಣ ಪ್ರಜ್ಞಾಭಾವದಲ್ಲಿ ಸದಾ ಪ್ರಭು ಸೇವೆಯಲ್ಲಿ ನಿರತರಾದ ಭಕ್ತರ ವಿಚಾರವನ್ನು ಹೇಳುವುದೇನಿದೆ? ಈ ಸಂಬಂಧದಲ್ಲಿ ಶ್ರೀಮದ್ ಭಾಗವತದ 4ನೇ ಸ್ಕಂದದಲ್ಲಿ 21ನೇ ಅಧ್ಯಾಯ ಶ್ಲೋಕ 31 ಬರುವ ಪೃಥುರಾಜನ ಮಾತನ್ನು ಉಲ್ಲೇಖಿಸಬಹುದು. ಪೃಥುವು ತನ್ನ ಪ್ರಜೆಗಳನ್ನು ಕುರಿತು: ಪ್ರಿಯ ಪ್ರಜೆಗಳೇ, ದೇವೋತ್ತಮ ಪರಮ ಪುರುಷನಾದ ಹರಿಯು ಎಲ್ಲಾ ಪತಿತ ಬದ್ಧ ಜೀವಿಗಳ ಉದ್ಧಾರಕನೆಂಬುದನ್ನು ನೆನಪಿಟ್ಟುಕೊಳ್ಳಿ. ಬದ್ಧ ಜೀವಿಗಳ ಉದ್ಧಾರ ಕಾರ್ಯವನ್ನು ದೇವತೆಗಳು ಕೂಡ ಮಾಡಲಾರರು, ಏಕೆಂದರೆ ದೇವತೆಗಳೇ ಬದ್ಧರಾಗಿದ್ದಾರೆ. ಒಬ್ಬ ಬದ್ಧ ಜೀವಿಯು ಇನ್ನೊಬ್ಬ ಬದ್ಧ ಜೀವಿಯನ್ನು ಉದ್ಧರಿಸಲಾರ. ಕೃಷ್ಣ ಅಥವಾ ಅವನನ್ನು ಪ್ರತಿನಿಧಿಸುವವನೊಬ್ಬನು ಮಾತ್ರ ಬದ್ಧ ಜೀವಿಯನ್ನು ಉದ್ಧರಿಸಬಲ್ಲ. ವಿಷ್ಣುವಿನ ಕಾಲ ಹೆಬ್ಬೆರಳಿನಿಂದ ಹರಿದು ಬರುತ್ತಿರುವ ಗಂಗಾಜಲವು ಭೂಲೋಕದ ಮೇಲೂ ಇತರ ಗ್ರಹಗಳ ಮೇಲೂ ಬಿದ್ದು ತನ್ಮೂಲಕ ಸಕಲ ಪಾಪಯುತ ಬದ್ಧ ಜೀವಿಗಳನ್ನು ಉದ್ಧರಿಸುತ್ತದೆ. ಹೀಗಿರುವಲ್ಲಿ ಸದಾ ಪ್ರಭು ಸೇವೆಯಲ್ಲೇ ನಿರತರಾದ ಜನರ ಬಗ್ಗೆ ಹೇಳುವುದೇನಿದೆ? ಇಂತಹ ಜನ ಎಷ್ಟೆಷ್ಟೋ ಸಹಸ್ರ ವರ್ಷಗಳಲ್ಲಿ ಅವರು ಮಾಡಿದ ಪಾಪದ ಪ್ರಮಾಣ ಎಷ್ಟೇ ಅಗಾಧವಾಗಿರಲಿ ಮುಕ್ತಿ ಗಳಿಸುವುದು ನಿಶ್ಚಯ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ಆರ್ಚ ವಿಗ್ರಹದ ಪೂಜೆಯಲ್ಲಿ ಮಗ್ನನಾಗಿರುವ ವ್ಯಕ್ತಿಯು ಹಿಂದಿನ ಜನ್ಮಗಳಿಂದ ಬಂದ ಪಾಪ ಕರ್ಮ ಫಲಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಆರ್ಚ ವಿಗ್ರಹವನ್ನು ಪೂಜಿಸುವ ಪ್ರಕ್ರಿಯೆಯು ಬಗೆಗೆ ಈ ಮೊದಲು ಹೇಳಿದ್ದಾಗಿದೆ. ಆದ್ದರಿಂದ ವ್ಯಕ್ತಿಯು ಈ ಸಂಬಂಧದಲ್ಲಿನ ನಿಯಮಗಳನ್ನು ಗಂಭೀರವಾಗಿ ಪಾಲಿಸಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಾಳೆ ಗಾಯನ ಅದ್ರ ಬಗ್ಗೆ ನೀವು ತಿಳ್ಕೊಬಹುದು. ಸೊ ಇಲ್ಲಿ ನಿಮ್ಗೆ ಅರ್ಥ ಮಾಡಿಸೋದೇನು ಅಂತಂದ್ರೆ, ನಾವು ದೇವಸ್ಥಾನ ಅಲ್ವಾ, ಇವಾಗ ಎಷ್ಟೊಂದ್ ಜನ ಇವಾಗ ಯಾರಿಗೆ ಭಗವಂತನ ಮೇಲೆ ಏನೋ ಆ ಭಕ್ತಿ ಇರೋದಿಲ್ಲ, ಭಗವಂತನ ಆ ಸಾರ್ವಭೌಮತ್ವವನ್ನ ಅಲ್ವಾ, ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್ ಅಂತ ಹೇಳ್ಬಿಟ್ಟು ಯಾರು ಒಪ್ಕೊಂಡಿರೋದಿಲ್ವೋ ಅವ್ರು ಹಾಗೆ ಅಲ್ವಾ ಮಾತಾಡೋದು. ಯಾಕೆ ಈ ಭಗವಂತನಿಗೋಸ್ಕರ ನೀವು ಇಷ್ಟು ದೊಡ್ಡ ದೇವಾಲಯವನ್ನ ನೀವು ಯಾಕೆ ಕಟ್ಟಬೇಕು ಅಂತ ಹೇಳ್ತಾರೆ. ಭಗವಂತನಿಗೋಸ್ಕರ ಯಾಕೆ ನೀವು ಅಷ್ಟೊಂದು ಹಾಲು ತುಪ್ಪ ಅದನ್ನೆಲ್ಲ ನೀವು ಆ ಕಲ್ಲಿಗೆ ಯಾಕೆ ನೀವು ಸುರಿಬೇಕು ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ನೋಡಿ, ನಿಮಗೆ ಇಲ್ಲಿ ಏನನ್ನ ಅರ್ಥ ಮಾಡಿಸ್ತಾ ಇದ್ದಾರೆ, ಪ್ರಭು ಸೇವೆಯನ್ನ ನಾವು ಮಾಡ್ಬೇಕು, ಭಗವಂತನಿಗೆ ನಾವು ದೊಡ್ಡ ಒಂದು ಕಟ್ಟಬೇಕು ಅಲ್ವಾ. ನಮಗೋಸ್ಕರ ನಾವು ಇವಾಗ ಸ್ಕೈ ಸ್ಕೇಪರ್ ಅಲ್ವಾ, ಆಕಾಶ ಕಟ್ಟಡನ ನಾವು ಕಟ್ಕೋತೀವಿ ಅಲ್ವಾ. ಕಟ್ಟಡವನ್ನ ಕಟ್ಟಿದ್ರೆ ನಮ್ಗೆ ಏನಾಗುತ್ತೆ, ಸಿಕ್ಕಾಕೋತೀವಿ. ಮತ್ತೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವು ಹುಟ್ಟು ಸಾವಿನ ಚಕ್ರಕ್ಕೆ ಸಿಕ್ಕಾಕೋಬೇಕಾಗುತ್ತೆ ಅಲ್ವಾ. ಆದ್ರೆ ಭಗವಂತನಿಗೆ ನಾವು ಇವಾಗ ದೇವಸ್ಥಾನವನ್ನ ಕಟ್ಟಿದ್ರೆ ಏನಾಗ್ತದೆ, ದೇವಸ್ಥಾನ ಅಂತಂದ್ರೆ ನಾವು ಇವಾಗ ಕೃಷ್ಣ ಪ್ರಜ್ಞೆಗೆ ಬರ್ಲಿಕ್ಕೆ ಮುಂಚೆ ನಾವು ಹಲವಾರು ದೇವಸ್ಥಾನಕ್ಕೆ ಹೋಗಿರ್ಬೋದು. ಅಲ್ಲಿ ಹೋದಾಗ ನಾವ್ ಏನ್ ಮಾಡ್ತೀವಿ, ಜಸ್ಟ್ ಭಗವಂತನ ದರ್ಶನ ಮಾಡ್ಕೋತೀವಿ, ಆ ತೀರ್ಥ ಪ್ರಸಾದ ತಗೊಂಡು ಬಂದ್ಬಿಡ್ತೀವಿ ಅಲ್ವಾ. ಆದ್ರೆ ಪ್ರಭುಪಾದರ ಪ್ರಕಾರ
ಏನು ದೇವಸ್ಥಾನ ಅಂತಂದ್ರೆ ಅಲ್ಲಿ 5 ಕ್ರಿಯೆಗಳು ನಡಿಬೇಕು ಅಂತ ಹೇಳ್ತಾರೆ ಅಲ್ವಾ. ಅಲ್ಲಿ ನಾವು ಹೋದಾಗ ಹರಿ ದರ್ಶನ, ಭಗವಂತನ ದರ್ಶನ ಆಗ್ಬೇಕು. ಮತ್ತೆ ಹರಿಭಕ್ತರ ಸಂಘ ಅಲ್ವಾ, ಭಕ್ತರ ಸಂಘ ಆಗ್ಬೇಕು ನಮ್ಗೆ ಅಲ್ವಾ. ನಮ್ಗೆ ಇಲ್ಲಾಂದ್ರೆ ದಾರಿಯಲ್ಲಿ ಹೋಗ್ತಾ ನಮ್ಗೆ ಯಾರ ಸಂಘವನ್ನು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನೋಡಿ ಇವಾಗ ಇಲ್ಲಿ ಏನಾಗ್ತಿದೆ, ಒಂದು ಸಂಘ, ಇಲ್ಲಿ ಸಂಘದಲ್ಲಿ ಇದ್ದಾಗಲೇ ನಮ್ಗೆ ಈ ವಿಚಾರಗಳು ನಮ್ಗೆ ಸಿಗ್ತಾ ಇದೆ ಅಲ್ವಾ. ನಮ್ಗೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಜ್ಞಾನ, ಯಾವ್ದು ಅಜ್ಞಾನ ಅಂತ ನಮ್ಗೆ ಗೊತ್ತಾಗ್ತಿದೆ. ಮನುಷ್ಯನಾಗಿ ಏನನ್ನ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಮತ್ತೆ ಭಕ್ತರು ಹೇಗೆ ನಡ್ಕೋತಾರೆ ಅಂತ ನೋಡಿದಾಗ ನಾವು ಸಹ ಅವರನ್ನ ಫಾಲೋ ಮಾಡ್ತೀವಿ. ಸೊ ಹರಿ ಭಕ್ತರ ಸಂಘ ನಮ್ಗೆ ಸಿಗ್ಬೇಕು. ಮತ್ತೆ ಹರಿನಾಮ ಅಲ್ವಾ, ನಾವು ಅಲ್ಲಿ ಹೋಗಿ ಸುಮ್ನೆ ಏನೋ ದೇವ್ರನ್ನ ನಾನು ನೋಡ್ದೆ ಅಂತ ಹೇಳ್ಬಿಟ್ಟು ಬರೋದಲ್ಲ, ಹರಿನಾಮವನ್ನ ನಾವು ಹೇಳ್ಕೋಬೇಕು ಅಲ್ವಾ. ಮತ್ತೆ ಅಲ್ಲಿ ಭಾಗವತ ಶ್ರವಣ, ಅಲ್ಲಿ ನಾವು ಎಲ್ಲಿ ಪ್ರವಚನ ಮಾಡ್ಬೇಕು ಅಲ್ಲಿ ಅಲ್ವಾ. ಒಂದು ದೇವಸ್ಥಾನ ಅಂತಂದ್ರೆ ಅಲ್ಲಿ ಪ್ರವಚನ ಇಲ್ದಲೇ ಇದ್ರೆ ನಮ್ಗೆ ಯಾವುದು ನಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ ಅದನ್ನ ನಮ್ಗೆ ತಿಳಿಸ್ಲೇ ಅಂತಂದ್ರೆ ಅದು ದೇವಸ್ಥಾನವೇ ಅಲ್ಲ. ಸೊ ಅದಕ್ಕೆ ಅಲ್ಲಿ ಹರಿಕತೆ ಅನ್ನೋದು ನಡಿಲೇಬೇಕು. ಸೊ ಹರಿಕತೆ ನಡಿಬೇಕು. ಮತ್ತೆ ಹರಿಪ್ರಸಾದ, ಸೊ ಕೊನೆಗೆ ನಾವು ಪ್ರಸಾದವನ್ನ ನಾವು ಸ್ವೀಕರಿಸಬೇಕು. ಈ 5 ಕ್ರಿಯೆಗಳನ್ನು ಸಹ ಅಲ್ಲಿ ನಡಿಬೇಕು. ಅವಾಗ್ಲೇ ಅದನ್ನ ದೇವಸ್ಥಾನ ಅಂತ ಹೇಳೋದು. ನೋಡಿ ಈ 5 ಸಹ ಪ್ರಭುಪಾದರು ಮಾಡ್ತಾ ಬಂದಿದ್ದಾರೆ ಅಲ್ವಾ. ಸೊ ಅದನ್ನ ನಾವು ಅಲ್ಲಿ ನಮ್ಗೆ ಗೊತ್ತಿರೋ ಹಾಗೇನೆ ಭಗವದ್ಗೀತೆ ಶ್ರವಣ ಅಥವಾ ಭಾಗವತ ಶ್ರವಣ ಬೆಳಗ್ಗೆ 8 ಗಂಟೆ ಮತ್ತೆ ಸಂಜೆ 2 ಟೈಮಲ್ಲಿ ನಮ್ಗೆ ಎಲ್ಲಾ ದೇವಸ್ಥಾನ, ಇಸ್ಕಾನ್ ದೇವಸ್ಥಾನ ಎಲ್ಲೇ ಹೋದ್ರೂ ಸಹ ಅದು ನಡೀತಾ ಇರುತ್ತೆ. ಸೊ ನಿಮ್ಗೆ ಅದರ ಒಂದು ಅವಕಾಶ ಸಿಗುತ್ತೆ ಅಲ್ವಾ. ಅದು ನಿಜವಾದ ದೇವಸ್ಥಾನ. ಇಲ್ಲ ಅಂತಂದ್ರೆ ದೇವಸ್ಥಾನಕ್ಕೆ ಅರ್ಥನೇ ಇಲ್ಲ ಅಲ್ವಾ. ನಾವ್ ಇವಾಗ ಹುಷಾರಿಲ್ಲ ಅಂದ್ರೆ ನಾವ್ ಹೋಗ್ತೀವಿ, ಹಾಸ್ಪಿಟಲ್ಗೆ ಹೋಗ್ತೀವಿ. ಏನಕ್ಕೆ ಹೋಗ್ತೀವಿ? ನಮ್ಮ ರೋಗ ನಿವಾರಣೆ ಆಗ್ಲಿಕ್ಕೆ. ಈಗ ನಮ್ಗೇನಾಗಿದೆ, ನಾವು ಚೆನ್ನಾಗಿದೀವಿ ಅನ್ಕೊಂಡಿದೀವಿ, ಆದ್ರೆ ನಮ್ಗೆ ಭವರೋಗ ಬಂದಿದೆ ಅಲ್ವಾ. ಸೊ ನಾವ್ ಈ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಈ ಎಲ್ಲಾ ವಸ್ತುಗಳನ್ನ ನಾನು ಅನುಭವಿಸ್ಬೇಕು ಅನ್ನೋ ಒಂದು ಇಚ್ಛೆ, ಆ ಭವರೋಗ ಬಂದಿದೆ. ಭವರೋಗಕ್ಕೆ ಮದ್ದು ಎಲ್ಲಿದೆ? ಟ್ರೀಟ್ಮೆಂಟ್ ಎಲ್ಲಿ? ನಾವು ಅಲ್ಲಿಗೆ ಕರೆಕ್ಟ್ ಆಗಿ ಅದೇ ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕು ನಾವು ಅಲ್ವಾ. ಸೊ ನಮ್ಗೆ ಈ ಒಂದು ನಮ್ಮ ಹಾಸ್ಪಿಟಲ್ಸ್ ಏನಿದೆ ಅಲ್ಲಿ ಹೋದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಸಿಗೋದಿಲ್ಲ. ನಾವು ದೇವಸ್ಥಾನಕ್ಕೆ ಹೋದ್ರೇನೆ ಅಲ್ಲಿ ಟ್ರೀಟ್ಮೆಂಟ್ ಸಿಗೋದು ನಮ್ಗೆ ಅಲ್ವಾ. ಅದಕ್ಕೆ ಅಂತ ಹರೇ ಕೃಷ್ಣ. ಶ್ರೀಕಾಂತ್ ಪ್ರಭುಜಿ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ನಾವು ಆ ಒಂದು ಸ್ಥಳಕ್ಕೆ ಹೋಗ್ಬೇಕು, ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ವಾ. ದೇವ್ರು ಎಲ್ಲಾ ಕಡೆ ಇದ್ದಾನಪ್ಪ. ಯಾಕೆ ಆ ದೇವರಿಗೆ ಅಂತ ಹೇಳ್ಬಿಟ್ಟು ಒಂದು ನೀವು ಅಷ್ಟು ದೊಡ್ಡದೊಂದು ದೇವಸ್ಥಾನವನ್ನ ಕಟ್ಟಬೇಕು ಅಂತನೂ ನಮ್ಗೆ ಎಷ್ಟೊಂದು ವಾದ ವಿವಾದ ಮಾಡ್ತಾರೆ ಅಲ್ವಾ. ದೇವಸ್ಥಾನದಲ್ಲಿ ಅಂದ್ರೆ ದೇವ್ರು ಎಲ್ಲಾ ಕಡೆ ಇದ್ದಾರೆ ಅಂದ್ರೆ ದೇವಸ್ಥಾನದಲ್ಲೂ ಇದ್ದಾರೆ ಅಲ್ವಾ. ಸೊ ಹಾಗಾದ್ರೆ ದೇವಸ್ಥಾನದಲ್ಲಿ ಅಲ್ಲಿ ನಿಮಗೆ ಒಂದು ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಲ್ವಾ. ಈ 5 ಕ್ರಿಯೆಗಳು ಅಲ್ಲಿ ನಡೀತಾ ಇದೆ, ಅವಾಗಷ್ಟೇ ನೀವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾರು ಪ್ರಭುವಿನ ಸೇವೆಯನ್ನ ಮಾಡಿದ್ರೆ ಅವರು ಒಂದು ಕ್ಷಣ ನಿಂತ್ರೂ ಸಹ ಸಾಕು, ಅಲ್ಲಿ ದೇವಸ್ಥಾನದಲ್ಲಿ ಏನೂ ಮಾಡೋದ್ ಬೇಡ, ಒಂದು ಕ್ಷಣ ನಿಂತ್ರೂ ಸಹ ಭಗವಂತನ ಧಾಮವನ್ನ ಸೇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಲ್ವಾ. ಸೊ ಮತ್ತೆ ಇಲ್ಲಿ ಪೃಥು ಮಹಾರಾಜ ಅರ್ಥ ತನ್ನ ಪ್ರಜೆಗಳಿಗೆ ಅಲ್ವಾ. ನೀವು ಯಾರ ಪೂಜೆಯನ್ನ ಮಾಡ್ಬೇಕು ಅಂತಂದ್ರೆ, ಹೌದು ನಾನು ಒಂದು ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ದೇವತೆಗಳಿಗೆ ಕಟ್ಟಿಸಿದ್ರೆ ಅಲ್ಲಿ ಯಾವುದೇ ಒಂದು ಪ್ರಯೋಜನ ಇಲ್ಲ ಅಲ್ವಾ. ಅವ್ರಿಗೆ ಅಗೌರವವನ್ನ ಕೊಡಿ ಅಂತ ಹೇಳ್ತಾ ಇಲ್ಲ ಅಲ್ವಾ. ಆದ್ರೆ ನಾವು ದೇವತೆಗಳಿಗೆ ಪೂಜೆ ಮಾಡಿದ್ರೆ ಏನಾಯ್ತು, ಅಲ್ಲಿ ನಾವು ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಉಳಿತೀವಿ ನಾವು ಅಲ್ವಾ. ನಾವು ಭಗವಂತನ ಲೋಕಕ್ಕೆ, ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಸಹ ನಮ್ಮ ಹತ್ರನೇ ಬದ್ಧ ಜೀವಿಗಳು, ಆದ್ರೆ ಅವರು ತುಂಬಾ ಉನ್ನತ ಸ್ಥಾನದಲ್ಲಿದ್ದಾರೆ ಅಲ್ವಾ. ಅವರು ಸಾತ್ವಿಕ ಗುಣದಲ್ಲಿ ಅವರು ಇದ್ದಾರೆ ಅಲ್ವಾ. ಅದಕ್ಕೆ ಭಗವಂತ ಅವರಿಗೆ ಒಂದು ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ. ಈ ಕೆಲಸವನ್ನ ನೀವು ನಿರ್ವಹಿಸಿ, ಭೌತಿಕ ಪ್ರಪಂಚವನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದೊಂದು ಪೋರ್ಟ್ಫೋಲಿಯೋನ ಕೊಟ್ಟಿದ್ದಾರೆ ಭಗವಂತ ಅಲ್ವಾ. ಸೊ ಅದಕ್ಕೋಸ್ಕರ ಪೃಥು ಮಹಾರಾಜ ಅರ್ಥ ಮಾಡಿಸ್ತಿದ್ದಾರೆ, ನೀವು ಪೂಜೆ ಅಂತೂ ಮಾಡ್ತೀರಾ, ಯಾರಿಗೆ ಪೂಜೆ ಮಾಡ್ಬೇಕಂತೂ ನಿಮ್ಗೆ ಜ್ಞಾನ ಇರ್ಬೇಕು ಅಂತ ಹೇಳ್ಬಿಟ್ಟು ಅವರು ಅದಕ್ಕೇನೆ ನೋಡಿ ಹಿಂದಿನ ಕಾಲದಲ್ಲಿ ನೀವು ಅಥವಾ ನಾವು ಭಗವದ್ಗೀತೆಯಲ್ಲಿ ನೋಡಿದ್ರು ಸಹ ಕೃಷ್ಣ ಈ ಭಗವದ್ಗೀತೆಯನ್ನ ಅವರು ಸಾಮಾನ್ಯ ಜನರಿಗೆ ಬೋಧಿಸ್ಲಿಲ್ಲ, ಅವರು ರಾಜ ಮಹಾರಾಜರಿಗೆ ಬೋಧಿಸ್ತಾರೆ. ಅಂದ್ರೆ ಯಾರು ಕೃಷ್ಣನ ಭಕ್ತರಾಗಿರ್ತಾರೆ ಅಂತಹ ರಾಜರಿಗೆ ಬೋಧಿಸ್ತಾರೆ. ಯಾಕಂದ್ರೆ ರಾಜನಿಗೆ ಬೋಧಿಸಿದ್ರೆ ಅವರು ಯಾವುದನ್ನೇ ಒಂದು ಶಾಸನ ಮಾಡಿದಾಗ ಎಲ್ಲರೂ ಪಾಲಿಸ್ತಾರೆ ಅಲ್ವಾ. ಇವಾಗ ನಾನ್ ಹೇಳಿದ್ರೆ ಯಾರು ಪಾಲಿಸೋದಿಲ್ಲ. ನೀವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಳ್ಳಿ ಅಂತಂದ್ರೆ ಕೇಳಿಸ್ಕೊತಾರೆ, ಈ ಕಡೆ ಕಿವಿಯಲ್ಲಿ ಕೇಳಿಸ್ಕೊಂಡು ಆ ಕಡೆ ಕಿವಿಯಲ್ಲಿ ಬಿಡ್ತೀರಾ. ಆದ್ರೆ ರಾಜ ಹೇಳಿದ್ರೆ ಎಲ್ಲಾ ಪ್ರಜೆಗಳು ಪಾಲಿಸ್ಬೇಕು. ಅದಕ್ಕೋಸ್ಕರನೇ ಅವರು ಅಂತಹ ರಾಜನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವನ್ ಯುಧಿಷ್ಠಿರ ಮಹಾರಾಜನನ್ನ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯಾಕೆ ಅಷ್ಟು ಒಂದು ಘನಘೋರ ಯುದ್ಧ ನಡೆದಿದ್ದು ಅಲ್ವಾ. ಎಲ್ಲ ಪ್ರಜೆಗಳನ್ನು ಸಹ ಆ ಭಕ್ತಿ ಮಾರ್ಗದಲ್ಲಿ ಬಂದು ಭಗವಂತ ಲೋಕಕ್ಕೆ ಬರ್ಲಿ ಅನ್ನೋದೇ ಭಗವಂತನ ಆಶಯ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಪೃಥು ಮಹಾರಾಜ ನೋಡಿ ಎಷ್ಟು ಒಳ್ಳೆ ರಾಜ, ಅವನು ತನ್ನ ಪ್ರಜೆಗಳಿಗೆ ಸರಿಯಾದ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ. ಈಗಾದ್ರೆ ನಮ್ಮ ಲೀಡರ್ಸ್ ಯಾವ ತರ ಇದ್ದಾರೆ, ಅವರು ಕುರುಡರೇ, ನಾವು ಅವರನ್ನ ಫಾಲೋ ಮಾಡ್ತಾ ಇದ್ದೀವಿ ಅಲ್ವಾ. ಅವರೊಂದು ಗುಂಡಿಗೆ ಬಿದ್ರೆ ನಾವು ಗುಂಡಿಗೆ ಬೀಳ್ತೀವಿ ಅಲ್ವಾ. ಅದಕ್ಕೆ ಫಸ್ಟ್ ಆ ಒಬ್ಬ ಲೀಡರ್ ಅಂತ ಯಾರಿರ್ತಾರೆ, ನಾಯಕ, ಅವರು ಸರಿಯಾಗಿರ್ಬೇಕು. ಅವರು ಕೃಷ್ಣ ಭಕ್ತಿಯಲ್ಲಿ ಇದ್ರೆ ಆ ಒಂದು ಏನು ಆ ದೇಶನೇ ಆಗ್ಲಿ, ಆ ಒಂದು ಇಡೀ ಪ್ರಪಂಚವೇ ವಸುದೈವ ಕುಟುಂಬಕಂ ಆಗ್ಬಿಡುತ್ತೆ ಅಲ್ವಾ. ಅದಕ್ಕೆ ಪ್ರಭುಪಾದರು ಅಷ್ಟೇನೆ ಈ ಒಂದು ಕೃಷ್ಣ ಪ್ರಜ್ಞೆನೂ ಆ ಲೀಡರ್ಸ್ಗೆ ಕೊಡ್ಬೇಕು ಅಂತಾನೆ ಹೋರಾಟ ಮಾಡಿದ್ದು. ಅವರು ಗಾಂಧೀಜಿಗೆ ಲೆಟರ್ ಅನ್ನು ಬರೀತಾರೆ
ಅಲ್ವಾ? ಯಾಕಂದ್ರೆ ನಿಮ್ಮ ಮಾತನ್ನ ಎಲ್ಲರೂ ಕೇಳ್ತಾರೆ. ನೀವ್ ಯಾಕೆ ಕೃಷ್ಣ ಪ್ರಜ್ಞೆಗೆ ಬರಬಾರ್ದು? ನೀವು ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಇಡೀ ದೇಶವೇ ನಿಮ್ಮನ್ನ ಹಿಂಬಾಲಿಸುತ್ತೆ. ನೀವ್ ಏನೇ ಕುತ್ಕೊಂಡ್ರೆ ಎಲ್ಲರೂ ನಿಂತ್ಕೋತಾರೆ ಅಲ್ವಾ? ನೋಡಿ ಪ್ರಭುಪಾದ್ರೆ ಅವರು ಡಿಗ್ರಿಯನ್ನ ತ್ಯಾಗ ಮಾಡ್ಬಿಟ್ರು ಅಲ್ವಾ? ಸ್ವದೇಶವೇ ನಮ್ಮ ಹಕ್ಕು, ಸ್ವದೇಶಿ ವಸ್ತುಗಳನ್ನೇ ಬಳಸಬೇಕು ಅಂತ ಹೇಳಿದಾಗ ಪ್ರಭುಪಾದ್ರೂ ಸಹ ಡಿಗ್ರಿಯನ್ನು ತ್ಯಾಗ ಮಾಡ್ತಾರೆ. ಕೊನೆಗೆ ಅವ್ರ ತಂದೆ ಬೇರೆಯವರ ಸಹಾಯದಿಂದ ಅವ್ರಿಗೊಂದು ಕೆಲಸವನ್ನ ಕೊಡಿಸ್ತಾರೆ ಅಲ್ವಾ? ಸೊ ಅದಕ್ಕೆ ನಮ್ಗೆ ಈ ಒಂದು ರಾಜ ಅನ್ನೋದು ತುಂಬಾನೇ ಮುಖ್ಯ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಪೃಥು ಮಹಾರಾಜ ಅವರು ಹೇಳ್ತಾ ಇದಾರೆ ಯಾವ ತರ ನೀವು ಪೂಜೆನ ನೀವು ಮಾಡ್ಬೇಕು, ಯಾರಿಗೆ ಪೂಜೆನ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಭಕ್ತಿ ರಸಾಮೃತ ಸಿಂಧು ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರೂ ಪ್ರತಿಕ್ಷಣ ನಾಮಸ್ಮರಣೆ ಮಾಡ್ತಾರಿ, ಒಂದು ಕ್ಷಣ ಕೃಷ್ಣನ ಮರೆತು ಇರಬೇಡಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಕಂಟಿನ್ಯೂ ಹರೇ ಕೃಷ್ಣ ಮಾತಾಜಿ. ಒಂದೇ ಒಂದು ಇದು ನಾಳೆ ಹುಣ್ಣಿಮೆಯಿಂದನೇ ಅಲ್ವಾ ಮಾತಾಜಿ ನಮ್ಗೆ ದಾಮೋದರ ಶುರುವಾಗೋದು? 8ನೇ ತಾರೀಕು ಮಾತಾಜಿ. ಅದೇ ಹುಣ್ಣಿಮೆಯಿಂದ. ಹೌದು ಮಾತಾಜಿ, ಹುಣ್ಣಿಮೆಯಿಂದ. ಹೌದು, ಹುಣ್ಣಿಮೆ ಟು ಹುಣ್ಣಿಮೆ ಅವ್ರದ್ದು ನಮ್ಮ ಇಸ್ಕಾನ್ ಇದ್ರಲ್ಲಿ ಬರೋದು ಹುಣ್ಣಿಮೆ ಟು ಹುಣ್ಣಿಮೆ. ಅಮಾವಾಸ್ಯೆಗೆ ನಮ್ದು ಅಮಾವಾಸ್ಯೆ ಟು ಅಮಾವಾಸ್ಯೆ 15 ದಿವಸ. ಅದಕ್ಕೆ ನಮ್ಗೆ 1.5 ತಿಂಗಳು ಕಾರ್ತಿಕ್ ಮಾಸ ಆಗ್ಬಿಡುತ್ತೆ ಮತ್ತೆ. ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಹರೇ ಧನ್ಯವಾದ. ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ ಅವಾಗ್ಲೇ ಒಬ್ರು ಒಂದು ಕ್ವಶನ್ ಕೇಳಿದ್ರು, ತುಳಸಿ ಮಾಲೆ ಹಾಕೋದ್ರಿಂದ ರೋಗ ಎಲ್ಲ ಆರೋಗ್ಯ ಹುಷಾರಾಗುತ್ತಂತ. ಅವಾಗ ಹೇಳ್ಬೇಕಾಗಿರೋದಂದ್ರೆ ಕೃಷ್ಣ ಪ್ರಸಾದ ಸೇವನೆ ಮಾಡಿದ್ರೇನೆ ಹುಷಾರಾಗುತ್ತಲ್ಲ ಮಾತಾಜಿ? ಮಾತಾಜಿ, ಪ್ರತಿಯೊಂದು ಮಾತಾಜಿ ಇವಾಗ ಏನೆಲ್ಲ ಇದೆ ಅದೆಲ್ಲೂ ಪಾಪ ಕರ್ಮಗಳನ್ನ ನಾಶ ಮಾಡ್ತಾ ಇದೆ. ನಮ್ಗೆಲ್ಲದಕ್ಕೂ ಮೂಲ ಏನು? ಆ ಪಾಪನೇ. ನಾವ್ ಮಾಡಿರೋ ಪಾಪದಿಂದ ನಾವ್ ಇದನ್ನೆಲ್ಲ ಅನುಭವಿಸ್ತಾ ಇರೋದು ಅಲ್ವಾ? ಹೌದು. ಇವಾಗ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ವಾ ಮಾತಾಜಿ? ಕೃಷ್ಣ ಪ್ರಸಾದ ಸಿಕ್ಕಿದ್ರೆ ಸಾಕಲ್ವಾ? ತುಳಸಿ ಮತ್ತೆ ಅಲ್ಲಿ ಗಂಟೆ ಹೋಗೋದಕ್ಕೆ ಕೃಷ್ಣ ಪ್ರಸಾದದಲ್ಲಿ ಎಲ್ಲ ವಾಸಿ ಆಗುತ್ತಲ್ವಾ ಮತ್ತೆ? ಮಾತಾಜಿ ಹೌದು. ಪ್ರತಿಯೊಂದ್ರಲ್ಲೂ ಇವಾಗ ಹೇಳಿದ್ರಲ್ಲ, ಒಂದು ಕ್ಷಣ ನೀವು ಹೋಗಿ ಆ ದೇವಸ್ಥಾನದಲ್ಲಿ ನಿಂತ್ಕೊಂಡ್ರೆ ಸಾಕು ಅಲ್ವಾ? ಸೊ ನೀವು ಭಗವಂತನ ಲೋಕಕ್ಕೆ, ಭಗವದ್ಧಾಮಕ್ಕೆ ಹೋಗುವಂತ ಒಂದು ಅರ್ಹತೆನ ನೀವು ಪಡಿತೀರಾ ಅಲ್ವಾ? ಇನ್ನೇನ್ ಬೇಕು ನಿಮ್ಗೆ? ಹೌದು ಮಾತಾಜಿ, ಇದು ಅನುಭವ ನಮ್ಗೆ ಆಗಿದೆ ಮಾತಾಜಿ. ದೇಹ ಇರೋದು ಏನಕ್ಕೆ? ನಮ್ಗೆ ದೇಹ ಯಾಕೆ ಬೇಕು? ನಮ್ಗೆ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ, ನಾವು ಈ ಒಂದು ಭಕ್ತಿ ಸೇವೆ ಮಾಡ್ಲಿಕ್ಕೆ ಈ ದೇಹ ಬೇಕು. ದೇಹವನ್ನ ಚೆನ್ನಾಗಿ ನೋಡ್ಕೊಳೋದಾದ್ರೆ ಏನಕ್ಕೆ ಅಲ್ಲ? ನಾವು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ, ಭಗವಂತನ ಸೇವೆ ಮಾಡ್ಲಿಕ್ಕೆ. ಭಗವಂತನೇ ಇವಾಗ ಹೇಳ್ತಾರೆ ಇದನ್ನೆಲ್ಲ ನೀವು ಮಾಡಿ ಶೀಘ್ರವಾಗಿ ನೀವು ನನ್ನ ಹತ್ರ ಬರ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಮಾತಾಜಿ. ಇದ್ರ ಅನುಭವ ನನಗೂ ಕೂಡ ಆಗಿದೆ ಮಾತಾಜಿ. ನನ್ಗೇನಾದ್ರೂ ಸುಸ್ತು ಅದು ಇದು ಅಂದಾಗ ಒಂದ್ ಗ್ಲಾಸ್ ನೀರ್ ಇಟ್ಬಿಟ್ಟು ಕುಡಿದ್ರು ಕೂಡ ಒಂದ್ ಅರ್ಧ ಗಂಟೆಲಿ ಸರಿ ಹೋಗುತ್ತೆ ಮಾತಾಜಿ. ಮಾತಾಜಿ, ಅದು ನಮ್ಮ ನಂಬಿಕೆ ಮಾತಾಜಿ. ಅದನ್ನೇ ಹೇಳೋದು, ಭಕ್ತಿ ಅನ್ನೋದು ಹಾಗೇನೆ, ನಂಬಿಕೆ. ಅದನ್ನೇ ಮೊದಲೇ ಹೆಜ್ಜೆ. ನಮ್ಗೆ ಏನ್ ಅನ್ಸುತ್ತೆ, ಏನೋ ಒಂದು ಸೆಂಟಿಮೆಂಟ್ ವಿಷಯ ಹೇಳ್ತಾ ಇದಾರೆ ಅಂತ ಅನ್ಸ್ತಾ ಇರುತ್ತೆ ಅಲ್ವಾ? ಸೈಂಟಿಸ್ಟ್ ನಂಬೋದಿಲ್ಲ ಇದನ್ನೆಲ್ಲ ಅಲ್ವಾ? ಇದು ಅಷ್ಟು ಮನಸ್ಸು ನೋಡಿ, ಈ ದೇಹಕ್ಕಿಂತ ಎತ್ತರವಾದದ್ದು, ಅದಕ್ಕಿಂತ ಹೈಯೆಸ್ಟ್ ಅಲ್ವಾ? ಅದಕ್ಕಿಂತ ಹೈಯೆಸ್ಟ್ ಜ್ಞಾನ, ಅದಕ್ಕಿಂತ ಹೈಯೆಸ್ಟ್ ನಮ್ಮ ಆತ್ಮ ಅಲ್ವಾ? ಸೊ ನಮ್ಗೆ ಆತ್ಮಕ್ಕೆ ಬೇಕಾಗಿರೋದು ಏನು ಅದನ್ನ ನೋಡ್ಕೊಂಡು ನಾವು ಮಾಡ್ಬೇಕಾಗತ್ತೆ. ನಮ್ಮ ಆತ್ಮಕ್ಕೆ ಸಂತೋಷ ಆಗುತ್ತೆ ಅಲ್ವಾ? ಇಲ್ಲಾಂದ್ರೆ ನಮ್ಗೆ ನೋಡಿ, ಎಷ್ಟೊಂದ್ ಜನ ಇವಾಗ ಸೂಯಿಸೈಡ್ ಮಾಡ್ಕೋತಾರೆ. ನೋಡಿದ್ರೆ ಅವರೆಲ್ಲರನ್ನು ಸಹ ಎಷ್ಟು ಸಂಪತ್ತಿರುತ್ತೆ ಅವ್ರಿಗೆ, ನೇಮ್ ಫೇಮ್ ಅಂತ ಏನ್ ಹೇಳ್ತೀವಿ ಎಲ್ಲವೂ ಇರುತ್ತೆ. ಮತ್ತೆ ಯಾಕೆ ಮಾಡ್ಕೋಬೇಕು ಅವರು ಅಲ್ವಾ? ಯಾಕಂದ್ರೆ ಅವ್ರ ಆತ್ಮಕ್ಕೆ ಬೇಕಾಗ್ತಿರೋದು ಕೊಡ್ತಾ ಇಲ್ಲ ಅವರು ಅಲ್ವಾ? ನಮ್ಗೆ ಅದರಿಂದ ನಮ್ಗೆ ಗೊತ್ತಾಗುತ್ತೆ, ತುಂಬಾ ಸಂತೋಷ ಸಿಗುತ್ತೆ ನಮ್ಗೆ. ಇವಾಗ ಕೃಷ್ಣನ ಪೂಜೆ ಮಾಡಿದ್ರೆ ಅಲ್ವಾ, ಅವ್ರ ದರ್ಶನ ಮಾಡಿದ್ರೆ ತುಂಬಾ ಸಂತೋಷ ಸಿಗುತ್ತೆ ಅಲ್ವಾ? ನಾವ್ ಯಾವ್ದೇ ಒಂದು ಒಡವೆ ವಸ್ತ್ರ ಕೊಂಡ್ಕೊಂಡ್ರು ಅದು ಬರೋದಿಲ್ಲ. ಅದರಿಂದ ನಮ್ಗೆ ಗೊತ್ತಾಗುತ್ತೆ ನಾವು ಸರಿಯಾದ ಮಾರ್ಗದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಅಲ್ವಾ? ಇಲ್ಲಾಂದ್ರೆ ಯಾರೆಲ್ಲ ಇಷ್ಟು ವರ್ಷಗಳ ಕಾಲ ಇರ್ಲಿಕ್ಕೆ ಸಾಧ್ಯ? ನೀವು ಯಾವ್ದೇ ಒಂದು ಸಂಸ್ಥೆಗೆ ಹೋದ್ರೂ ಸಹ ಒಂದ್ ಸ್ವಲ್ಪ ವರ್ಷಗಳು ಇರ್ಬೋದು ಅಲ್ವಾ? ಮತ್ತೆ ಬಿಟ್ಬಿಡ್ತಾರೆ, ಅವ್ರಿಗೆ ಬೇಜಾರಾಗ್ಬಿಡುತ್ತೆ, ಬೋರ್ ಆಗ್ಬಿಡುತ್ತೆ ಅಲ್ವಾ? ಇನ್ನೊಂದೇನೋ ಬೇಕು ಅಂತ ಹುಡ್ಕೊಂಡು ಹೋಗ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವಾಗ ಹಾಲಿಂದ ಇವಾಗ ಏಕಾದಶಿ ಮುಗೀತಲ್ವಾ ಮಾತಾಜಿ? ಮಾತಾಜಿ, ಅವತ್ತಿನ ದಿವಸ ಮುಗೀತ ಇಲ್ಲ ನೆಕ್ಸ್ಟ್ ಡೇ ಮುಗಿಯತ್ತ ಮಾತಾಜಿ? 3ನೇ ತಾರೀಕಿದೆ ಏಕಾದಶಿ. ದೈಹಿಂದ ನೀವು ಇದು ಅದಕ್ಕೇನು ಉದ್ದಿನ ಬೇಳೆ ತಿನ್ನ ಹಾಗಿಲ್ಲ ಮಾತಾಜಿ. ಉದ್ದಿನ ಬೇಳೆ ತಿನ್ಬಾರ್ದು ದೈಹಿಂದ. ಸೊ ನೀವ್ ಯಾವ್ದಾದ್ರು ಇವಾಗ ಪೌಡರ್ಸ್ ಅಲ್ಲಿ ಉದ್ದಿನ ಬೇಳೆ ಹಾಕಿದ್ರೆ ಅದನ್ನು ನೀವು ನೋಡ್ಕೋಬೇಕಾಗತ್ತೆ ಮಾತಾಜಿ. ಸಾಂಬಾರ್ ಪೌಡರ್ಸ್ ಅಲ್ಲಿ ಇವಾಗ ಒಂದೊಂದಕ್ಕೆ ಉದ್ದಿನ ಬೇಳೆ ಹಾಕಿರ್ತಾರಲ್ಲ, ಅದನ್ನು ನೀವು ತಿನ್ಬಾರ್ದು. ಮತ್ತೆ ಒಗ್ಗರಣೆಗಂತೂ ಹಾಕೊಳಂಗಿಲ್ಲ. ಮತ್ತೆ ದೋಸೆ, ಇಡ್ಲಿ ಅದೆಲ್ಲಾನು ನೀವು ಬಿಡ್ಬೇಕಾಗತ್ತೆ ಭಗವಂತನಿಗೋಸ್ಕರ ತ್ಯಾಗ. ಸೊ ಅದರಿಂದ ನಮ್ಗೆ ಇಂದ್ರಿಯ ನಿಗ್ರಹ ಆಗತ್ತೆ ಮಾತಾಜಿ, ಇಂದ್ರಿಯ ನಿಗ್ರಹ. ಹೌದು ಮಾತಾಜಿ, ಏನೇ ಒಂದ್ ಹೇಳಿದ್ರು ಒಂದು ವೈಜ್ಞಾನಿಕವಾಗೇ ಇದೆ ಮಾತಾಜಿ. ಡಾಕ್ಟರ್ ಹತ್ರ ಹೋಗೋದೇ ಬೇಡ, ಕೃಷ್ಣನ ಹತ್ರ ಹೋದ್ರೆ ಸಾಕು ಅನ್ಸ್ಬಿಟ್ಟದೆ ಮಾತಾಜಿ. ಹೌದು. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ.